Then you have dental, you have nursing. What is homeopathy? Ayurvedic. Good to know. Ayurvedic doctor leader. Kaitadi nama colleges undu, Father Muller Sanchana colleges undu. Law, avu budu law na malpole. You have SDM college, each colleges undu. ಮುಖ್ಯದ ಬಂಧುಗಳೇ ಇನ್ನಿತಾದ ನೋಟ ಮುಖ್ಯದ ವಿಜ್ಞಾನದ ವಿಭಾಗವನ್ನು ನಡೆಸುವವರೇ ಅಂಚೆ ಇನ್ನಿತ ಕಾಲದ ಆದೇಶ ನಡೆಮಾಡಬಾರದು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಪಿಲ್ಲವಾಡಿ ಗೋಪಾಲ್ ಅಂಚನೆ ಗೌರವ ಸಲಹೆಗಾರ ನಕುಲ ರಿಜಿಸ್ಟರ್ಡ್ ತೊಕೊಟ್ಟುಬುಳ್ಳಾಲ 23ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ 2020 ಕಾರ್ಯಂತೆರೆ ಆನಂದಕ್ಕೆ ಅಸೈಗೋಳಿ ಈರ್ಲ ಮಿತಚಾವಡಿದ ಜಿಡ್ಡೆ ಜತೆಯಾವಡೊಂದು ಬಿನ್ನಾಯ ಮಲ್ತನೊಲೆ ಲೆತ್ತಿ ಕಾರಣಗೂ ಬಿನ್ನೇರ್ ನಕುಲು ನಮ್ಮೊಟ್ಟಗೂ ಪುರ್ತುಗು ಸರಿಯಾದ ಜತೆಯಾತೇರೆ ಬಿನ್ನೇರ್ ನಕಲೆಲ್ಲ ಬಾರಿ ಮೋಕೆಡೆ ಈ ಪುರ್ತುಗು ಎದುಕೊಂಡೊಂದು ಕಾರ್ಯಕ್ರಮನೇ ಮೆರೆಪುನಂಚಿತನ ಉಳ್ಳಾಯಿ ಸೋಮನಾಥೇಶ್ವರ ದೇವರನ ಪಾದನ ಪರಡೊಂದು ಪತ್ತನ ಒರಿಬೆಮ್ಮೆರೆ ಮೂವರೆ ಬೈದೆರ್ಲು ಈ ಪೊರ್ತುಗು ಅಕ್ಲಿನ ನೆನವರಿಕೆನ ಮಲ್ತೊಂದು ಗೇನದ ಮೂರ್ತಿ ಶ್ರೀ ಸರಸ್ವತಿ ನಮೋಸ್ತುತೇ ಶ್ರೀ ಸರಸ್ವತಿ ನಮೋಸ್ತುತೇ ವರದೆ ಶ್ರೀ ಸರಸ್ವತಿ ನಮೋಸ್ತುತೇ ವರದೆ ಶ್ರೀಪತಿ ಗೌರೀಪತಿ ಗುರು ಗುಹವಿನು ದೇವಿ ಧಿಯುವತೆ ಶ್ರೀ ಸರಸ್ವತಿ ನಮೋಸ್ತುತೇ ವರದೆ ಪರದೇವತೆ ಶ್ರೀಪತಿ ಗೌರೀಪತಿ ಗುರು ಗುಹವಿನು ದೇವಿ ಧಿಯುವತೆ ಶ್ರೀ ಸರಸ್ವತಿ ನಮೋಸ್ತುತೇ ವಾಸನಾತ್ರಯ ವಿವರ್ಜಿತ ವರಮುನಿ ಭಾವಿತ ಮೂರ್ತೆ ವಾಸನಾತ್ರಯ ವಿವರ್ಜಿತ ವರಮುನಿ ಭಾವಿತ ಮೂರ್ತೆ हासयुत मुखाम्बुरुहे अद्भुत चरणाम्बुरुहे संसार वेद्यापहे सकल मंत्राक्षर गुहे श्री सरस्वती नमोस्तुते वरदे परदेवते श्रीपति गौरी पति गुरु गुहविनु देवी धियुवते श्री सरस्वती नमोस्तुते ಕೆಂಡ ಅವಗೇನದ ಮೂರ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅಂಚಿತ್ತಿನ ನಿಲೆಟ್ಟು ಅರ್ನ ತುರ್ಪದ ಎದುರುದ ನಿಲೆಟ್ಟು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕರಿಣ 22 ವರ್ಷದಿಂದ ಶೈಕ್ಷಣಿಕ ಬೆರಿಬಲನೆ ಕೈ ಸಾಂಗನು ಕೊರೊಂದು ಬತ್ತನು ಈ ವರ್ಷ 23ನೇ ವರ್ಷ ಬಲುಭಾಷಣ ಕೊರದು ಪುರ್ತುಗು ಸರಿಯಾದ ಬತ್ತಿ ಬಿನ್ನೇರನೆ ಮೋಕೆರಿ ಎದುಕುನ್ನ ನಮ್ಮ ಸಂಪ್ರದಾಯ ಆ ನಿಲೆಟ್ಟು ಇನಿತಾತದ ರೂಟು ಮಿತ್ತ ಜಿಡ್ಡಡೆ ಸೇರಿದಿಂಚಿತನ ಮಾತ ಬಿನ್ನೇರನು ದಂಪದಡಿತೆ ಸೇರ್ನಂಚಿತನ ಸಭೆ ಸರ್ವೇರನ ಬಾರಿ ಮೋಕೆಡೆ ಎದುಕೊಂಡು ಗೌರವಣಿತ ಜೀವನ್ ಕುಮಾರ್ ಕೆರೆಬೈಲು ದತ್ತು ಸಂಚಾಲಕೆರೆ ಇನ್ನಿತ ಈ ಒಂಜಿ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಬಾರಿ ಒಂಜಿ ಮಹತ್ವಪೂರ್ಣವಾಯಿನಂಚಿನ ಬೊಕ್ಕ ಬಾರಿ ಒಂಜಿ ಸಮಾಜಮುಖ್ಯವಾಯಿನಂಚಿನ ಕಾರ್ಯಕ್ರಮ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ 2001 ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಈ ಭಾಗಡ್ ನಮ್ಮ ಮಾತ ಒಂಜಿ ಸಮಾಜದ ಬಂಧುಲ ನಕಲು ಉತ್ಸಾಹಿ ತರುಣರು ಅಂಚನೆ ಮಾತ ಹಿರಿಯರ ನಕಲು ಒಟ್ಟು ಸೇರೊಂದು ಈ ಒಂಜಿ ಸಂಸ್ಥೆನ ಉದಿಪನ ಮಂತದ ಆ ಮೂಲಕ ನಮ್ಮ ಸಮಾಜ ರೂಪುನಂಚಿನ ಅಸಹಾಯಕರ ನಕಲಿ ಅದುಪ್ಪು ಸಮಾಜ ರೂಪುನಂಚಿನ ನಮ್ಮ ಬಂಧುಲ ನಕಲಿಗೆ ಆಸರೆ ಅದುಪ್ಪುಡು ಅಕ್ಲಿಗೆ ಒಂಜಾತ ಸೇವೆ ಮನ್ಪುಡು ಪನ್ಪಂಚಿನ ಸದುದ್ದೇಶನ ದೀವೊಂದು
ಕರೆಣ 23 ವರ್ಷದಿಂಚ ನಿರಂತರವಾದ ಈ ಬಾಗಡುಪ್ಪುನಂಚಿನ ಸಮಾಜದ ಬಂಧುಗಳನ್ನ ಸಂಘಟನೆ ಮಂತೊಂದು ಪ್ರತಿಯೊಂದು ಕ್ಷೇತ್ರಡ್ಲ ಅಕ್ಲೆಗೆ ಸ್ಫೂರ್ತಿದೆ ಅಂಚಿನ ಸಹಕಾರ ಕೊರ್ಪಂಚಿನ ಕಾರ್ಯನ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದೆ ಕರೆಣ 23 ವರ್ಷದಿಂಚ ನಿರಂತರವಾದ ನಾರಾಯಣ ಗುರುಕುಲ್ನ ಅವಂಜಿ ಅನುಗ್ರಹ ಆಶೀರ್ವಾದ ಮುಲ್ಪುಪ್ಪನಂಚಿನ ಮಾತ ನಮ್ಮ ಹಿರಿಯರ ನಕ್ಲ ಒಂಜಿ ಸಹಕಾರಡು ಅಕ್ಲ ಮಾತೆರನ ಮಾರ್ಗದರ್ಶನ ನಡುತ್ತೊಂದು ಬೈದನ್ ಪಂಡ್ರೆ ಖುಷಿ ಪಡೋದಿಲ್ಲ. ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಪಂಡ ಜೋಕುಲ್ನ ಒಂಜಿ ಕೇವಲ ಅಕ್ಲನ ಒಂಜಿ ಸ್ಕೂಲ್ದ ಸವಲತ್ತು ಕೊರ್ಪುನ ಅತ್ತನ ಶಾಲೆ ಸೇರ್ಪುಣಂಚಿನ ವ್ಯವಸ್ಥೆ ಮಾತ್ರ ಆ ಒಂಜಿ ಈ ಒಂಜಿ ಅವಧಿಡ್ ಅಕ್ಲನ ಮಾತ ಶೈಕ್ಷಣಿಕ ಚಟುವಟಿಕೆದ ಬಗ್ಗೆ ಒಂಜಿ ನಿಗಾ ದೀಪುನಂಚಿನ ಕೆಲಸಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅವತ್ತು ಹಿಡಿದು ನಮ್ಮ ಮಂತೊಂದಿಲ್ಲ. ಅಕ್ಲನ ಪರೀಕ್ಷೆದ ಅಪುನಂಚಿನ ಅಕ್ಲ ಎಂಚ ಅಕ್ಲ ಬೆಳವಣಿಗೆ ಉಂಡ ಐತ ಬಗ್ಗೆಲ್ಲ ಮಾಹಿತಿ ಕೊರ್ಪುಣ ಅಕ್ಲೆಗೊಂಜಿ ತಿಳುವಳಿಕೆ ಕೊರ್ಪುನಂಚಿನ ಶಿಬಿರ ಮನ್ಪುಣ ರೀತಿಡ್ ಅಕ್ಲ ಶೈಕ್ಷಣಿಕ ಬೆಳವಣಿಗೆ ನನ್ನ ದುಂಬುದ ಭವಿಷ್ಯ ಉಜ್ವಲವಾದ ಪೋಡು ಮನ್ಪುನಂಚಿನ ದೃಷ್ಟಿಡ್ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಕಾರ್ಯನಿರ್ವಹಣೆ ಮಂತೊಂದುಂಡು. ಮುಖ್ಯವಾಯಿನಂಚಿನ ಒಂದು ಕೆಲಸ ನಾಯ ಬಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪಂಡ್ಲೆಕ್ಕನೆ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲವಿತರಾಗಿ ಪಂಪನ ಅನ್ನೊಂಜಿ ಮಾರ್ಗದರ್ಶನ ಉಂಡ ಅರ್ನ ಹೆಂಚಿನ ಪಾತ್ರ ಉಂಡ ಐಕ್ ಚ್ಯುತಿ ಬರಂದಿನ ರೀತಿಡ್ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ನಿರಂತರವಾದ ಮುಲ್ಪ ಕೆಲಸ ಕಾರ್ಯನ ಮಂತೊಂದು ಬರೋದುಂಡು. ಐಕ್ ನಮಕ್ ನಿಕ್ಲು ಮಾತಿಲ್ಲ ಬೈದಿನಂಚಿನ ಜೋಕುಲು ಕೇವಲ ಇನಿ ಪುಸ್ತಕ ತೆತ್ತಂಡ್ರೆ ಅತ್ತಿನ ಇನಿ ಸವಲತ್ತು ತೆತ್ತಂಡ್ರೆ ಬರೋಡು ಪಂಪನಂಚಿನ ಉದ್ದೇಶದ ಬರಂದೆ ನಮ್ಮ ಸಂಸದ ಬಗ್ಗೆಲ್ಲ ಪ್ರೀತಿದಿದ್ದು ಸಂಸದ ಬಗ್ಗೆಲ್ಲ ನಿಖಲ ಅಭಿಮಾನದಿದ್ದು ಉಪ್ಪೋಡು ಪಂಪನಂಚಿನ ಭಾವನೆ ಈ ರೀತಿ ಸಂದರ್ಭ ಪಣೊಂದು ಇನ್ನಿತ ಒಂದು 23ನೇ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಐತೊಟ್ಟಿಗೆ ಮುರಣಿ ನಡೀತಿನಂಚಿನ ಆ ಒಂದು PUC ಬೊಕ್ಕ SLC ದಿನೇಶ್ ಕೆ ಅತ್ತವರ ದಯಮಂತ ವೇದಿಕೆ ಬೋಡಲ್ಲ PUC ಬೊಕ್ಕ SLC ಸ್ವಲ್ಪ ಪರ್ಸೆಂಟೇಜ್ ಮಿತ್ ಮಾರ್ಕ್ಸ್ ದಿನಂಚಿನ ಜೋಕ್ಲಿಗೆ ಅಭಿನಂದನೆ ಕಾರ್ಯಕ್ರಮ ಐತೊಟ್ಟಿಗೆ ಒಂಜಾತ್ ನಮ್ಮ ಸುಮಾರು 45 ಜೋಕ್ಲಿಗೆ ಮುಲ್ಪ ಈ ದತ್ತು ಸ್ವೀಕಾರದಟ್ಟು ಅಕ್ಲ ಮಾತ ಅಕ್ಲ ಒಂಜಿ ಪುಸ್ತಕ ಆತನ ಸ್ಟೇಷನರಿ ಬ್ಯಾಗ್ ಕೊಡೆ ಅವೆಲ್ಲಕ್ಕೆ ಅಕ್ಲ ಶುಲ್ಕ ಶಾಲೆದ ಶುಲ್ಕ ಒಂಜಿ ನಿಗದಿತ ನಮ್ಮ ಶುಲ್ಕನ್ನ ನಮ್ಮ ಒಟ್ಟದು ಕೊರೊಂದಿಲ್ಲ ಒಟ್ಟಾದ ಒಂದು ಸುಮಾರು ಒಂಜಿ 4 ಲಕ್ಷ ರೂಪಾಯಿದ ಒಂಜಿ ವೆಚ್ಚಡ್ ಈ ಒಂದು ಕಾರ್ಯಕ್ರಮದ ಮೂಲಕವಾದ ನಮ್ಮ ಜೋಕ್ಲೆಗೆ ಅಕ್ಲ ಶೈಕ್ಷಣಿಕ ಬದುಕದ ಒಂದು ಉಜ್ವಲ ಆಡ್ಬಂಡ ರೀತಿ ಉತ್ತೇಜನ ರೀತಿಯ ಕೆಲಸ ಕಾರ್ಯ ಈ ರೀತಿ ಮಂತೊಂದಿಲ್ಲ. ಇನ್ನಿತ ಈ ಕಾರ್ಯಕ್ರಮಕ್ಕೆ ನಮ್ಮ ದೀಪ ಪ್ರಜ್ವಲನ ಮಂತದ ಈ ಕಾರ್ಯಕ್ರಮನ ಬಾರಿ ಪೊರ್ಲುಡು ಉದೀಪಣೆ ಮನ್ಪರ ಬೈದಿನಂಚಿನಾರು ನಮ್ಮ ಸಮಾಜದ ಒಂಜಿ ಹೆಮ್ಮೆಯ ವ್ಯಕ್ತಿ ಹಿರಿಯ ವ್ಯಕ್ತಿ ಅಂಚನೆ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಲ್ಲ ಆ ಭಾಗದ ಅಭಿವೃದ್ಧಿದ ಮಹಾಪೂರದ ಕೆಲಸ ಕಾರ್ಯ ಮಂತೊಂದು ಬೈದಿನಂಚಿನಾರು ನೇರ ನಡೆನುಡಿತ ಒಂದು ವ್ಯಕ್ತಿತ್ವ ಅಭಿವೃದ್ಧಿ ಪರ ಒಂದು ಕೆಲಸ ಮನ್ಪರ ಸದಾ ಸಿದ್ಧರಾದ ಪ್ರಾಂಚಿನ ಬಕ್ಕ ಜನಕ್ಕಳೊಟ್ಟಿಗೆ ಹೆಚ್ಚಾದ ಜನಕ್ಕಳನ್ನ ಕಷ್ಟ ಜನಕ್ಕಳನ್ನ ಸಮಸ್ಯೆನ ತೆರೆಯೊಣ್ಣದು ಐಕ್ ಅಧಿಕಾರಿ ವರ್ಗದ ಒಂದು ರೀತಿದ ಐಕ್ ಸ್ಪಂದನೆ ತಿಕ್ಕಿಜಿನ ಅಕ್ಲೆಗೆ ಆ ರೀತಿದ ಚಾಟಿ ಬೀಜದ ಅಕ್ಲೆಗೆ ಜನಸಾಮಾನ್ಯರಿಗೆ ಕೆಲಸ ಮಂತದ ಕೊರ್ಪುಣಂಚಿನ ಒಂಜಿ ಚಾತಿ ಪುಣಂಚಿನ ಉಮಾನತ್ ಕೋಟಿ ಅಂಡ್ರಿನಿ ನಮ್ಮ ಕಾರ್ಯಕ್ರಮಕ್ಕೆ ಅರ್ನ ಮಾತ ಕೆಲಸ ಕಾರ್ಯ ಬುಡ್ದು ಕಾರ್ಯಕ್ರಮ ಬೈದರು ಅರೆಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪರವಾದ ನಿಖಲ ಮಾತೆಲ್ಲ ಪರವಾದ ಮೋಕೆಡಿ ಈ ಕಾರ್ಯಕ್ರಮಕ್ಕೆ ಎದುಕೊಂಡೊಂದಿಲ್ಲ. ಲಕ್ಷ್ಮಣ್ ಸೋಮೇಶ್ವರ ಇನ್ನಿತ ಉದಿಪನದ ನಮ್ಮ ಬಿನ್ನೆರೆ ಮುಲ್ಕಿ ಮೂಡಬಿದ್ರ ವಿಧಾನಸಭಾ ಕ್ಷೇತ್ರದ ಶಾಸಕರು ಉಮಾನಾಥ್ ಕೋಟೆ ಅಂಡ್ರನ್ನು ಚಾವಡಿದ ಕಟ್ಟುಮಟ್ಟ ಪ್ರಕಾರ ಪುಗೆಲ್ಗೊಂಜಿ ಶಾಲದ ಮಾನಾದಗೆ ಇಲೇಸದ ನೆಂಪುದ ಕಾಣಿಕೆಯನ್ನು ಕೊರದು ಬಾರಿ ಮೋಕೆಡೆ ಎದುಕೊನೋದಿಲ್ಲ. ಅವರಕ್ಕನೆ ಇನ್ನಿತ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಚಿನರು ನಮಕ್ ಮಾತೆರೆಗಳ ಚಿರಪರಿಚಿತರು ದಕ್ಷಿಣ ಕನ್ನಡ ಉಡುಪಿ ಈ ಬಾಗಡುಪ್ಪುನಂಚಿನ ಮಾತ ಬಿಲ್ಲವ ಸಮಾಜದ ಕ್ಲೇನು ಒಗ್ಗೂಡಿಸಿನಂಚಿನ ಕೆಲಸ ಕಾರಣ ಮಂತೊಂದು ಬರುತ್ತಾರೆ. ಕರೆನ ವರ್ಷ ಬಾರಿ ಪೊರ್ಲುಡು ಒಂದು ಬಿಲ್ಲವ ಹಾಸ್ಟೆಲ್ದ ಒಂದು ಉದ್ಘಾಟನಾ ಮೂಲಕವಾದಲ್ಲ ನಮ್ಮ ಬಿಲ್ಲವ ಸಮಾಜದ ತುಪ್ಪು ಹಿಂದುಳಿದ ಸಮಾಜದ ಜೋಕ್ಲೆಗ್ ಪುಣ್ ಜೋಕ್ಲೆಗ್ ವಿಶೇಷವಾದ ಹೆಚ್ಚಾದ ಉನ್ನತ ಶಿಕ್ಷಣ ಬರ್ಪುಣಂಚಿನಕ್ಲಿಗೆ ಮುಲ್ಪ ಉಪ್ಪುನಂಚಿನ ಹಾಸ್ಟೆಲ್ದ ವ್ಯವಸ್ಥೆ ಕೊರತೆ ಉಪ್ಪುನ ಗಮನ ದಿತ್ತೊಂದು ಆ ಒಂಜಿ ಕೊರತೆಲ್ಲ ನೀಗಿಸಿನಂಚಿನ ರೀತಿಡು ಸುಮಾರು 100 ಜೋಕ್ಲೆಗ್ ವಾಸ ಯೋಗ್ಯವೇನಂಚಿನ ಒಂಜಿ ಬಿಲ್ಲ ಹಾಸ್ಟೆಲ್ನ ಕರೆನ ವರ್ಷ ಬಾರಿ ಪೊರ್ಲು ಮಟ್ಟದ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಉದಿಪಣ ಮಂತಿನಾರು ಸಮಾಜಕ್ಕೆ ಒಂದು ಲೋಕಾರ್ಪಣೆ ಮಂತಿನಂಚಿನ ನವೀನ್ ಚಂದ್ರ ಡಿ ಸುವರ್ಣರು ಆರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ಅಧ್ಯಕ್ಷರಲ್ಲಾದುರ್ಲೇರು ಅವೆಲ್ಲಕ್ಕನೆ ನಾರಾಯಣಗುರು ಶಿಕ್ಷಣ ಸಂಸ್ಥೆ ನಮ್ಮ ಕುದ್ರೋಳಿದ ನಾರಾಯಣಗುರು ಶಿಕ್ಷಣ ಸಂಸ್ಥೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಸಂಸ್ಥೆ ಇಡೀ ನಮ್ಮ ಈ ಭಾಗದ ಭಾರಿ ಕಡಿಮೆ ಒಂಜಿ ಶುಲ್ಕದ ಮೂಲಕವಾದ ತಿಕ್ಕುನಂಚಿನಂಜಿ ಇಂಗ್ಲಿಷ್ ಮೀಡಿಯಂದ ಒಂಜಿ ವ್ಯವಸ್ಥೆದ ಸ್ಕೂಲ್ ಇತ್ತಿನ ನಾವು ನಾರಾಯಣಗುರು ಶಿಕ್ಷಣ
ಸಂಸ್ಥೆ ಐತ ಮ್ಯಾನೇಜಿಂಗ್ ಡೈರೆಕ್ಟರ್ ಅದುಪ್ಪುನಂಚಿನ ನವೀನ್ ಚಂದ್ರ ಸುವರ್ಣರು ಅವರು ಈ ಭಾಗದ ಮಾತ ಬಿಲ್ಲವ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳ ಸಹಕಾರ ಪ್ರೋತ್ಸಾಹ ಬೊಕ ಈ ಶೈಕ್ಷಣಿಕ ಚಟುವಟಿಕೆಗಳ ಸದಾ ಪ್ರೋತ್ಸಾಹ ಕೊರೊಂದುಪ್ಪುನಂಚಿನಾರು ಪ್ರತಿ ವರ್ಷ ಜೋಕ್ಲಿಗೆ ವಿದ್ಯಾರ್ಥಿ ವೇತನದ ಮುಖಾಂತರ ಜೋಕ್ಲನ ಆ ಒಂದು ಶೈಕ್ಷಣಿಕ ಬದುಕುಲ್ನ ಹಸನ್ ಮನ್ಪುನಂಚಿನ ರೀತಿಯ ಕೆಲಸ ಕಾರ್ಯ ಮಂತೊಂದು ಬರ್ಪುನಂಚಿನ ದಿವಂಗತ ದಾಮೋದರ ಆರ್ ಸುವರ್ಣ ಮೇರೆನ ಸುಪುತ್ರ ಎಂಚಿನ ನವೀನ್ ಚಂದ್ರ ಡಿ ಸುವರ್ಣ ಮೇರೆಗಳ ನಿಮ್ಗಳ ಮಾತೆಲ್ಲ ಪರವಾದ ಈ ಒಂದು ಕಾರ್ಯಕ್ರಮಕ್ಕೆ ಮೋಕೆಡಿ ಅನ್ನ ಎದುಕೊಂಡೊಂದಿಲ್ಲ ಹರೀಶ್ ಅಂಬ್ಲಮಗರು ಇನ್ನಿತ ಗುರ್ಕಾರ್ಮದ ಗದ್ದೆಗೆಡು ಒಲಗಾಪಿನಂಚಿತನ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ಡ್ ಕುದ್ರೋಳಿ ಮಂಗಳೂರಿನಂತ ಗುರಿಕಾರ್ಲು ನವೀನ್ ಚಂದ್ರ ಡಿ ಸುವರ್ಣ ಚಾಪಡಿದ ಕಟ್ಟುಮಟ್ಟ ಪ್ರಕಾರ ಬಾರಿ ಮೋಕೆಡೆ ಎದ್ದುಕೊನೋದಿಲ್ಲ ಅವಲಕ್ಕನೆ ಇನ್ನಿತ ಈ ಒಂಜಿ ಲೇಸಿಡ್ ಮಲ್ಲ ಬಿನ್ನರಾದ ಪುಣಂಚಿನಾರು ನಮ್ಮ ಈ ಒಂಜಿ ಭಾಗದ ಮಾತಿರಗಳ ಚಿರಪರಿಚಿತರು ರಾಜಕೀಯ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಪ್ರತಿಯೊಂದು ಕ್ಷೇತ್ರಗಳ ಕೆಲಸ ಕಾರ್ಯ ಮಂತೊಂದು ಬರಪುನಂಚಿನ ಒಂಜಿ ವ್ಯಕ್ತಿತ್ವದ ಒಂಜಿ ಪಾದರಸದ ವ್ಯಕ್ತಿತ್ವದ ಜನ ಸತೀಶ್ ಕುಂಪಲ ಆರು ಅರ್ನ ಒಂಜಿ ವೈಯಕ್ತಿಕ ಮಸ್ತ್ ಕಾರ್ಯಕ್ರಮ ಪೂರ ಬುಡ್ದಲ ಇನಿ ಈ ಒಂಜಿ ಸಮಯನ ನಮಗೋಸ್ಕರ ಮೂಲ ನಿಯೋಜನೆ ಮಂತಿರು ನಿಕ್ಲೆ ಮಾತೆಲ್ಲ ಗೊತ್ತು ಬಾಲಕೃಷ್ಣ ಮಂದಿರದ ಆ ಒಂಜಿ ಸ್ಥಾಪನೆದ ಮುಖಾಂತರವಾದ ಕುಂಪಲದ ಆ ಭಾಗಡ್ ಆ ಒಂಜಿ ಕುಂಪಲದ ಒಂಜಿ ಪ್ರದೇಶಡ್ಲ ಒಂಜಿ ಅಭಿವೃದ್ಧಿ ಮನ್ಪುನ ಮುಖಾಂತರವಾದ ಜನಜಾಗೃತಿ ಮನ್ಪುನಂಚಿನ ಕೆಲಸನ ಮನ್ತೊಂದು ಆ ಮೂಲಕವಾದ ಇನಿ ಭಾರತೀಯ ಜನತಾ ಪಾರ್ಟಿದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರಾದಲ ಈ ಜಿಲ್ಲೆದ ಪ್ರತಿಯೊಂದು ಕ್ಷೇತ್ರಗಳ ಸಂಚಾರ ಮಂತ ಮುಖಾಂತರವಾದ ಸಂಘಟನೆ ಪಕ್ಷದ ಸಂಘಟನೆ ಮಂತೊಂದು ಬರ್ಪುನಂಚಿನ ಒಂಜಿ ವ್ಯಕ್ತಿ ಇಂಕಲ ಆತ್ಮೀಯ ಅದುಪ್ಪುನಂಚಿನ ಸತೀಶ್ ಕುಂಪಲ ಅಂಬೆರೆಗಲ ಬ್ರಹ್ಮಶ್ರೀ ಬಿಲ್ಲವೇದಿಕೆದ ಪರವದಿ ನಿಖಲ ಮಾತೆಲ್ಲ ಪರವದಿ ಮೋಕೆಡಿ ಈ ಲೇಸಿಗೆ ಎದ್ದುಕೊಂಡೊಂದಲ್ಲ ಆನಂದ ಅಸೈಗೋಳಿ ಚಾವಡಿದ ನಮ್ಮ ಮುಖ್ಯದ ಬಿನ್ನೇರು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಮೆರಣ ಚಾವಡಿದ ಕಟ್ಟುಮಟ್ಟು ಪ್ರಕಾರ ಪೊಗೆಲ್ಗೊಂಜಿ ಶಾಲು ಅಂಚನೆ ಈ ಲೇಸದ ನೆಂಪುದ ಕಾಣಿಕೆಯನ್ನು ಕೊಡದು ಬಾರಿ ಮೋಕೆಡೆ ಎದ್ದುಕೊಂಡೊಂದಲ್ಲ ಈ ಒಂಜಿ ಲೇಸಿದ ನನ್ನೂರಿ ಮಲ್ಲ ಬಿನ್ನೆರದು ಪುನಂಚಿನಾರು ನಮ್ಮನೆ ಬಿಲ್ಲವ ಸಮಾಜಕ್ಕೆ ಸೇರಿನಂಚಿನೊಂಜಿ ವ್ಯಕ್ತಿ ಅವಲಕನೆ ನಮ್ಮ ಉಳ್ಳಾಳದ ಅವಿನಾಶ್ ಗ್ಯಾಸ್ ಏಜೆನ್ಸಿ ಸುರೂಕು ನಮ್ಮ ಒಂಜಿ ಉಳ್ಳಾಲ ಭಾಗದ ಒಂಜಿ ಗ್ಯಾಸ್ದ ಒಂಜಿ ಏಜೆನ್ಸಿ ಬತ್ತಿತ್ತಿನಂಡ ಅವಿನಾಶ್ ಗ್ಯಾಸ್ ಐತ ದನಿ ಅದುಪ್ಪುನಂಚಿನ ಬಿಲ್ಲವಡಿ ಗೋಪಾಲ್ ನಮ್ಮೊಟ್ಟಿಗೆಲ್ಲರ ಆರು ಬ್ರಹ್ಮಶ್ರೀ ಬಿಲ್ಲವೇದಿಕೆ ಪ್ರತಿಯೊಂದು ಕಾರ್ಯಕ್ರಮ ಎಂಕ್ಲೆಗೆ ಸಹಕಾರ ಪ್ರೋತ್ಸಾಹ ಕೊರೊಂದುಪ್ಪುನಂಚಿನ ವ್ಯಕ್ತಿ ಬಿಲ್ಲವಡಿ ಗೋಪಾಲ್ ಮೇರೆಗಳ ಬ್ರಹ್ಮಶ್ರೀ ಬಿಲ್ಲವೇದಿಕೆದ ಪರವಾದ ನಿಕ್ಲ ಮಾತೆಲ್ಲ ಪರವಾದ ಮೋಕೆಡು ಈ ಲೇಸಕ್ಕೆ ಎದುಕೊಂಡೊಂದಿಲ್ಲ ಜಗದೀಶ್ ಕೆರೆಬೈಲು ಚಾವಡಿದ ನಮ್ಮ ಮಲ್ಲ ಬಿನ್ನೆರು ಅವಿನಾಶ್ ಗ್ಯಾಸ್ ಏಜೆನ್ಸಿ ಉಳ್ಳಾಲ ನೆತ ಯಜಮಾನಿಯರೇ ಬಿಲ್ಲವಡಿ ಗೋಪಾಲ್ ಮೇರೆನು ಚಾವಡಿದ ಕಟ್ಟುಮಟ್ಟ ಪ್ರಕಾರ ಬಾರಿ ಮೋಕೆಡು ಎದುಕೊಂಡೋಡು ಪಣದು ಈ ಪಡ್ತು ಬಿನ್ನೆ ಮಲ್ತೊಂದುಲ್ಲೆ ಇನ್ನಿತ ಈ ಒಂಜಿ ಸಭಾ ವೇದಿಕೆಡ್ ಉಪಸ್ಥಿತಿ ಉಪ್ಪುನಂಚಿನಾರು ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಗೌರವ ಸಲಹೆಗಾರಲಾದ ಉಪ್ಪುನಂಚಿನಾರು ಅವಲಕನೆ ಮುಲ್ಪನೆ ಕೈತಲ್ದ ಉಮಾಪುರಿ ಶ್ರೀ ಉಮಾ ಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಲ ಅವಲಕನೆ ಕೊಡುಗೈ ದಾಲ್ನ ಅದುಪ್ಪುನಂಚಿನಾರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಸದಾ ಸೇವೆ ಮಂತೊಂದು ಬರ್ಪುನಂಚಿನಾರು ಈ ಭಾಗಡ್ ಕಬಡ್ಡಿಗಳ ಭಾರಿ ಮಲ್ಲ ಮಟ್ಟದ ಒಂಜಿ ಪ್ರೋತ್ಸಾಹ ಕೊರೊಂದು ಪುನಂಚಿನ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿದ ಆಯ್ತ ಚೇರ್ಮನ್ ಆದುಪ್ಪುನಂಚಿನಾರು ಕ್ರೀಡೆಗಳ ಭಾರಿ ಪ್ರೋತ್ಸಾಹ ಕೊರಪುನಂಚಿನ ವ್ಯಕ್ತಿ ಎಜೆ ಶೇಖರ್ ನಮ್ಮೊಟ್ಟಿಗೆ ಉಲ್ಲೇರ ಅರೆಗಳ ನಿಖಲ ಮಾತೆಲ್ಲ ಪರವದಿ ಎದ್ದುಕೊಂಡಿದ್ದಾರೆ ರಾಜೇಶ್ ಕೆರೆಬೈಲು ಗೌರವ ಸಲಹೆಗಾರ ಚಿತ್ರ ಎಜೆ ಶೇಖರ್ ಮೇರನ ಬಾರಿ ಮೋಕೆಡಿ ಎದ್ದುಕೊಂಡು ಪಣದೆ ಭಿನ್ನಾಯ ಮಾಲ್ತದಲ್ಲೇ ಮೋಹನ್ ಈ ಪೊರ್ತುಗು ನಮ್ಮ ಗೌರವ ಸಲಹೆಗಾರ ಚಿತ್ರ ಎಜೆ ಶೇಖರ್ ಶಾಲದ ಮಾನಾದಿಗೆದ ಬಿಟ್ಟು ಮೋಕೆಡಿ ಎದ್ದುಕೊಂಡು ಭಿನ್ನಾಯ ಮಾಲ್ತದಲ್ಲೇ ಅವಲಕನೆ ಇನ್ನಿತ ಈ ಒಂಜಿ ಸಭಾ ವೇದಿಕೆಡ್ ಉಪಸ್ಥಿತಿ ಉಪ್ಪುನಂಚಿನಾರು ನನ್ನವರೇ ನಮ್ಮ ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಗೌರವ ಸಲಹೆಗಾರರಾದ ಉಪ್ಪುನಂಚಿನಾರು ಅವಲಕನೆ ಉಮಾಪುರಿ ದೇವಸ್ಥಾನದ ಟ್ರಸ್ಟ್ಲಾದ ಉಪ್ಪುನಂಚಿನಾರು ಸಾಮಾಜಿಕ ಚಿಂತನದ ವ್ಯಕ್ತಿ ದಿನೇಶ್ ಕೆ ಅತ್ತ ಅವರ ನಮ್ಮೊಟ್ಟಿಗೆಲ್ಲರ ಅರೆಗಳ ನಿಖಲ ಮಾತೆಲ್ಲ ಪರವಾದ ಮೋಕೆಡಿ ಲೇಸಿಗೆ ಎದುಕೊಂಡೊಂದಿಲ್ಲ ಸಂಪತ್ ಕೊಂಡಾನ ಚಾವಡಿದ ಗೌರವ ಸಲಹೆಗಾರರ ಚಿತ್ರ ದಿನೇಶ್ ಕೆ ಅತ್ತ ಅವರ ಮೆರಣ ಚಾವಡಿದ ಕಟ್ಟುಮಟ್ಟ ಪ್ರಕಾರ ಮೋಕೆಡಿ ಎದುಕೊಂಡು ಭಿನ್ನಾಯ ಮಾತೊಂದಿಲ್ಲ ಅವಲಕನೆ ವೇದಿಕೆಡ್ ಎಂಕಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಅಧ್ಯಕ್ಷರಲ್ಲ ಅವಲಕನೆ ನಮ್ಮ ಈ ಭಾಗದ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ನಿಕಟಪೂರ್ವ ಸದಸ್ಯರಾದ ಉಪ್ಪುನಂಚಿನಾರು ಅವಲಕನೆ
ಸಾಮಾಜಿಕವಾಯಿನಂಚಿನ ಧಾರ್ಮಿಕ ಕೆಲಸ ಕಾರಣ ಮಂತೊಂದು ಬರ್ಪಣಂಚಿನ ಅವೆಲೆಕನೆ ಬ್ರಹ್ಮಶ್ರೀ ಬಿಲ್ಲೆ ವೇದಿಕೆನ ಎಂಕ್ಲೆ ಮಾತಿನ ಒಟ್ಟು ಸೇರ್ಪಾದಿ ಈ 23 ವರ್ಷ ಮುಟ್ಟಲ ಕಟ್ಟು ಬೆಳೆಪಯನಂಚಿನ KT ಸುವರ್ಣೀರ ನಮ್ಮೊಟ್ಟಿಗೆ ಅರೆಗಲ ನಿಖಲ ಮಾತಿನ ಪರವಾದ ಈ ಏಸಿಗೆ ಮೋಕೆಡೆ ಅನ್ನ ಎದುಕೊಂಡೊಂದಲೆ ಕೃಷ್ಣಪ್ಪ ಕಿನ್ಯ ಕೂಟದ ಗುರಿಕಾರರು KT ಸುವರ್ಣೀರ್ನ ಬಾರಿ ಮೋಕೆಡೆ ಎದುಕೊಂಡು ಪಣದ ಭಿನ್ನಾಯ ಮತ್ತೊಂದಲ್ಲೇ ಅವಲಕ್ಕನೆ ಬ್ರಹ್ಮಶ್ರೀ ಬಿಲ್ಲೆ ವೇದಿಕೆದ ಕಾರ್ಯಾಧ್ಯಕ್ಷರಲ್ಲ ಅವಲಕ್ಕನೆ ಸಾಮಾಜಿಕ ಧಾರ್ಮಿಕ ಮುಂದಾಳು ಕೈಗಾರಿಕಾ ಉದ್ಯಮಿಲಾದುಪ್ಪುನಂಚಿನ ಅವಲಕ್ಕನೆ BJPದ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕಲಾದುಪ್ಪುನಂಚಿನ ಸತೀಶ್ ಕರ್ಕೆ ನಮ್ಮೊಟ್ಟಿಗೆಲ್ಲರ ಅರೆಗಳ ಈ ಒಂದು ಸಂದರ್ಭದ ಮೋಕೆಡು ಎದುಕೊಂಡೊಂದಲ್ಲ ಮೋಹನ್ ಸಾಲ್ಯಾನ್ ಈ ಕೂಟದ ಕಾರ್ಯಾಧ್ಯಕ್ಷರೇ ಸತೀಶ್ ಕರ್ಕೆರ್ರೇನೆ ಬಾರಿ ಮೋಕೆಡೆ ಎದುಕೊಂಡು ಪಣದ ಈ ಪೊರ್ತಗು ಭಿನ್ನಾಯ ಮಲ್ತದಲ್ಲೇ ಸಂಪತ್ ಈ ಪೊರ್ತಗು ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೆರ್ರೇನೆ ಪ್ರಸಾದೇರೆ ಈ ಪೊರ್ತಗು ಸತೀಶ್ ಕರ್ಕೆರ್ರೇನೆ ಮೋಕೆಡೆ ಎದುಕೊಂಡು ಭಿನ್ನಾಯ ಮಲ್ತದಲ್ಲೇ ಅವಲಕ್ಕನೆ ಈ ವೇದಿಕೆಡೆ ನಮ್ಮೊಟ್ಟಿಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲೆ ವೇದಿಕೆದ ಪ್ರಧಾನ ಕಾರ್ಯದರ್ಶಿ ಅದುಪುನಂಚಿನ ಆತ್ಮೀಯನಂಚಿನ ಆನಂದ್ ಕೆ ಹಸುಗಳು ನಮ್ಮೊಟ್ಟಿಗೆ ಅರೆಗಲ ಈ ಒಂದು ಸಂದರ್ಭದ ಲೇಸಿಗೆ ಮೋಕೆಡೆ ಅನ್ನ ಎದುಕೊಂಡೊಂದಲ್ಲ ರಾಜೀವ್ ಮಾಸ್ಟರ್ ಈ ಪೊರ್ತಗು ಕೂಟದ ಪ್ರಧಾನ ಕಾರ್ಯಂತೇರಿ ಆನಂದ್ ಕೆ ಅಸೈಗೋಳಿ ಮೇರೆನೆ ಮಾತೆರ್ಲಕನೆ ಶಾಲದ ಮಾನಾದಿಗೆದ ಬುಟ್ಟುಗು ಮೋಕೆಡೆ ಎದುಕೊಂಡು ಪಣದ ಈ ಪೊರ್ತಗು ಭಿನ್ನಾಯ ಮಲ್ತದಲ್ಲೇ ಅವಲಕ್ಕನೆ ಈ ಸಭಾ ವೇದಿಕೆಡೆ ನಮ್ಮ ಬ್ರಹ್ಮಶ್ರೀ ಮಹಿಳಾ ಅಧ್ಯಕ್ಷರಂಚಿನ ಶ್ರೀಮತಿ ಗಂಗಾ ಆನಂದ ಸಿಗೋಳಿ ಎಂಬರು ನಮ್ಮೊಟ್ಟಿಗೆ ಅರೆಗಲ ಈ ಸಂದರ್ಭದ ಈ ಲೇಸಿಗೆ ಮೋಕೆಡೆ ಎದುಕೊಂಡೊಂದಲ್ಲ ಶಮ್ಮಿ ಕರ್ಕೆರ ಈ ಪೊರ್ತಗು ಮಹಿಳಾ ವೇದಿಕೆದ ಗುರುಕಾರ್ಯ ಶ್ರೀಮತಿ ಗಂಗಾ ಆನಂದ್ ಮೇರೆನೆ ಮಾರಿ ಮೋಕೆಡೆ ಎದುಕೊಂಡು ಒಂದು ಭಿನ್ನಾಯ ಮಲ್ತೊಂದಲ್ಲ ಅವಲಕ್ಕನೆ ಇನ್ನಿತ ಈ ಒಂಜಿ ಲೇಸಡ್ ಗೌರವ ಅಭಿನಂದನೆ ಸ್ವೀಕಾರ ಮನಪರಪಂಚಿನ ಶ್ರೀಯುತ ಕೃಷ್ಣಪ್ಪ ಕಿನ್ಯೊಲ್ಲೇರ ಅರೆಗಲ ಯಾನ ಎದುಕೊಂಡೊಂದಲ್ಲ ಅವಲಕ್ಕನೆ ವೇದಿಕೆದ ದುಂಬು ನಮ್ಮೊಟ್ಟಿಗೆ ಉಪನಂಚಿನ ಗ್ರಾಮ ಚೌವಾಡಿ ಬಿಲ್ಲವ ಸಂಘದ ಅಧ್ಯಕ್ಷರಾದ ಉಪನಂಚಿನ ರವೀಂದ್ರ ಬಂಗೇರೊಲ್ಲೇರು ಅವಲಕ್ಕನೆ ನಮ್ಮ ಕೊಲ್ಯ ಬಿಲ್ಲವ ಸಂಘದ ಪ್ರಮುಖರಾದ ಉಪನಂಚಿನ ಈಶ್ವರ್ ಕಣಿತೋಟಲ್ಲೇರು ಅವಲಕ್ಕನೆ ಗೋಪಾಲಕೃಷ್ಣಲ್ಲೇರು ಅವಲಕ್ಕನೆ ನಮ್ಮ BJPದ ಈ ಭಾಗದ ಪ್ರಧಾನ ಕಾರ್ಯದರ್ಶಿ ದಯಾನ್ ತೊಕ್ಕೊಟ್ಟಲೇರು ಅವಲಕ್ಕನೆ ಮಾತ ನಮ್ಮ ಬಂಧುಲ್ ನಕ್ಲು ಉಲ್ಲೇರು ಮೂಲು ಅವಲಕ್ಕನೆ SLC ಬೊಕ್ಕ PUC ಸ್ವಲ್ಪ % ಮಿತ್ ಇನಿ ದೇದಿನಂಚಿನ ಜೋಕ್ಲು ಅಭಿನಂದನೆಗೆ ಬೈದ್ರ ಅಕ್ಲೆಗಳ ಮೋಕೆ ಎದುಕೊಂಡೊಂದಿಲ್ಲ ಅವಲಕ್ಕನೆ ಮಾತ ಅಪ್ಪನಕ್ಲೆಗೆ ಈ ಭಾಗದ ಬೈದಿನಂಚಿನ ಜೋಕ್ಲ ನಕ್ಲೆಗೆ ಪೂರವೆಗಳ ಈ ಲೇಸಿಗೆ ಮೋಕೆ ಎದುಕೊಂಡೊಂದು ಅವಲಕ್ಕನೆ ಮಾಧ್ಯಮದ ಮಿತ್ರ ನಕ್ಲು ಅಕ್ಲೆಗಳ ಮೋಕೆ ಎದುಕೊಂಡೊಂದಿಲ್ಲ ಅವಲಕ್ಕನೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಹಿರಿಯ ನಾಯಕರಂಚಿನ ಹರಿಯಪ್ಪ ಸಾಲಿಯನ್ನುಳ್ಳೇರ ಅರೆಗಲ ಮೋಕೆ ಎದುಕೊಂಡೊಂದಿಲ್ಲ ಅವಲಕ್ಕನೆ ದೇವಪ್ಪ ಪೂಜಾರುಳ್ಳೇರ ಅರೆಗ ಮೋಕೆ ಎದುಕೊಂಡೊಂದಿಲ್ಲ ಬೈದಿನಂಚಿನ ಮಹಿಳಾ ವೇದಿಕೆದಲ್ಲ ಪೂರ ಗೌರವಿತ ಪದಾಧಿಕಾರಿ ನಕ್ಲೆಗೆ ಮಾತೆರೆಗಳ ಮೋಕೆ ಎದುಕೊಂಡೊಂದು ಒಂಜಿ ವಿಷಯ ಪಂಡ್ರಲ್ಲ ದಾಪಂಡ ಎಂಕ್ಲು ಬ್ರಹ್ಮಶ್ರೀ ಬಿಲ್ಲೆ ವೇದಿಕೆದ ವತಿರ್ದ ಕರುಣ 23 ವರ್ಷದಿಂಚ ಈ ಒಂಜಿ ಜೋಕುಲೆಗೆ ಕೊರ್ಪುನಂಚಿನ ಒಂಜಿ ಶೈಕ್ಷಣಿಕ ದತ್ತು ಸ್ವೀಕಾರ ಕಾರ್ಯಕ್ರಮ ಈ ಸುಮಾರು ಒಂಜಿ ಈ 23 ವರ್ಷದ ಸುಮಾರು 80 ಜೋಕುಲೆಡ್ದು ಮಿತ್ತು ಎಂಕ್ಲು ಈ ಒಂಜಿ ಶೈಕ್ಷಣಿಕ ದತ್ತು ಸ್ವೀಕಾರದ ಮುಖಾಂತರ ಅಕ್ಲ ಒಂಜಿ ಸವಲತ್ತದ ದಿತ್ತೊಂದು ಉಜ್ವಲ ಭವಿಷ್ಯನ ಅಕ್ಲ ಮುಖಾಂತರ ಆತನು ಆಂಡ ಆ 80 ಜೋಕ್ಲೆಟ್ ಬಾರಿ ಬೆರಳಿಕೆದ ಜೋಕ್ಲವೇನು ನೆನಪಿದೀತೀನಿ ಇನ್ನಿ ಆ ಒಂಜಿ ಕರೆನ ಒಂಜಿ ಮೂಜಿ ಟರ್ಮಡ್ ದತ್ತು ಸ್ವೀಕಾರಡ್ ಒಂಜಿ ಬೇದಿನಂಚಿನ ಹುಡುಗಿ ರಕ್ಷಿತ್ ಪಂಪಂಚಿನ ಹುಡುಗಿ ಆಯ ಇನಿ ಒಂಜಿ ಮೂಜಿ ಜೋಕಲ್ನ ಆಗ ಒಂಜಿ ಬೇಲೆ ತಿಕ್ಕದನು ಬ್ಯಾಂಕಡ್ ಬೇಲೆ ತಿಕ್ಕದನು ಐಕ್ ಮೂಜಿ ಜೋಕಲ್ನ ಅಕ್ಲ ಒಂಜಿ ಶಾಲೆ ಶುಲ್ಕದ ಅಂದನು ಆಯೆ 6,000 ರೂಪಾಯಿ ಆಯನ ಸಂಬಳದ ಸುರುತ ಸಂಬಳದ ನಮಕ್ ಅಂತ ಕೊಡ್ತೆ ಈ ಜೋಕ್ಲೆಗೆ ಮುಲು ಬೈದಿನಂಚಿನ ಮಾತೆ ಜೋಕ್ಲೆಗಳ ಅವೊಂಜಿ ಮಾದರಿಯಿಂದ ಪಂಪರೆ ಗೊತ್ತಿಗೋರ ಯಾನ್ ಪಂತ ನಿಕ್ಕಲ್ಲ ದಯಮಂತದ ಎಂಕ್ಲೆ ಕಾಸು ನಿಕ್ಲು ಕಲ್ತದ ಕೊರಲೆ ಎಂದು ಪಂಪನತ್ತು ಆಂಡ ಅಂಚಿನ ಒಂಜಿ ಭಾವನೆ ಈ ಒಂಜಿ ಬ್ರಹ್ಮಶ್ರೀ ಬಿಲ್ಲೆ ವೇದಿಕೆದ ಲೆಕ್ಕಡುಪ್ಪಡು ಅಂಚನೆ ಸಮಾಜಕ್ಕೆ ಪಿರ ಕೊರ್ಪುನಂಚಿನ ಒಂಜಿ ನಿಕ್ಲೆಗಳ ಮನಸ್ಸು ಈ ಸಂದರ್ಭದ ಉಪ್ಪಡೊಂದು ಪಣೊಂದು ಬೈದಿಂಚಿನ ಮಾತೆರೆಗಳ ಮೋಕೆ ಎದುಕೊಂಡೊಂದು ಈ ಒಂಜಿ ಸ್ವಾಗತ ಭಾಷಣ ನೀಡಿ ಮುಕ್ತಾಯ ಮಂತ್ರ ಜೈ ಹಿಂದ್ ಜೈ ಕರ್ನಾಟಕ ಲೇಸದ ತುಂಬತ್ತ ಈ ಪೊರ್ಲ ಕಂಠದ ಬಂಡ್ರೆ ನಡತು ಸುಮಾರು 2021 ಸ್ಟಾರ್ಟ್ ಆಯಿನ ಇನ್ನಿಗೆ 23 ವರ್ಷ ಆಂಡ್ ಬ್ರಹ್ಮಶ್ರೀ ಬಿಲ್ಲೆ ವೇದಿಕೆ ಅಂಚನೆ ಇನಿ ಐತೊಟ್ಟಿಗೆ ಮಹಿಳಾ ಸಂಘಲ ಎಂಗಳಡಿಗೆ ಜಂಟಿಯಾದ ಇಂಚಿನ ದತ್ತು ಸ್ವೀಕಾರ ಪ್ರತಿ ವರ್ಷ ಇಂಗಳು 450 ಜೋಕ್ಲಿನ ಪ್ರತಿ ವರ್ಷ ದತ್ತು ಸ್ವೀಕಾರ ಮಲ್ತದೆ ಆಗಲೇ ಪೂರ್ತಿ ವಿದ್ಯಾಭ್ಯಾಸ ಕೊರ್ಪುನಂಚಿನ ಆ ಕೆಲಸನೂ ಮಲ್ತೊಂದು ಬೈದ ಇದೆ ಪಂಡೇರು ಸುರುಸುರುಕು ಆಜಿಪ ಎಲ್ಪ ಜೋಕ್ಲಿನ ಜಾಸ್ತಿ ಎಂಕ್ಲೆ ಜೋಕ್ಲು ಬರುವಂಥ ಇತ್ತೆ ಜೋಕ್ಲಿನ ಸಂಖ್ಯೆ ಕಮ್ಮಿ ಆಗೋದು ಬಹುಶಃ ಆರ್ಥಿಕ ಆಗಲು ಕಲ್ಪನಾ
ವ್ಯವಸ್ಥೆ ಎಡ್ಡೆ ಎತ್ತಿನಡ್ದಾದ ಬಹುಶಃ ಆ ಜೋಕಲ್ನ ಸಂಖ್ಯೆ ಕಮ್ಮಿ ಒಂದುಂಡು ದುಂಬು ಐತೊಟ್ಟಿಗೆ ಜೋಕ್ಲೆಗಳ ಎಂಕ್ಲು ಒಂತೆ ಬತ್ತನ ಜೋಕ್ಲೆಗೆ ಪುಸ್ತಕ ವಿತರಣೆ ಎಲ್ಲ ಮಲ್ತೊಂತ ದುಂಬು 100-150 ಜೋಕ್ಲಿತ್ತ ಇತ್ತೆ ಹೆಚ್ಚು ಕಮ್ಮಿ 100 ಜೋಕ್ಲನ್ನ ಸೀಮಿತ ಆದ ಸಂಖ್ಯೆ ಕಮ್ಮಿ ಒಂದುಂಡು ಬಹುಶಃ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲ್ತೊಂದು ಬರ್ಪಣ ಆ ಒಂಜಿ ಪ್ರತಿ ಒಂಜಿಲ ಎಂಗ್ಲು ಕೆಲವು ಸರ್ತಿ ಪೋಪ ಎಂಗ್ಲು ಹೊಸ ಜೋಕುಲು ಬತ್ತಾನ ಅಕಲ್ನ ಇಲ್ಲು ತೂದು ಅಕಲ್ನ ಪರಿಸ್ಥಿತಿ ತುದ್ದು ಕೊರೊಂದುಲ್ಲ ಇನಿ ಪ್ರತಿ ಇಲ್ಲು ಕಟ್ಟುನೆ ಅವಾರ್ಡ್ ಅಂಚನೆ ವೈದ್ಯಕೀಯ ನೆರವು ಅವಾರ್ಡ್ ಅಂಚನೆ ಮದ್ಮೆ ಮಲ್ಪನೆಗಳ ಸಾಕಾರ ಮಲ್ತೊಂದುಲ್ಲ ಎಂಗಳು ಮದ್ಮೇಲ ಏರ್ಲ ಇತ್ತಂಡ ಪಾಪದಾಗಲು ಮದ್ಮೇಲ ಮಲ್ಪು ದಯಪಂಡ ಎಂಗ್ಲ ನವೀನ್ ಚಂದ್ರ ಸುವರ್ಣರ್ ಎಂಗಳಿಗೆ ಫುಲ್ಲು ಪಂತೇರು ಏರ್ಲ ಇತ್ತಂಡ ನಮ್ಮ ಮದ್ಮೆ ಮಲ್ಪಕ ಅಂಚನೆ ಎ.ಜೆ. ಶೇಖರ್ ಅವಡ ಸಲಹೆಗಾರರು ದಿನೇಶ್ ಸತೀಶ್ ಕರ್ಗೆ ಎಂಗಳು ಮಾತೆರ್ಲ ಸೇರ್ದ ಮದ್ಮೆನ ಮಲ್ಪೆರಲು ರೆಡಿ ಉಳ್ಳ ಅಂಡ ಮದ್ಮೆ ಮಲ್ಪೆರೆ ಅಕಲೇ ಅದೇ ಇಲ್ಲಲ್ಲೇ ಅಕಲಿಗೆ ಆ ವ್ಯವಸ್ಥೆ ಎಂಗ್ಲ ಕಂಡೀಷನ್ ಇಪ್ಪುಂಡು ಐಕ್ ಆ ಕಂಡೀಷನ್ ಒತ್ತದು ಕೆಲವು ಜನ ಬರಿಪೇರೆ ಪೋಡಿಪೇರು ದಯ ಅಂಚಾದ ಪ್ರತಿ ಒಂಜಿ ಸಹಾಯ ಮಲ್ಪೇರಳ ಈ ವೇದಿಕೆ ಮೂಲಕ ಇನಿ ಸಾಧಾರಣ ಜೀವನ ಪಣ್ಣಗ 800 ಮಿತ್ ಜೋಕ್ಲಿನ ವಿದ್ಯಾಭ್ಯಾಸ ಮಲ್ಪುಣಂಚಿನ ವ್ಯವಸ್ಥೆ ಎಂಗ್ಲಿ ಇನಿ ಖರ್ಚಿ ಅಂದುಂಡ ಮಲ್ಲ ಸ್ಕೂಲು ಇಜಿನ ಒಲ್ಲನ ಜಾಗೆ ಬಿಲ್ಡಿಂಗ್ಲ ದೇತದ ಮಲ್ತದಲ್ಲ ಅಂಡ ಎಂಗ್ಲ ಅಂಚಿನ ನೆಕ್ ಪೋವಂದೆ ಪ್ರತಿ ಒಂಜಿ ಆ ಜೋಕ್ಲಿನ ಕಲ್ಪವಡು ಆಗ್ಲಿನ ಏರಣ್ಣ ನಾಡ್ದು ಆಗ್ಲ ಕಷ್ಟೋಡನ್ನು ಪರಿಹಾರ ಮಲ್ಪೋಡು ಪಣ್ಣದು 21 ಗ್ರಾಮವನ್ನು ಸೀಮಿತ ದೇತೊಂದು ಉಳ್ಳಾಲ ಪ್ರಖಂಡದ ಈ ಏರಿಯಾನು ಪ್ರತಿ ಒಂಜಿಲ್ಲ ಸೀಮಿತ ಎಂಗ್ಲೆ ಬತ್ತನ ಪ್ರತಿ ಒಂಜಿನ ಗಮನದಿಡೊಂದು ಒಂದು ಖಾಲಿ ತೋರಿಕೆಗೆ ಹತ್ತಂದೆ ಬತ್ತನ ಜೋಕ್ಲಿಗೆ 2,000 5,000 ಪ್ರತಿ 10,000 ಕೆಲವು ಜನಕ್ಕೂ 25,000 40,000 ಮಲ್ತದ ಎಂಗ್ಲು ಒಟ್ಟು ಮಲ್ತು ಕೊರೊಂದುಲ್ಲ ಓ ಅವು ಎಂಗ್ಲು ಸದ್ದು ಏರಿಯಾಗಳ ಪಂಡದ ಕೊರಪಣಂತ ಇನಿ ಎ.ಜೆ. ಶೇಖರ್ ದಿನೇಶ್ ಅವರು ಎಂಗ್ಲು ಪೂರ ಕರ್ಕೇರು ಎಂಕ್ಲಾದೇ ಪಾತಿರೊಂದು ಕೊರೊಂದಿಲ್ಲ ಅಂಚಿನ ಸಹಾಯವನ್ನು ಇನಿ ಮಸ್ತ್ ಎಂಕ್ಲಿಡ್ದು ಸಹಾಯ ಮಲ್ತದ ಆ ಬಂಡ ಎಂಕ್ಲೆಗೆ ಪ್ರಚಾರಕ್ಕೆ ಬಿಡದತ್ತು ನಿಕ್ಲೆಗೆ ಆಯ್ನ ಆಯ್ತಾ ಬೆನ್ಬಿಟ್ಟು ತಿಕ್ಕೋಡು ನಿಕ್ಲು ನಮ್ಮ ಸಮಾಜ ಮಿತ್ತು ಬರೋಡು ಪನ್ಪಣ ಆ ದಿಷ್ಟಿ ದಿಡೊಂದು ಇಂಚಿನ ಕೆಲಸ ಮಲ್ತೊಂದಿಲ್ಲ ನನ್ನ ದುಂಬುಗಳ ನಿಕ್ಲ ಸಹಕಾರ ಬೋಡು ಪಣ್ಣದಕ್ಕೆ ಏನೊಂದು ಎಣ್ಣೊಂದೆರಡು ಪಾತ್ರ ಜೈ ಅದು ದಿನೊಟ್ಟು ನಿನ್ನ ಪುತ್ತಾದು ಉದೀಪನ ಮಲ್ಪಡು ಒಂದು ಭಿನ್ನಾಯ ಮಲ್ತದಲ್ಲ शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां रघुरव्ययः ओ दीपब्रह्मरूपस्त्वं ज्योतिषां रघुरव्ययः ನಮ್ಮ ಯುವ ವೇದಿಕೆದ ಮುಖಾಂತರ ಕರೆನ 23 ವರ್ಷದಿಂಚಲ ನಮ್ಮ ಸಮಾಜದ ಮಾತ ಹಿರಿಯಕ್ಲಿನ ಒಟ್ಟು ಸೇರ್ಸ ಒಂದು ಸಮಾಜಡ್ ನಾರಾಯಣ ಗುರುಕುಲ್ ಪಂತನಂಚಿನ ಸಂದೇಶದ ಆಧಾರದ ಮಿತ್ ಸಮಾಜಡ್ ಮಾತೆರೆಗಳ ವಿದ್ಯೆ ತಿಕ್ಕೋಡು ಪಂಪನ ಕಾರಣಕ್ಕೋಸ್ಕರ ಕೆ.ಟಿ. ಸುವರ್ಣನ ನೇತೃತ್ವಡ್ ಸಮಾಜಡ್ ಏರೆ ಕಷ್ಟ ಕಾರ್ಪಣ್ಯಡುಲ್ಲೇ ರಾಕ್ಲೆ ಮಾತೆರೆಗಳ ವಿದ್ಯೆಗೋಸ್ಕರ ವಿಶೇಷವಾಯಿನಂಚಿನ ಮುತುವರ್ಜಿ ವಹಿಸಾದ ದತ್ತು ಸ್ವೀಕಾರ ಕಾರ್ಯಕ್ರಮನ ಪ್ರಾರಂಭ ಕೆ.ಟಿ. ಸುವರ್ಣನ ನೇತೃತ್ವಡ್ ನೇನು ಮಲ್ತೇರೆ 23 ವರ್ಷಗಳ ನಿರಂತರವಾದ ನೇನು ಮಲ್ಪನ ಮುಖಾಂತರ ಸಮಾಜಡ್ ಸಂಘಟನೆದ ಅಸ್ತಿತ್ವದ ಒಟ್ಟಿಗೆ ಸಮಾಜಮುಖಿ ನಂಚಿನ ಶೈಕ್ಷಣಿಕ ಸಹಕಾರ ಮಲ್ಪನಂಚಿನ ಕೆಲಸಲೇನು ನಮ್ಮ ಯುವ ವೇದಿಕೆದ ಮುಖಾಂತರ ಈ ಉಳ್ಳಾಲ ಭಾಗಡ್ ಯುವ ವೇದಿಕೆ ಅತ್ಯಂತ ಕ್ರಿಯಾಶೀಲವಾದ ಸಾಮಾಜಿಕವಾದ ಸಂಘಟನಾತ್ಮಕವಾದ ಬೇತೆ ರೀತಿಯ ಸಾಮಾಜಿಕ ಕೆಲಸದ ಮಲ್ಪನೆಟ್ಟು ತೊಡಗೆ ಸಹ ನನಗೆ ಮಾತೆರೆಲ್ಲ ಗೊತ್ತಿತ್ತಿನ ಸಂಗತಿ ದುವೇ ಸಂದರ್ಭಡ್ ಈ ಸಂಘಟನೆ ಕೆಲಸ ಮಂತೊಂದಿತ್ತು ಲೆಕ್ಕನೆ ಸಮಾಜಡ್ ಜನಪ್ರತಿನಿಧಿ ಆಪನ ಮುಖಾಂತರ ಅದನ್ನ ಸಂಘಟನೆ ಬೇತೆ ಸಂಘಟನೆ ಜವಾಬ್ದಾರಿಲು ತಿಕ್ಕುನ ಮುಖಾಂತರ ಈ ಸಂಘಟನೆ ಒಂಜಿ ಅಸ್ತಿತ್ವನ ತೋಜಾವನಂಚಿನ ಕೆಲಸಲೇನು ಯುವ ವೇದಿಕೆ ಮುಖಾಂತರ ಕೆ.ಟಿ. ಸುವರ್ಣನ ಮುಖಾಂತರ ಈ ಒಂದು ಸಂಘಟನೆದ ಕೆಲಸ ಕಾರ್ಯಗಳು ನಿರಂತರವಾದ ನಡೆದನು ಇನಿತ ಕಾಲಡ್ ವಿದ್ಯೆಗೆ ಮಸ್ತ್ ಜನ ಪ್ರೋತ್ಸಾಹ ಕೊರ್ನಲ್ಲ ನನಾತ್ ಜನಕ್ಕೆ ಪ್ರೋತ್ಸಾಹದ ಅಗತ್ಯ ಉಂಡು ಅಂತ ಪನ್ಪನೇನು ಸಮಾಜದ ಕೆಲಸ ಮಲ್ಪನ ಎಂಕ್ಲೆ ಮಾತೆರೆಗಳ ಅರ್ಥ ಆಪನು ದಯಪಂಡ ಎಂಕ್ಲು ಕಾಂಡಿಡ್ದ ಬಯ್ಯ ಮುಟ್ಟ ಈ ಶೈಕ್ಷಣಿಕ ವರ್ಷ ಈ ಸಂದರ್ಭ ಯೋಚನೆ ಮಲ್ತಂಡ
ಮಸ್ತ್ ಜನಕ್ಕೆ ಸಮಾಜದ ಬೇತೆ ಬೇತೆ ವರ್ಗದ ಜನಗಳಿಗೆ ಫೀಸ್ ಕಟ್ಟರೆ ಕಾಸು ಅದನ್ನ ಪುಸ್ತಕ ಇನ್ನು ಅವಶ್ಯಕತೆ ಇಜ್ಜಿ ಪುಸ್ತಕ ಸರ್ಕಾರ ಉಚಿತವಾದ ಪೂರ ಕೊರ್ಪುಂಡು ಅಂಡ ಫೀಸ್ ಕಟ್ಟು ನಂಚಿನ ಸಂಗತಿಗಳಿಗೆ ಮಸ್ತ್ ಜನಗಳಿಗೆ ಬೋರ್ಡ್ ಹಾಪುಂಡು ಐತ ಕಾರಣಕ್ಕೋಸ್ಕರನೇ ಓಡಾಟ ಮಲ್ಪನಂಚಿನ ಸಂಗತಿಯಲ್ಲಿ ನಮ್ಮ ಮಸ್ತ್ ದಿಗಟ್ಟು ತೂಪ ಇಂಚಿತ್ತಿನ ಸಂದರ್ಭಡ್ ಈ ಒಂದು ಸಂಘಟನೆದ ಮುಖಾಂತರ ನಮ್ಮ ಸಮಾಜದ ಸುಮಾರು 80 ಜನಕ್ಕೆ ಶೈಕ್ಷಣಿಕವಾದ ಸಹಕಾರ ಮಲ್ತನ ಪಂಡ ಅವು ಅತ್ಯಂತ ಶ್ರೇಷ್ಠವಾದ ಕೆಲಸ ಈ ವೇದಿಕೆದ ಮುಖಾಂತರ ಆತನ ಮನೆಯರ ಅತ್ಯಂತ ಸಂತೋಷ ಪಡೆಪೆ ಇನ್ನು ಬೇತೆ ಬೇತೆ ಸಂದರ್ಭಡ್ ಮಸ್ತ್ ಜನ ನೇತ ಸಹಕಾರ ದೇತು ನಕಲು ಸಾಂಸ್ಕೃತಿಕವಾದ ಅದನ್ನ ಸಾಮಾಜಿಕವಾದ ಅದನ್ನ ಶೈಕ್ಷಣಿಕವಾದ ಅದನ್ನ ಅಕ್ಲ ತನ್ನ ವೃತ್ತಿ ಜೀವನಡ್ ಎಡ್ಡ ರೀತಿಯ ಸಾಧನೆ ಮಲ್ಪೆರೆಗೆ ಈ ವೇದಿಕೆದ ಸಹಕಾರ ಒಂಜಿ ಪ್ರೇರಣಾ ಶಕ್ತಿಯಾದ ಕೆಲಸ ಮಲ್ತನಂದು ಈ ಸಂದರ್ಭದ ಪನೊಂದು ಈ ಒಂಜಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ನಿತ್ಯ ನಿರಂತರ ಈ ಸರಿ 23 ದುಂಬಾಗ 24 ದುಂಬಾಗ 25 ಒಟ್ಟು 25 ವರ್ಷದ ದುಂಬುಲ ಈ ಒಂಜಿ ಸಂಘಟನೆದ ಕೆಲಸ ಕಾರ್ಯಗಳು ನಿರಂತರ ಸಮಾಜದ ಬೇತೆ ಬೇತೆ ವರ್ಗದ ಜನಗಳಿಗೆ ಸಹಕಾರಿ ಆಪನ ರೀತಿಯ ಕೆಲಸ ಮಲ್ಪರೆ ಸುವರ್ಣರಿಗೆ ಬೊಕ್ಕ ಅರ್ನೊಟ್ಟಿಗೆ ಪುನಃ ಇಡೀ ತಂಡಗೆ ವಿಶೇಷವಾದ ಈ ಸಲ ಪ್ರಧಾನ ಕಾರ್ಯದರ್ಶಿ ಒಂಜಿ ಗಟ್ಟಿದ ಮಾಸ್ಟರ್ ಮಲ್ಲೇರು ಅಂಚಾದ ಪುನಃ ಮಾಸ್ಟರ್ನ ಶಕ್ತಿಲ ನಮ್ಮ ಶಕ್ತಿಲ ಒಟ್ಟು ಸೇರ್ದ ಬಾರಿ ಮಲ್ಲ ಆಧ್ಯಾತ್ಮಿಕ ಶಕ್ತಿ ಅದು ಶೈಕ್ಷಣಿಕ ಶಕ್ತಿ ಆಪನ್ ಅಂಚಾದ ಅರ್ನೊಟ್ಟಿಗೆ ಅರ್ನ ಬಡಿದಿಲ್ಲ ಮಹಿಳಾ ಅಧ್ಯಕ್ಷರಾದ ಅಂಚಾದ ಒಟ್ಟು ಶೈಕ್ಷಣಿಕವಾದ ಈ ಒಂದು ಸಂಘಟನೆ ಏತ್ ಸಮಾಜಡ್ ಕಲಕಲಿ ಉಂಡು ಒಂದು ಪನ್ಪನೆಗೆ ಆನಂದ ಮಾಸ್ಟರ್ ಅದನ್ನ ಟೀಚರ್ಲ ಒಟ್ಟಿಗೆ ನಮ್ಮ ಈ ಸಂಘಟನೆ ಉಪ್ಪುನೇ ಒಂಜಿ ಸಾಕ್ಷಿ ಅಂಚಾದ ಈ ಒಂದು ಸಂಘಟನೆಗೆ ಮಾತೆಲ್ಲ ಸಹಕಾರ ಕೊರ್ಕ ಯಾಕಡೆ ಜೀವನ ಪನ್ಲೆಕನೆ ಏರ್ ಪೂರ ನೇತ ಸಹಕಾರ ದೇತಂದಾರ ಅಕ್ಲು ಪೂರ ನೆನಪುದಿ ಇದೆ ನನ್ನೋರಿಯಾಗ ಸಹಕಾರ ಮಲ್ಪಂಚಿನ ಪ್ರಯತ್ನ ಜೋಕುಲ್ ನಿಕ್ಲು ಮಾತೆಲ್ಲ ಮಲ್ಪಡೋ ಒಂದು ಪನೊಂದು ಅವಕಾಶ ನನಗೆ ಮಾತೆಲ್ಲ ಒಂದಿಸೋದೇನ ಪಾತ್ರನಂತವೇ ಜೈನ್ ಚೇಕನ ಗುರುಕುಲು ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಸದಸ್ಯರಿಗೆ ಗೌರವಾನ್ವಿತ ಕೃಷ್ಣಪ್ಪ ಕೀನ್ಯ ಮೆರನೆ ತಮ್ಮನದ ಮನೆಗೆ ಬಾರಿ ಮೋಕೆಡೆ ಲೆತ್ತು ಕೊಂಡಾಡನುಲ್ಲ ಈ ಪೃತುಗಾರನ ತಮ್ಮನದ ಓಲೇನ ನಮ್ಮ ದುಂಬದ ಕಿಡಿ ಊಡು ಪಣದೆ ಆನಂದ ಅಸೈಗೋಳಿ ಮೆರಡ ಭಿನ್ನಯ ಮತ್ತೊಂದುಲ್ಲ ವೇದಿಕೆ ಉಳ್ಳಾಳ ತೊಗೊಟ್ಟು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಓರ್ವ ಸಕ್ರಿಯ ಸದಸ್ಯನಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಿಂದ ಆಯ್ಕೆಯಾದ ಯಕ್ಷಗಾನ ಕಲಾವಿದ ಶ್ರೀ ಕೃಷ್ಣಪ್ಪ ಕಿನ್ಯ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ದಿವಂಗತ ಕಿನ್ಯ ಮಿತ್ತಡ ಮಹಿಂದ ಪೂಜಾರಿ ಮತ್ತು ಸೀತಾ ಪೂಜಾರಿ ದಂಪತಿಗಳ ಪುತ್ರನಾಗಿ 1/6/1959 ಜನಿಸಿದ ಶ್ರೀಯುತರು 10ನೇ ತರಗತಿ ವಿದ್ಯಾಭ್ಯಾಸವನ್ನು ಪೂರೈಸಿ ಬಾಲ್ಯದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ಇಲ್ಲಿ ಯಕ್ಷಗಾನದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಶ್ರೀ ಕೆ ವೆಂಕಪ್ಪಗೌಡ ಮಾಸ್ಟರ್ ಸಂಪಾಜೆ ಮತ್ತು ಶ್ರೀ ವೆಂಕಪ್ಪ ಮಾಸ್ಟರ್ ಅಸೈಗೋಳಿ ಹಾಗೂ ತಂದೆ ತಾಯಿಯರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಪೂರೈಸಿದ್ದರು. ಶ್ರೀ ಆನೆಗುಂಡಿ ಗಣಪತಿ ಭಟ್ರು, ನಾಂಬಾಡಿ ಸುಬ್ರಹ್ಮಣ್ಯ ಭಟ್ರು, ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ, ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು, ಶ್ರೀ ಸುರೇಶ್ ರಾವ್ ಕೋಟೆಕಾರ್, ಬಣ್ಣದ ಮಾಲಿಂಗಣ್ಣ, ಸಾಹಿತಿ ಅಮೃತ ಸೋಮೇಶ್ವರರು, ದಿವಂಗತ ಕುಂಬಳೆ ಸೇಸಪ್ಪನ್ನ ಇವರಿಂದ ಯಕ್ಷಗಾನದ ಮಾರ್ಗದರ್ಶನವನ್ನು ಪಡೆದರು. ಸಾಮಾಜಿಕವಾಗಿ ಹಾಗೂ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಕಳೆದ 4 ದಶಕಗಳಿಂದ ಊರ ಪರವೂರ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿರುತ್ತಾರೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ PUC ಹಾಗೂ ಹೈಸ್ಕೂಲ್ ಮತ್ತು ಪ್ರೈಮರಿ ಹಂತದ 100 ವಿದ್ಯಾರ್ಥಿಗಳಿಗೆ ಶಿಕ್ಷಣದ ತರಬೇತಿ ಮತ್ತು ಹವ್ಯಾಸಿ ಯಕ್ಷಗಾನ ಆಸಕ್ತರಿಗೆ ಯಕ್ಷಗಾನ ಬಣ್ಣಗಾರಿಕೆ ಹಾಗೂ ನಾಟ್ಯ ಸಹಿತ ಪ್ರಸಂಗ ನಿರ್ದೇಶನ ಮಾಡಿರುತ್ತಾರೆ. ಜಿಲ್ಲೆ, ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಯಕ್ಷಗಾನದ ಸೇವೆಯನ್ನು ನೀಡಿದ ಅನುಭವಿಯಾಗಿರುತ್ತಾರೆ. ಶ್ರೀದೇವಿ ಕಲಾ ಕೇಂದ್ರ ಎಂಬ ಸಂಸ್ಥೆಯ ಮೂಲಕ ಯಕ್ಷಗಾನದ ಪ್ರಸಾದನ ಸೇವೆಯನ್ನು ದೀರ್ಘಕಾಲ ಸಲ್ಲಿಸಿ ಮುಖವರ್ಣಿಕೆ ಮತ್ತು ವೇಷಭೂಷಣದ ತರಬೇತಿ ನೀಡಿರುತ್ತಾರೆ. ಅಮೂಲ್ಯವಾದ ಪ್ರಸಂಗ ಹಾಗೂ ಪುರಾಣ ಸಾಹಿತ್ಯ ಸಂಬಂಧವಾದ ಗ್ರಂಥಾಲಯವನ್ನು ಮನೆಯಲ್ಲಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ಯಕ್ಷಗಾನ ಪ್ರಸಂಗಗಳನ್ನು ಅರ್ಥಸಹಿತ ಹಾಡಿನ ಸಂಯೋಜನೆಗೆ ವ್ಯವಸ್ಥಿತವಾಗಿ ಸಂಯೋಜಿಸುವಲ್ಲಿ ಕೃಷ್ಣಪ್ಪ ಕಿನ್ಯ ಇವರು ಬಹಳಷ್ಟು ನೈಪುಣ್ಯವನ್ನು ಹೊಂದಿರುತ್ತಾರೆ. ವೇಷಧಾರಿಯಾಗಿ ಮಹಿಷಾಸುರ, ಶಿಶುಪಾಲ, ದಂತವಕ್ತ್ರ, ವೀರಭದ್ರ ಮುಂತಾದ ಪೌರಾಣಿಕ ವೇಷಗಳೊಂದಿಗೆ ತುಳು ಪ್ರಸಂಗಗಳಲ್ಲಿ ಕೋಟಿ ಚೆನ್ನಯ, ಚಂದುಗಿಡಿ, ಕಾಂತಬಾರೆ, ಬೂದಬಾರೆ ಇತ್ಯಾದಿ ಪಾತ್ರಗಳಿಗೆ ಜೀವ ತುಂಬಿರುತ್ತಾರೆ. ಹೈದರಾಬಾದ್ ವಿಶ್ವವಿದ್ಯಾನಿಲಯ, ಶಾರದಾ ಯಕ್ಷಗಾನ ಕೇಂದ್ರ, ತುಳು ಸಾಹಿತ್ಯ ಅಕಾಡೆಮಿ ಹೀಗೆ 10 ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿರುತ್ತಾರೆ. ಪ್ರಸ್ತುತ ಕರ್ನಾಟಕ ಸರ್ಕಾರದಿಂದ ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ ಆಯ್ಕೆಯಾಗಿರುವುದು ಇವರ ಕಲಾ ಸೇವೆಗೆ ಸಂದ ಗೌರವ. ವೃತ್ತಿಯಲ್ಲಿ ಕೃಷಿಕರಾಗಿ
ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ, ನಿರ್ದೇಶಕರಾಗಿ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರಾಗಿ, ದಕ್ಷ ಸಂಘಟಕರಾಗಿ, ತನ್ನ ಬದುಕಿನಲ್ಲಿ ಮಿತಭಾಷಿಯಾಗಿ, ಗಂಭೀರ ನಡೆ ನುಡಿ, ಸ್ನೇಹಪರತೆ, ವಿನಯ ಸಂಪನ್ನತೆಯಿಂದ ರಾತ್ರಿ ಹಗಲೆನ್ನದೆ ಕಲಾ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡು ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬರುತ್ತಿರುವ ಇವರು ಯಕ್ಷಗಾನದ ಸರ್ವಾಂಗೀಣ ಒಳ ಹೊರಗನ್ನು ತಿಳಿಸಬಲ್ಲ, ವಿಮರ್ಶಿಸಬಲ್ಲ ಪ್ರಬುದ್ಧರು ಹೌದು. ಇಂಥ ಬಹುಮುಖ ಪ್ರತಿಭಾನ್ವಿತರನ್ನು ಈ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲು ಹರ್ಷಿಸುತ್ತೇವೆ. ಧರ್ಮಪತ್ನಿ ಮತ್ತು ಶ್ರೀಮತಿ ಸುಚರಿತ ಪುತ್ರ ಪುತ್ರಿ ಹಾಗೂ ಅಳಿಯ ಇವರೊಂದಿಗಿನ ತಮ್ಮ ಸುಂದರ ಸಂಸಾರಕ್ಕೆ ಶ್ರೀ ದೇವರು ಆಯುರಾರೋಗ್ಯ ಭಾಗ್ಯ ನೀಡಿ ಕರುಣಿಸಲಿ ಎಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು, ತುಳುನಾಡಿನ ಕಾರ್ಣಿಕ ಶಕ್ತಿ ಶ್ರೀ ಕೋಟಿ ಚೆನ್ನಯರು ಹಾಗೂ ಕುದ್ರೋಳಿ ಶ್ರೀ ಗೋಕರ್ಣೇಶ್ವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ಯಕ್ಷರಂಗಡು ಸಾಧನೆ ಮತ್ತು ನಂಚಿತನ ಸಾಧಕರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಸದಸ್ಯರಿ ಕೃಷ್ಣಪ್ಪ ಕಿಣ್ಣಿ ಅವರ ಜೋರಾಯಿನ ಕೈತಾಟಿದ ಮಾನಾದಿಗೆ ಪಡೆ ಮೇರ್ ಮಲ್ತಿನಂಚಿತನ ಸಾಧನೆ ನಂಗೆ ಸ್ಫೂರ್ತಿ ಆದರ್ಶ ವಜಾತ್ ಜನ ಶಿಷ್ಯರಾದ ಯಕ್ಷಗಾನದ ಗೇನನು ಮೆರ್ನ ಅಡಿಟ್ಟು ಕಲ್ತೊಂದು ಬೈದಿರೆ ಮೆರ್ಲಕನೆ ಅಕ್ಲೆಗ್ಲ ಇಂಚಿತ್ತಿನ ಸಾಧನೆ ಮಲ್ಪನಂಚಿತ್ತಿನ ಯೋಗ ಭಾಗ್ಯ ಒದಗದು ಬೆರಡೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಗೋಕರ್ಣಾಥೇಶ್ವರ ದೇವಿರು ಉರಿಬೆಮ್ಮೆರು ಮೂವರು ಬೈದಿರ್ಲು ಮೆರೆಗೆ ನನಾತ್ ಆರೋಗ್ಯ ಭಾಗ್ಯನ ಪೊರ್ಲ ಕಂಟಡು ಒದಗಾವಡು ಬದುಕು ಬಂಗಾರ ಆವಡು ಬಾಳು ಬೆಳಗಡು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಮಹಿಳಾ ಘಟಕ ಇನಿ ವಿದ್ಯಾರ್ಥಿ ಬೊಕ್ಕ ವಿದ್ಯಾರ್ಥಿನಿಯರಿಗೆ ವಿದ್ಯೆ ಕಲ್ಪನೆಗೆ ಸಹಕಾರ ಕೊರ್ಪುನಂಚಿನ ವಿದ್ಯೆ ಕಲ್ಪನೆಗೆ ಬೆಂಬಲ ಕೊರ್ಪುನಂಚಿನ ಒಂದು ಮಲ್ಲ ಕಾರ್ಯಕ್ರಮ ಬಹುಶಃ 2 ವರ್ಷದ್ದು ದುಂಬು 2-3 ವರ್ಷದ ದುಮ್ಮಿ ಅನ್ನು ಬತ್ತೈತೆ ಮೊದಲು ಉಂತ್ಯರ ಜಾಗಜ್ಜಿ ಆತ ಜನ ಇತ್ತೇರು ಅಂಡೈತೆ ಜನ ಕಮ್ಮಿ ಆತನದು ಬರೀ ಸಂತೋಷ ಅದ ಯಾಕೆಂದ್ರೆ ನಮ್ಮ ಸಮಾಜ ಒಂತೆ ಸಬಲರಾತೇರು ಆರ್ಥಿಕವಾದ ಗಟ್ಟಿ ಆತೇರು ಅಂದಿನ ಸಂಕೇತ ನನ್ನ ಪೋನಾಗ ಮಾತೆಲ್ಲ ಗಟ್ಟಿಯೇ ಹೊಡೆದು ಯಾಕಂದ್ರೆ ನಮ್ಮನೆ ನಾನು ಕುರಿವರಿಗೆ ಇಜ್ಜಂದಿನೇ ಕೊರಡು ಇಜ್ಜಂದಿನೇ ಎಂದು ಬಂದ್ಬಿಟ್ಟು ನಮ್ಮ ಸಮಾಜಡಿಯರ್ಲು ಉಪ್ಪೆರೆ ಬಲ್ಲಿ ಪ್ರತಿ ವರಿಯಗಳತ್ತೆ ಬೆನ್ಪುಣದಂಡ ಬೊಡ ಇಲ್ಲಕ ಬೇಲೆ ಉಂಡು ಇಲ್ಲದ ಯಜಮಾನಿಯರು ಬೇಲೆ ಮಲ್ತದ ಬೆಂದೆ ಇರಡಂಡ ಖಂಡಿತವಾದಲ ಇಲ್ಲಾಗ ಇನ್ನು ಕಷ್ಟ ಅಜ್ಜಿ ಒವೇ ಒಂಜಿ ಇಲ್ಲಾಗ ಎಂಕುಲು ಎಲ್ಲಿ ಉಪ್ಪನಾಗ ಬರೋ ಬೇಲೆ ದಿಕ್ಕೊಂತುಜಿ ಬೇಲೆ ಇಜ್ಜಾಂಡು ಬೇಲೆ ಮಲ್ಪೇರೆ ಬೇಲೆ ಇಜ್ಜಾಂಡು ಕೂಲಿ ಬೇಲೆ ಅವಲ ಬಾರಿ ಕಷ್ಟದ ದಿನಕುಲು ಇತ್ತೆ ಅಂಚದಲ್ಲಜ್ಜಿ ಏರೆಗ್ಲ ಬೆನಿಯರೆ ಮನಸ್ಸಿತ್ತನಂದ ಬೆನ್ಪುನಾಗಿ ನೀವು ಒಂಜಿ ಸಾರ ಎನ್ಮನೋದು ಒರ್ಮನೋದು ಸಂಬಳ ದಿಕ್ಕುನಂಚಿನ ಪ್ರತಿ ಒಂಜಿ ವಿಭಾಗಗಳ ಬೇಲೆ ಉಂಡು ಕೂಲಿ ಕೆಲಸಪ್ಪು ತಾರೆ ದೆಪ್ಪುನತ್ತು ದೆಪ್ಪು ಬೊಂಡ ದೆಪ್ಪುನಪ್ಪು ತಾರೆ ಕಲೆಪಿನಪ್ಪು ಬಜ್ಜೆ ಕಲೆಪಿನಪ್ಪು ಪ್ರತಿ ಒಂಜಿ ಕೆಲಸವಲ್ಲ ಇನಿ ಉಂಡು ಅಂಚಾದ ಆರ್ಥಿಕವಾದ ನಮ್ಮ ಗಟ್ಟಿ ಅವಳು ಗಟ್ಟಿ ಆತ ಅಂದನೇತ ಸಂಕೇತ ಒಂಜಿ ಸರ್ತಿ ಅನ್ ಪನ್ನಗ ಪಂಡೆ ಮುಲು ದಿಂಜಿದು ಉಂತೆರೆ ಜಾಗಿದ್ದಿನ ಆತ ಜನ ಕುಳಿತೇರು ಪಂಡ ಇನಿ ಕಮ್ಮಿ ಕಮ್ಮಿ ಆತಿಂದ ಯಾಕೆಂಡ ನಮ್ಮ ಸಫಲಿರಾತ ನಮ್ಮ ಆರ್ಥಿಕವಾದ ಬಲಿಷ್ಠರಾತ ಅಂದನೇತ ಅರ್ಥ ಅಂದ್ ಯಾನ್ ಎನ್ನುವೆ ಇನಿ ನವೀನ್ ಚಂದ್ರ KT ಸುವರ್ಣೇರ್ ಪಂಡೇರು ಪಾಪದಕ್ಲಿಗೆ ಕಷ್ಟ ಎತ್ತಿನಕ್ಲಿಗೆ ಎಂಕುಲು ಮದ್ನೆ ಮಲ್ಪ ಅಂದು ಮದ್ನೆ ಮಲ್ತಿಜಿನಲ್ಲ ಮಲ್ಲೈತಿ ಮದ್ರೆಂಗಿದ ಕಾಸು ಕೊರ್ಪಾರ ಅಂದು ಪುನಿತ ಪ್ರಶ್ನೆ ದಯಕೆಂಡ ಮದ್ಮೇರ್ದು ಮಲ್ಲೈತೆ ಖರ್ಚು ಮದ್ರೆಂಗಿಗೆ ಅವು ಕೊರ್ಪುಣದ ಅಂಡ ಖಂಡಿತವಾದ್ರೆ ನಿಕ್ಲಿಗೆ ಮದ್ಮೆಗೆ ಜನ ಮಸ್ತ್ ತಿಕ್ವೇರು ಇಜಿನ ಮದ್ಮೆ ಪೊಕ್ಕಡೆ ಹಾಕ್ಲು ಮದ್ಮೆ ಅಲ್ಪ ಎಂಕುಲು ಮೂಲ ಮದ್ರೆಂಗಿ ಗೌಜಿಡೋಡು ದಯ ಮದ್ಮೆ ಅಂದ್ರೆ ತರಕಾರಿ ಮದ್ರೆಂಗಿ ಬಾರಿ ಗೌಜಿಡೋಡಿನಿ ಪ್ರತಿ ವರಿಯಗಲ ನಮ್ಮ ತೂಪ ನಮ್ಮ ಏತ ಆರ್ಥಿಕ ಶಕ್ತಿ ಉಂಡು ಆ ಶಕ್ತಿ ಪ್ರಕಾರ ನಮ್ಮ ಮಲ್ಪ ಗಂತು ಪೂಜೆ ಸಾಲ ಮೂಲ ಮಲ್ತದು ಬೇತೆ ಬೇತೆ ರೀತಿ ಏನು ಮಲ್ಪೆರೆ ಬಲ್ಲಿಂದ ಮಲ್ಪಿನತ್ತು ಅಂಡ ನಂಗೆ ಏತು ಶಕ್ತಿ ಉಂಡು ಆತು ಮಾತ್ರ ನಮ್ಮ ಮಲ್ಪೋಡು ಎಲ್ಲ ಒಂಜಿ ಪೊನ್ನಾಗ ಮದ್ಮೆ ಮಲ್ತು ಕೊರ್ನಾಗನೇ ನಂಗೆ ಸಾಲ ಹಾಕೊಂಡು 5 ತರೆಡ್ದು ಕಡಪ ಸಾಲ ಅನ್ನೋದ ನಾನು ಸಂದವನೆಂಚ ಅಪ್ಪೆಮ್ಮೆ ಬೊಕ್ಕ ಕಡೆಯಕ್ಕೆ ಬಾರಿ ಕಷ್ಟಡು ಉಪ್ಪೇರು ಅಂಜ ಆನಗಾವಡು ಪೊನ್ನಗಾವಡು ನಮ್ಮ ಸಾಮೂಹಿಕವಾದ ನವೀನ್ ಚಂದ್ರ ಸೂರ್ಯರ ಪಂಡಿರ ಎಂಕುಲು ಮಸ್ತ್ ಜನ ಕೇಂಡ ಸಾಮೂಹಿಕವಾದ ನಮ್ಮ ಸಮಾಜದಾಗ್ಲಿಗೆ ಒಂಜಿ ಶೋ ಕೊಡು ಮದ್ಮೆ ಮಲ್ಪಗ ಅಂತ ಬಂದಾಗ ಏರ್ಲ ತುಂಬಾರು ಪೂಜೆರನ್ ಯಾಕೆಂದ್ರೆ ಇನ್ನು ಸಾಮೂಹಿಕ ವಿವಾಹ ಏರೆಗ್ಲ ಮನಸ್ಸಿಜಿ ನಂಗೆ ಯಾಕೆಂದ್ರೆ ಮಲ್ಲಜ್ಜಿ ನಮ್ಮನೆ ಶಕ್ತಿ ಇತ್ತಂದ ನಮ್ಮನೆ ಮದ್ಮೆ ಅವಲಿ ಅಂಡ ಬುಡ್ಚಾಂಜಿನ ಕೆಚ್ಚ ಖರ್ಚು ಮಲ್ಪನ ತಪ್ಪು ಇನಿ ವಿದ್ಯೆ ಆರ್ಥಿಕವಾದ ಸಂಕಷ್ಟ ಹೊಡಿತಿದ್ದು ನಮ್ಮ ಸಮಾಜ ಅವೇ ಕಾರಣಗಳು ವಿದ್ಯೆ ಕಲ್ಪಂದು ಪೆರೆ ಬಲ್ಲಿ ಪನ್ಪನಕ್ಕೆ ಉದ್ದೇಶಕ್ಕೆ ಬೋಡಾದು ಬಹುಶಃ 21 ವರ್ಷದ್ದು ಈ ಒಂಜಿ ಸಂಸ್ಥೆ 23 ವರ್ಷದ್ದು ಈ ಸಂಸ್ಥೆ ದತ್ತು ಸ್ವೀಕಾರ ಮಲ್ತದ್ದು ನಮ್ಮ ಬೇತೆ ಬೇತೆ ಜೋಕ್ಲೇನ್ ಸರ್ವೆ ಮಲ್ತದ್ದು ಅಕ್ಲೆ ಕಲ್ಪೆರೆ ಕಷ್ಟ ಉಂಡು ನಮ್ಮ
ಇವು ವೇದಿಕೆದ ಮುಖಾಂತರ ಅಕ್ಲೆ ಕಲ್ಪವ 3 ವರ್ಷನ 8 ವರ್ಷ ಅಕ್ಲೆಗೆ ವಿದ್ಯೆ ಕೊರಡು 10 ವರ್ಷ ಅಕ್ಲೆ ನಿಂಗಳು ಕಲ್ಪವ ಅಂಚಂದಕೆಂಡ ಮೂಲ ಕಾಸು ಉಂಡಕೆಂಡ ಮೂಲ ಕಾಸು ಇಜ್ಜಿ ಏಡಲ ಇತ್ತಿನಕಲ್ಡ ಒಂತಿಗೆ ದೇತು ಒಂದು ಮಾತು ಒಟ್ಟು ಮಲ್ತದೆ ಆ ಉದ್ದೇಶ ಎಂಜಿನಗೆಂಡಕ ಒಟ್ಟು ಮಲ್ತದ ಅಂಡಲ ಮಾತೆಲ್ಲ ಸೇರಿದ ಅಂಡಲ ಆರ್ಥಿಕವಾದ ಕಷ್ಟ ಇತ್ತಿನ ನಮ್ಮ ಸಮಾಜದ ಜೋಕ್ಲೇನು ದುಮ್ಮುಕ ನೋಡು ಅಕ್ಲೆ ವಿದ್ಯೆ ಕೊರಡು ಅಂತ ಉದ್ದೇಶ ಕೆಲವು ಜನಕ್ಲಿಗೆ ಏನು ಚೆಪ್ಪುನ ಕೆಂಡ ಬೂಕು ಕೊರಪೇರಿಗೆ ಅವಳು ಪೋದು ಜಾತು ಬೂಕು ದೇತೊಂಡೇರು ಕುಡೊಂಜಿ ಸಂಘದಕ್ಕಲು ಬೂಕು ಕೊರಪೇರಿಗೆ ಅವಲೊಂಜಿ ಜಾತು ಬೂಕು ದೇತೊಂಡೇರು ದೇವಣ್ಣ ಧರ್ಮ ಕೊರೊಂದುಲೇರೆ ದೆತ್ತೋನು ಕಾನ್ ಒಂದು ತಪ್ಪು ನಂಗೆ ಏತ್ ಬೂಕು ಬೋರ್ಡ್ ಆತು ಬೂಕು ಮಾತ್ರ ಬರೇಪಿನ ಬೂಕು ನಮ್ಮ ದೆತ್ತೋನೋಡು ನನ್ನ ಎತ್ತೋ ಜೋಕಲು ಉಪ್ಪ ಆ ಜೋಕ್ಲೆಗೆ ಅವು ಕುಡೊಂತಿಕ್ಕದ ಬಕ್ಕೊಂತಿಕ್ಕದ ಓಲ್ ಕೊರಪೇರು ಅವು ಅಕ್ಲೆಗೆ ಹಾಕೊಂಡು ಇನ್ನು ಬೂಕು ಕೊರಪೇರಿಂದ ಧರ್ಮೋದಿಕ್ಕೊಂಡು ಬಂಡ ಅಕ್ಕಲು ಕಾಸು ಕೊರತು ಕನಪುನಿ ಒಂತಿಗೆ ಪಾಡ್ದು ಮಾತೆಲ್ಲ ಸೇರ್ದು ಪಾಪ ಬೆಂತಿನ ಕಾಸನ ಒಂಜಿ ಪಾಪದ ಜೋಕ್ಲೆಗೆ ಬೂಕು ಕೊರಡು ಆ ಸಂಸ್ಥೆ ಆತನ ಸಂಘ ಐನ ಕಾಸು ಕೊರತು ಕನಪಿನಿ ಅವು ನಂಗೆ ಗೊತ್ತಿಪ್ಪೋಡು ಬಕ ಧರ್ಮ ಗೊತ್ತಿಕ್ಕಿನವನ್ನ ನಂಗೆ ಸಸಾರ ಬಕ ಕೆಲವು ಜನಕ್ಕೆ ಎಂಚಕ್ಕೆ ಎನ್ನಕ ಸ್ವಾಭಿಮಾನ ಅಕುಲ್ದಾದೇನು ಕಲ್ಪವನು ಎನ್ನ ಮಗೆ ಸಾಲೆ ಬೊಯ್ಜಿನೆಲ್ಲ ಮಲ್ಲಜ್ಜಿ ಅಕಲ್ಲ ಕಾಸು ಅಕುಲ್ದಾದೇನು ತತ್ತಿದೆ ತೊನ್ನೊಂದು ಮನ್ಪನ ಅಂಚಿನ ನಮ್ಮ ಸಮಾಜದಕ್ಲಿಗೆ ಒಂದು ಕೆಲವು ಜನಕ್ಕೊಂಡು ಅಕುಲಜನ ಕಲ್ಪವನು ಎಂಕಲ್ ಕಲ್ಪ ಇರ್ತಿನ ಜೋಕುಲು ಬೇಲೆ ಬೋರ್ಡು ಈ ರೀತಿದ ಮನೋಭಾವದಕ್ಕಲು ನಮ್ಮೆಟ್ಟು ಉಳ್ಳೇರು ಐಕ್ಬೋಡದ್ಯಾನು ಒಂಜಿ ಪನ್ಪೆ ವಿದ್ಯೆ ಖಂಡಿತವಾದಲು ಬೋರ್ಡು ಅಂಡ ವಿದ್ಯೆ ಹೋಗ್ಯಂಡ ಖಾಲಿ ಪಾಠ ಪುಸ್ತಕ ಕೊಡಿತಿನ ವಿದ್ಯೆ ಅನ್ನೋದಕ್ಕಿಂತ ಖಂಡಿತ ಪಾಠ ಪುಸ್ತಕ ಕೊಡಿತಿನ ವಿದ್ಯೆ ಅತ್ತು ಅವು ವಿದ್ಯಾಭ್ಯಾಸ ಎಲ್ಲ ನಿಕಲು ಕೆಲಸಕ್ಕೂ ಸೇರಿನಾಗ ಏತ್ ಕಲ್ತದ ಅಂದಕ್ಕೆ ಅನ್ನಕ ಸರ್ಟಿಫಿಕೇಟ್ ಕೊರ್ರೆ ಶಾಲೆದ ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸ ಹೋಗಿ ತೆಮಲು ಕಾಸು ಕೊರ್ಪಿ ನಿಕ್ಲಿಗೆ ಹತ್ರ ನಿಕ್ಲಿನ ದತ್ತು ಸ್ವೀಕಾರ ಮಲ್ಪನ ಅಂಡ ಬದುಕುನ ವಿದ್ಯೆಯನ್ನು ನಮ್ಮ ಕಲ್ಪೋಡು ಬದುಕುನ ವಿದ್ಯೆ ನಂಗೆ ಬೋಡು ಯಾನು ಮುರಣಿ ಓಟದ ಬಗ್ಗೆ ಯಾನೊಂಜಿ ನಡುಮುತ್ತಿಗಡು ಬಂಡೆ ಓಟದ ಪಗ ಏನೊಂಜಿ ಕ್ರಿಶ್ಚಿಯನ್ ಸಮುದಾಯದಕ್ಕೆಲ್ಲ ಒಂಜಿ ಆಶ್ರಮಗೆ ಏನೋ ಲೆಬಡೇರು ಅಕುಲೆ ಉಮನಾಥ್ ಕೋಟೆಯನ್ನಿಡೆ ಬರೋದು ಮೇಘನಾಥ್ ಶೆಟ್ರು ಒಂದು ಎನ್ನೋದು ಆತ್ಮೀಯ ಆರ್ದು ಬೇತೆ ಪಕ್ಷ ಹೊಡಿತಿನಾರ ತೆನ್ನೊಟ್ಟಿಗೆ ಒಳ್ಳೆ ಒಂಜಿ 10 ವರ್ಷೋಡು ಅನ್ನ ಮುಖಾಂತರ ನಾನು ಲೆಬಡೇರು ಆರಿಡೆ ಬರೋಡು ಉಮನಾಥ್ ಕೋಟೆ ಆನಂದ್ ಅಲಂಗಾರಡು ಆಶ್ರಮ ಶಾಲೆ 123 ಜನ ಅಜ್ಜೇರ್ನಕಲು ಅಪ್ಪೆನಕಲು ಪ್ರಾಯದಕಲು ಬೊಕ್ಕ ಮಾನಸಿಕ ಆರೋಗ್ಯ ಸರಿ ಜನ ಮಾನಸಿಕವಾದ ಬೇತೆ ಬೇತೆ ರೀತಿಯ ಕಷ್ಟ ಬರಪಿನ ಅಂಚಿನ ಜನಗಳು 123 ಜನ ಆಶ್ರಮ ಹೊಡಿತಾರೆ ಏನು ಪೋಯ್ ಆಶ್ರಮ ಓಟದ ಪಗ ಹೋದಾನಾಗ ಆ ಗುರುಕುಲು ಭಾರಿ ಪುರ್ಲುಡಿ ನನ್ನ ಸ್ವಾಗತ ಮಲ್ತಿರ್ ಲೆತ್ತೇರು ಹೆಂಗೆ ಭಾರಿ ಆಶ್ಚರ್ಯ ಕ್ರಿಶ್ಚಿಯನ್ ಸಮುದಾಯದ ಒಂಜಿ ಆಶ್ರಮಗೂ ಯಾನು ಒಂಜಿ ಪಕ್ಷೋಡು ಸ್ಪರ್ಧೆ ಮಲ್ಪನೆ ನಾನು ಲೆತ್ತಿದ್ದೇರೆಂದು ಬಂಡ ದಾದಾನ್ ಅಪಗಾರ ಪಂಡಿರು ಕೊಟ್ಟೆ ಅಂದರೆ ನಿಮಗೆ ನೆನಪಿರ್ಲಿಕ್ಕಿಲ್ಲ ಕೊರೋನಾ ಸಂದರ್ಭದಲ್ಲಿ ನಮಗೆ ರೇಷನ್ ಬರುವಂಥದ್ದು ನಿಂತು ಹೋಯಿತು ಮೇಘನಾಥ್ ಶೆಟ್ರ ಮುಖಾಂತರ ನಿಮ್ಮನ್ನು ನಾವು ಭೇಟಿಯಾದೆವು ಆದರೆ ನೀವು ಕೂಡಲೇ 24 ಗಂಟೆ ಒಳಗೆ ರೇಷನ್ ಅನ್ನು ನಮಗೆ ಕೊಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿದ್ರಿ ನಿಮಗೆ ನೆನಪುಂಟು ಇಲ್ವೋ ಗೊತ್ತಿಲ್ಲ ಹೆಂಗೆ ನೆನಪಿಜ್ಜಾಂಡು ಆವಾಗ ನಾವು ರೇಷನ್ಗೆ ಹೋಗಿ ತರಬೇಕಿತ್ತು ಅವತ್ತಿನಿಂದ ಇವತ್ತಿನವರೆಗೆ ನಮಗೆ ರೇಷನ್ ನೇರವಾಗಿ ನಮ್ಮ ಆಶ್ರಮಕ್ಕೆ ಬರ್ತದೆ ಇದೆಲ್ಲ ನಿಮ್ಮ ಒಂದು ಸಹಕಾರ ಆದ್ದರಿಂದ ನಿಮ್ಮನ್ನು ಕರೆಯಬೇಕು ನಿಮಗೆ ಆಶೀರ್ವಾದ ಮಾಡಬೇಕು ಅಂತ ನಾವು ಕರೆದಿದ್ದೇವೆ ಎಂದು ಎಂಡ ಪಂಡೇರು ಹೆಂಗೆ ಬಾರಿ ಸಂತೋಷ ಅಂಡು ಏನಾದ್ರು ತಿಂಚಿನ ಬೇಲೆ ಆತನತ್ತ ನಿಂಗೆ ನೆನಪಿಜ್ಜಾಂಡು 5 ಬೊಕ್ಕಯ್ಯಾನಂಜಿ 16 ಜನ 123 ಜನಗಳು ಹೆಂಗೆ ಪಾತಿರಾಯ್ಜಿ 16 ಜನಟ ಬೆತೆ ಬೇತೆ ನಮ್ಮನೆದ ಅಪ್ಪೆನಕಲ್ಡ ಪ್ರಾಯಾತಿನಕಲು ಎನ್ನ ಅಪ್ಪೆಡ್ದಲ ಹೆಚ್ಚೆ ಪ್ರಾಯಾತಿನಕಲು ಬೊಕ್ಕ ಎನ್ಪು ವರ್ಷ ಪ್ರಾಯನಕಲು ಬೇತೆ ಬೇತೆ ಜವನಿರಲ ಮಾನಸಿಕ ಒತ್ತಡ ಹೊಡಿತಿನಕಲು ಇತ್ತೇರು ನಾನು ಆ ಪ್ರಾಯದಕಲ್ಡ ಬೋದು ಒಂದು ಅಪ್ಪೆಡಕೆಂಡೆ ನಿಮಗೆ ಎಷ್ಟು ಮಕ್ಕಳು 2 ಒಂದು ಬಂದಿರೋದು ಏನು ಮಾಡ್ತಾ ಇದ್ದಾರೆ ಕೆಂಡೆ ಆಶ್ರಮ ಹುಡುಗರಪ್ಪೆ ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾರೆ ಮಗ ಕೆನಡಾದಲ್ಲಿದ್ದಾನೆ ಬಂದಿರು ಹೌದಾ 2 ಮಕ್ಕಳು ನನ್ನ ಯಜಮಾನ್ರು ಇಲ್ಲೇ ಇದ್ದಾರೆ ಅಂದರೆ ತುಜ್ಪೇರು ಕಂಡೆಲ್ಲ ಅವಲಿಲ್ಲೇರು ಕುಡಂಜಿ ನಾನು ಆಂಜೇಡ ಬದುಕೇಂಡೆ ಇರಗೇರ್ತೆ ಜೋಕುಲು ಎನ್ನ ಬೊಡಿದಿ ತೀರ್ಬೋತು ಅನ್ನೋದು ಬಂಡೇರು ಮಗೆ ಒರಿಯೇ ಓಲುಲ್ಲೆ ಆಯೆ ಅಮೇರಿಕಡುಲ್ಲೆ ಎಂದು ಬಂಡೇರು 13 ಜನಟಕ್ಕೆ ನಗಲ 13 ಜನಲ್ಲ ಅಮೇರಿಕಡು ಇಂಗ್ಲೆಂಡ್ ಆಸ್ಟ್ರೇಲಿಯಾಡು ದುಬೈಡು ಕತಾರ್ಡು ಬೊಂಬೈಡು ಇಂಜಿನಿಯರ್ಸ್ ಬೇತೆ ಬೇತೆ ರೀತಿದು ಒಂಜಿ ಡಾಕ್ಟ್ರಲ ಆತಿನ ಅಪ್ಪೆ ಹೆಂಗೆ ತಿಕ್ಕಂಡಾಯ್ತು ಈ 13 ಜನ ಒಟ್ಟಲ್ಲ ಒಂಜಿ ಅಪ್ಪೆ ಅವಡು ಅಮ್ಮೆರವಡು ನಮಗೆ ಕೂಲಿ ಬೇಲೆ ಮಲ್ಪುವೆ ಎಂಗ್ರಡ್ಡು ಜೋಕುಲು ಕೂಲಿ ಕೆಲಸ ಮಲ್ಪುವೆ ಎಂದು ಪಂಡಿಜರು ಎಂಕವು ಹೆಮ್ಮೆ ಅಂಡು ದಯಕೆಂಡ ಕೂಲಿ ಬೇಲೆ ಮಲ್ಪುನೇ ಬಡವೆ ಅಂಡಲ ಅಪ್ಪೆಮ್ಮನ ಆಶ್ರಮ ಕಡಪಡ್ದುಜೆ ಈತ ವಿದ್ಯೆ ಕೊರನಂಚಿನ ಜೋಕುಲು ಅಮೇರಿಕಡು ಕೆನಡಾಡು ಆಸ್ಟ್ರೇಲಿಯಾಡು ಇತ್ತಿನಂಚಿನ ಅಕ್ಕಲ ಜೋಕುಲ್ನ ಅಪ್ಪೆಮ್ಮೇನಿ ಆಶ್ರಮ ಮನ್ನಾಗ ಹೆಂಗೆ ಭಾರಿ ಒಂಜಿ ಮೇಯಿ ಇತ್ತಲೆ ಹೆಂಗೆ ಮೇಯಿ ಕೊಲ್ಚಿಂದು ದಯಕೆಂಡ ಜೋಕ್ಲೆಗೆ ನಮ್ಮ ಅಪ್ಪೆಮ್ಮಿ ವಿದ್ಯೆ ಕೊರ್ಪಿನಿ ದಯಕೆಂಡ ಅಪ್ಪೆಮ್ಮನ ಆಶ್ರಮ ಪಾಡ್ರೆ ಎತ್ತು ಇನಿ ಯುವ ವೇದಿಕೆ ನಿಕ್ಲಿಗೆ ಬಂಗೋಡು ಒಂತಿಗೆ ವಸೂಲು ಮಲ್ತದ 4 ಜನ ಪುದಾರಾರು ಬಂದಿರು ಬೇತೆ ಜನ ಸೇರ್ದು ಒಂತಿಗೆ ಮಲ್ತದ ಅಕುಲು ಬೆಂತಿನಟ್ಟು ನಿಕ್ಲಿಗಿಂದ ಹತ್ತುದಿ ಸ್ವೀಕಾರ ಮಲ್ಪುಣಿ ಖಾಲಿ ಪಾಠ ಪುಸ್ತಕಡು 625 625 ಮಾರ್ಕ್ ದಿಪ್ಪಲಿಂದ ಹತ್ತು ನಾನು ಎತ್ತೋ ಶಾಲೆಡ್ ಭಾಷಣ ಬಂಪೆ 625 ಮಾರ್ಕ್ ದಿತ್ತಿನಿ ಬಿರ್ಸೆ
580 ಮಾರ್ಕ್ ದೇತಿನ ದಡ್ಡನಕ್ಕೆ 10 ಟೀಚರ್ ನಕಲ ಮಿಸ್ಟೇಕ್ ಆನಂದ ಮಾಸ್ಟರ್ ಇರ್ಬೋದು 625 625 ಮಾರ್ಕ್ ಕೊರ್ಪುನ 108 ತಪ್ಪು ಅಂತ ಪನ್ಪೆ ಹೈಸ್ಕೂಲ್ ಉಡ್ಲ ಪನ್ಪೆ ಕಾಲೇಜ್ ಇಡ್ಲ ಪನ್ಪೆ ದಯಗಿಂದ ಆ ಬಾಲೆ 15 ವರ್ಷ ಪ್ರಾಯ 14 ವರ್ಷ ಪ್ರಾಯ SSLC 625 ಮಾರ್ಕ್ ಕೊರ್ಪಾರು ಆ ಬಾಲೆಗೆ ತರೆ ಕಡರುಂಡು ಛೇ ಎಂಕ ಪೂರ ಗೊತ್ತುಂಡು ಲೋಕನೇ ಗೊತ್ತುಂಡು ನಾನು 625 ಇದೆ ಒಂಜಿ ವೇಳೆ ಆತ ಬರೆತಿಂಡಲ ಒಂಜಿ ಮಾರ್ಕಂಡಲ ಕಮ್ಮಿ ಕೊರಡು ಅಪ್ಪಗ ಬಾಲ ಆಲೋಚನೆ ಮಲ್ಪಂಡು ನಾನು ಒಂಜಿ ಮಾರ್ಕ್ ಎಂಚ ಕಮ್ಮಿ ಅಣ್ಣ ಎಂಕ 625 ತಿಗುದೊಡತ್ತ ರೀಕರೆಕ್ಷನ್ ಪಂಡು ಚರ್ಚೆ ಮಲ್ಪಂಡು ತೂಪುಂಡು ಒಲ್ಪ ಎಂಕ ಕಮ್ಮಿ ಆಂಡು ವಿಮರ್ಶೆಗೆ ಜೋಕ್ಲೆಗೆ ನಮ್ಮ ಅವಕಾಶ ಕೊರಡು ಈ ರೀತಿಯ ಅವಕಾಶ ನಮ್ಮ ಕೊರಡು ಜೋಕ್ಲೆಗೆ ನೀ ಶಾಲೆ ಕಡಪಣ್ಣ 625 ಮಾರ್ಕ್ ದೆಪ್ಪಲೆ ಖುಷಿಯೇ ನಿಖುಲ್ 625 ಮಾರ್ಕ್ ದೆತ್ತರಂದು ಬಕ್ಕೋರಿ 55% ಮಾರ್ಕ್ ದೇತೀನಿ ದಡ್ಡನ ಗಂಡ ನಿಖಿಲಡ್ದು ಬಿರ್ಸೆಪ್ಪು ನೆನಪುದಿಲ್ಲ ಖಾಲಿ ಪಠ್ಯ ಪುಸ್ತಕದ ಮಾತ್ರ ನಮ್ಮ ಹುಷಾರಿತ್ತಂಡೆ ಅವಜಿ ಬದುಕುನ ವಿದ್ಯೆಡು ನಮ್ಮ ಜೋಕ್ಲು ಹುಷಾರ್ಬೋಡು ಅವೇನು ಏರ್ಕಲ್ಪೋಡು ಗಂಡ ಅಪ್ಪೆಮ್ಮೆಲ ಪೋಷಕರ್ಲ ಶಾಲೆದ ಮಾಸ್ ನಕಲು ಟೀಚರ್ ನಕಲು ನಮ್ಮ ಜೋಕ್ಲಿಗೆ ನಮ್ಮ ಕಲ್ಪೋಡಾಯಿನಿ ಇನ್ನು ತೂಲೆ ನಿಕ್ಲಿ ನಾನು 13 ಜನಟಕ್ಕೆ ಎಂದಿನಿ 13 ಅಂತ ಜೋಕುಲ್ಲ ಪಿದಾಯಿಲೇರು ಹೈಯೆಸ್ಟ್ ಎಡೆಡ್ ಸ್ಟಡಿ ಮಲ್ತು ಪಿದಾಯಿಲೇರು ನಿಕ್ಲು ಆಲೋಚನೆ ಮಲ್ಪಲೆ ನಮ್ಮ ಪನ್ಪ ನಮ್ಮ ಅಪ್ಪೆಮ್ಮಗೆ ಎಂಕಲ್ನ ಅಪ್ಪೆಮ್ಮಗೆ ಬರೋ ವಿದ್ಯೆ ಹೆಜ್ಜಾಂಡು ಪನ್ಪ ನಮ್ಮ ವಿದ್ಯೆ ಹೆಜ್ಜಾಂಡು ವಿದ್ಯಾಭ್ಯಾಸ ಹೆಜ್ಜಾಂಡು ಅಂಡ ವಿದ್ವತ್ ಇತ್ತಂಡು ಎಂಕಲ್ನ ತುಂಬದ ಹಿರಿಯರಿಗೆ ಶಾಲೆ ಹೆಜ್ಜಾಂಡು 10 ಮೈಲ್ 15 ಮೈಲ್ ಬೋಡು ಕೂಲಿ ಬೇಲೆ ಉಣಿಯರೆ ಗಂಜಿಜ್ಜಿ ಶಾಲೆ ಮೇಕ್ ಮಾಡ್ರೆ ಕುಂಟುಜ್ಜಿ ಕಾರ್ಗ್ ಬಾಡ್ರೆ ಮುಟ್ಟುಜ್ಜಿ ನಾನು ಹೊರಮನೆ ಕ್ಲಾಸ್ಲಿ 7 ರೂಪಾಯಿದ ಚಪ್ಪಲ್ದೆ ತೊಂದಿನಿ ಬೀಜ ಮಾರ್ದು ಕಂಡದ ಬೀಜ ಮಾರ್ದು ಇತ್ತಿಲ್ಲ ನೆನಪುಂಡು ಎಂಗೆ ಏರನ್ನ ಗುಡ್ಡೆದ ಆ ಚಪ್ಪಲ್ ನಾನು ಪಾಡ್ದಿ ಹಿಡಿಯತ್ತೆ ಒಚ್ಚಿದ ಉಲ ಇದ್ದಿತ್ತು ದೇಬಂಡ ಕುರೆಯಾರೆ ಬಲ್ಲಿ ಆತ ಪ್ರೀತಿ ಆ ಚಪ್ಪಲ್ಡು ಸ್ಲಿಪ್ಪರ್ ಆಣಿ ನಮ್ಮ ಹಿರಿಯರಿಗೆ ಬಂಗೋಡು ಅಕುಲು ಕಲ್ತದಿಜೇರು ಅಕುಲು ನಮನ್ ಕಲ್ಪೇರಿನಿ ಅಕುಲು ಕಲ್ತಿಜೇರು ಬಣ್ಣದ ಅಕುಲು ಅವಿದ್ಯಾವಂತರಿಂದ ಏರಂಡಲ್ಲ ಪನ್ಪಡ ನಮ್ಮ ಮೂರ್ಖೇರು ಅಕುಲು ವಿದ್ವತ್ ಇತ್ತಿನಕಲು ಬುದ್ಧಿ ಇತ್ತಿನಕಲು ಜ್ಞಾನ ಇತ್ತಿನಕಲು ತಿನ್ನಟ್ಟು ಇನಿ ನಮ್ಮ ಈ ಸ್ಥಿತಿಗೆ ಬೈದ ಕೇಳಲೆ ನಮ್ಮ ಹಿರಿಯಕಲ್ಡ ಎದುರು ಗಾದೆಲು ಎದುರು ಕತೆಕಲು ಗಾದೆಲು ಓವ ರೀತಿದ ನಂಗೆ ಕೊಡ್ತೀರಾನಿ ಅಕ್ಲಿಗೆ ವಿದ್ಯಾಜ್ಜಿ ಪನ್ಪರ ನಿಕ್ಲೆ ಉನುಪಿನ ಅರಿತು ಚಿಂದ ಮರ್ದಜ್ಜಿ ಮಗ ವಿಷತ ಮರಿತು ಚಿಂದ ಮರ್ದುಂಡು ಆಲೋಚನೆ ಮಲ್ಪೆ ನಿಕಲು ಅರಿತು ಚಿಂದ ಮರ್ದಜ್ಜಿ ದಾದ ಬಣ್ಣ ನಮ್ಮ ಉನುಪಿನ ಅರಿ ಇನಿ ಸ್ಟೇಜಿಗೆ ಬೋನಾಗ ಅರಿನ ದಕ್ಕು ಅರಿನ ದೊಂಕು ನುಪ್ಪು ಒಂಜಿ ಮನಸ್ಸಿಗೆ ಬೋನಾಗ ಬಟ್ಟಲ್ ಬಾತಿರ್ಲೆ ನನ್ನ ನಕಲು ಹೆಂಗೊಂತೆ ಜಾಸ್ತಿ ಕೊರೊಂದಿತ್ತೇರು ಆತ ಬಂಗೈತಿ ನಾನಿದ ಸಂದರ್ಭ ಇನಿ ನಮ್ಮ ಈ ಸ್ಥಿತಿಗೆ ಬರೋಡು ಅಂಡ ನಮ್ಮ ಅಪ್ಪೆಮ್ಮೆ ಮಲ್ತಿನ ಪುಣ್ಯ ನಮ್ಮ ಹಣೆ ಬರಹ ಇನ್ಯಾನವರಿ ಶಾಸಕ್ಯಾತೆ ಅಂಡ ಎನ್ನ ಅನೆಟ್ಟು ಬರತಿನ ಬರವು ಯಾನು ನಿಜವಾದ್ಲು ಎಂಗೆ ಯೋಗ್ಯತೆ ಅಂಡ ಪ್ರಶ್ನೆ ಮಲ್ಪೆ ಅಂಡ ತಿಕ್ಕಿನ ಅವಕಾಶನು ಎನ್ನ ಸಮುದಾಯಗೂ ಎನ್ನ ಸಮಾಜಗೂ ಎನ್ನ ಕುಟುಂಬಗೂ ಎಂಗೆ ಓಟು ಪಾಡ್ದಿನಕ್ಲಿಗೆ ಕಿಂಚಿತ್ತು ದೋಷ ಬರಂದಿಲ್ಲಕ ಕೆಲಸ ಮಲ್ಪಡು ಪನ್ಪಿನ ಅಪೇಕ್ಷೆ ನಾನು ಕೆಲಸ ಮಲ್ತೊಂದುಲ್ಲೆ ಓಲ್ಲ ಗೌರವ ಓಲ್ಲ ತರೆ ತಗ್ಗೈರೆ ಬಲ್ಲಿ ಬಂದ ರೀತಿಯ ಕೆಲಸ ಮಲ್ತೊಂದುಲ್ಲೆ ಇನ್ನು ನಮ್ಮ ಸಮಾಜದವರಿಗೆ ಜಿಲ್ಲಾಧ್ಯಕ್ಷ ಆತೀರಿ ಜಿಲ್ಲಾಧ್ಯಕ್ಷ ಆಪಿನ ಮಂಡದಲ್ಲಿ ಆತ ಸುಲಭದ ಸಂಗತಿ ಆತ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಇತ್ತಿಲ್ಲಕ ಜಿಲ್ಲೆಡ್ ಆಲೋಚನೆ ಮಲ್ಪಲೆ ಯೋಗ ಅರೆಡ್ದು ಆತಿನಿಂದ ಅನ್ಪನ್ಪುಜಿ ಯೋಗ ಬಕಾರ್ನ ಅಪ್ಪೆಮ್ಮೆ ಮಲ್ತಿನ ಪುಣ್ಯ ಇನ್ನು ನಮ್ಮ ಈ ಸ್ಥಿತಿಗೆ ಬರೋಟ ಅಪ್ಪೆಮ್ಮೆ ಎಲ್ಲ ನಿಖಿಲ ದೇವರ ದಕ್ಕದ ಬಂಡ ಜೋಕುಲು ಮಲ್ಲ ಅಪ್ಪರ ಮದುವೆ ಅಪ್ಪಡು ಸಂಸಾರ ಅಪ್ಪಡು ಅಪ್ಪೆಮ್ಮೆ ಅಪ್ಪ ನೆನಪುದಿಲ್ಲ ಖಾಲಿ ಪುಸ್ತಕಡು ಓದುದಾಜಿನ ತೆರತೆಯನ್ನು ಮಾರ್ಕ ದೆಪ್ಪುನದು ದೆಪ್ಪುಲೆ ಅವಲ ಬೋಡು ಐತೊಟ್ಟಿಗೆ ಬದುಕುನ ವಿದ್ಯೆ ಕಲ್ಪೋಡು ಅಪ್ಪೆಮ್ಮನ ಪ್ರೀತಿ ಮಲ್ಪೋಡು ಇನಿ ಕೊರ್ನಂಚಿನ ವೇದಿಕೆ ದಕ್ಕುಲಂಕ ಕೊರ್ನಂಚಿನ ಹೊರಿ ರಕ್ಷಿತ ಮನ್ಪನೆ ಆಜಿಸಾರ ಕೊರಿಯಂದು ಜೀವನ ಪಂಡೇರು ಆಜಿಸಾರ ಕೊರಿಯೇ ಅವು ಆಜಿ ಲಕ್ಷ ಆಯ ಕೊರ್ನ್ಯ ಆಯಗೆ ಆಯ ಪ್ರೀತಿದ ಕೊರಿ ಎಂಕ ಕಲ್ಪದಿನ ಒಂಜಿ ಸಂಸ್ಥೆ ಏನನ್ನು ದತ್ತೊಂದು ಎಂಕ ಕಲ್ಪದಿರು ಸಾಕಾರ ಮಲ್ದಿರು ಒಂದು ಬೋಡು ನಮ್ಮ ನಿಖುಲು ಕಾಸ್ ಕಾರ್ಪೊರೇಟ್ ಹೆಚ್ಚ ನಿಖುಲು ವರಿಯನ್ನ ಎಲ್ಲ ಕೆಲಸ ತಿಕ್ಕದೆ ಕಲ್ತದ ಇವಾಗ ನಿಖುಲು ವರಿಯ ಗ್ರಾಡ್ಜ ನೋಡು ದತ್ತು ನೋಡು ಮುಲ್ತ ಮುಖಾಂತರ ಈ ರೀತಿ ನಮ್ಮ ಕೆಲಸ ಮಲ್ಪನಾಗ ಇಂಚಿನ ಸೇವೆ ಮಲ್ತಿ ನಾವು ಸಾರ್ಥಕ ಹಾಕೊಂಡು ಗೊತ್ತುಂಡು ನಮ್ಮ ಸಮಾಜೋಡಿನಿಲ್ಲ ಮಸ್ತ್ ಜನ ಶಕ್ತಿ ಉಳ್ಳೇರು ದಯಡ್ದಿಗಂಡ ನಮ್ಮ ಅಪ್ಪೆಮ್ಮನ ಬುದ್ಧಿ ಸರಿ ಇಜ್ಜಂದೆ ನಮ್ಮ ಪಲ್ಲೆಯಲ್ಲನ ಬುದ್ಧಿ ಸರಿ ಇಜ್ಜಂದೆ ಇಲ್ಲದ ಆನುಲ್ನ ಬುದ್ಧಿ ಸರಿ ಇಜ್ಜಂದೆ ಅಂಜೋಲ್ನ ಬುದ್ಧಿ ಸರಿ ಇಜ್ಜಂದೆ ಎಷ್ಟೋ ಜನ ಶಕ್ತಿ ಉಳ್ಳೇರು ಇಲ್ಲ ನಾನು ಸುರುಟೆ ಬಂಡೆ ಇನಿ ಬೆನಿಯರೆ ಮನಸ್ಸಿತ್ತಂದ 700 ರೂಪಾಯಿ ದಿನಕ್ಕೂ ಬೆಂದಿನ ದಾಲ ತತ್ವರ ಇಜ್ಜಿ ನಂಗೆ ಕಷ್ಟ ಇಜ್ಜಿ ಎನ್ಮನದ ಬಂಡ ತಿಂಗಳಿಗೆ 24,000 ರೂಪಾಯಿ ಅಂಡ್ ಉಮನಾಥ್ ಕೋಟಿ ಅನ್ನು 70 ಮನೆ ಇಸಿಬಿಡು ಅಣ್ಣ ಯಾಲ್ನ ಆರ್ಮಿ ಇಡುತ್ತೆ ಬಿಲ್ಲ ಬೇರೆ ಎಮಿಜಿಯನ್ ಸೆಂಟರ್ ಇರುತ್ತೆ 2 ವರ್ಷ ಕೆಲಸ ಮಲ್ತಂದು ಆಕ್ಸಿಡೆಂಟ್ ಆದ ಅನ್ ಬಿದೆ ಬತ್ತೆ 70 ಮನೆ ಇಸಿಬಿಡು ಇಂದುವೇ ನಮ್ಮ ಬೈಕ್ ಕಂಪಾಡಿ ದೀಪಕ್ಕೆ ಪೆಟ್ರೋಲ್ ಪಂಪ್ ಅಲ್ಪ ಕಾಂಡೆ 6 ಗಂಟೆ ಹಿಡಿದು ರಾತ್ರಿ 12 ಗಂಟೆ ಮುಟ್ಟ 200 ರೂಪಾಯಿ ತಿಂಗೋಲ್ಗೂ ಸಂಬಳ ದಿನಕ್ಕತ್ತು ನೆನಪುದಿಲ್ಲ ತಿಂಗೋಲ್ಗೆ 200 ರೂಪಾಯಿ ಸಂಬಳಗೂ 3 ವರ್ಷ ಬೆಲೆ ಮಲ್ದೆ ತಿಂಗೋಲ್ಗೆ 200 ರೂಪಾಯಿ ಇದು ಸುಳ್ಳು ಮನ್ಪಿನತ್ಯಾನ ಈ ತಿಂಗೋಲ್ಗೆ 200 ರೂಪಾಯಿಗೆ ಬೆಂತೆ
ಅಂಚಿನ ಉಮನಾಥ್ ಕೋಟೆಯನ್ನು 200 ರೂಪಾಯಿಗೆ ತಿಂಗಳಿಗೆ ಬೆಂತಿನೇ ಈತ ಬಂಗೋಡು ಒಂಜಿ ಬಟ್ಟಲ್ದ ನುಪ್ಪುನು ಎರುಮೇತದ 4 ಜನ ಮುಂತಿನೇ ಇನ್ನು ನಿಖಲ ಎದುಡು ಶಾಸಕೆ ಯಾನ್ ಮಲ್ತಿನ ಪ್ರಯತ್ನ ಅನ್ನ ಅಪ್ಪೆಮ್ಮೆ ಮಲ್ತಿನ ಪುಣ್ಯ ನೆನಪದಿಲೆ ಇನ್ನು ಅಪ್ಪೆಲಜ್ಜೇರು ಅಮ್ಮೆರ್ಲಜ್ಜೇರು ಜೀವಡು ಅಕುಲು ಇತ್ತು ದೊಡಿನಿ ಅಂಚಾದು ಏರ್ನ ಅದೃಷ್ಟ ಹೆಂಚೊಂಡು ಏರಿಗ್ಲ ಪನಿಯರೆ ಸಾಧ್ಯ ಅಜ್ಜಿ ನಿಖಲ್ನ ಅದೃಷ್ಟ ಹೆಂಚೊಂದು ಏರಿಗ್ಲ ಸಾಧ್ಯ ಅಜ್ಜಿ ಪನ್ರೆ ಐಕ್ಯ ಬಡದು ಪ್ರತಿ ಓರಿಯಾಗ್ಲ ದೇವೇರು ಅಪ್ಪೆನ ಬಂಜಿರಿದ ಬಣ್ಣ ಒಂಜಿ ಪ್ರತಿಭೆ ಕೊರ್ಪೇರು ಐನ ನಮ್ಮ ಪಿದೈ ಕನಪ್ಪು ನಂಚಿನ ಕಲ್ಪನೆಟ್ಟುಪ್ಪು ಸಂಗೀತಪ್ಪು ಸ್ಪೋರ್ಟ್ಸ್ ಉಪ್ಪು ಕ್ರೀಡೆ ಉಪ್ಪು ನನ್ನೊಂಜಿ ಬಕ್ಕೊಂಜಿ ಪ್ರತಿ ಒಂಜಿಲ ಇನಿ ಕೃಷ್ಣಪ್ಪನಾಗ ಯಕ್ಷಗಾನ ಅಕಾಡೆಮಿ ಸದಸ್ಯರು ಆರು ಯಕ್ಷಗಾನದ ಒಂಜಿ ಪ್ರತಿಭೆ ಇಂಚಿನ ಪೂರ ಪ್ರತಿಭೆ ನಮ್ಮ ಉಪ್ಪುಂಡು ನಮ್ಮ ಆಲೋಚನೆ ಮಲ್ಪಡು ದುಮ್ಮು ಮಾತ ಒಂಜಿ ಕೂಡು ಕುಟುಂಬ ಇನಿ ಅವು ಇಜ್ಜಿ ದುಮ್ಮು ರಜದಿಕ್ಕನಾಗ ಅಜ್ಜಿಲಡೆ ಬೋಪುನಿ ಮಾಮನಕ್ಕಲಡೆ ಬೋಪುನಿ ಏತು ಖುಷಿ ಇತ್ತ ಕೆಲವು ಸರ್ತಿ ಅಜ್ಜಿಲಜ್ಜಿ ಮಾಮನಕ್ಕುಲಜ್ಜಿ ಅಜ್ಜಿಯರ್ನ ಇಲ್ಲಜ್ಜಿ ಅಂಚಿನ ಸ್ಥಿತಿ ದಯಕೆಂಡ ನಂಗೆ ವಿದ್ಯೆ ಉಂಡು ಸವಲತ್ತುಂಡು ನಂಗೆ ಪೂರ ಮರತದನ್ನು ಐಕ್ಯ ಬೋಡದು ಯಾನು ಉದ್ದ ಪಾತ್ರೆ ಬೋಬುಜಿ ಸತೀಶನ್ ನಕ್ಲಿಕ್ಕೆ ಅರ್ಜೆಂಟ್ ಉಂಟು ಬೆತ್ತಕ್ಕೆ ಪೋಡು ಯಾನು ಒಂಜಿ ಗಂಟೆ ಒಂಜೆ 1/4 ಗಂಟೆ ಪಾತಿರುವೆ ಚೂರು ಬೋರ್ ಮಲ್ಪಂದಿಲಕ್ಕ ಪಾತಿರುವೆ ದಯಪಂಡ ಪಾತೇರುನೇನೆ ಯಾನು ಹೆಂಗೆ ಬೇತೆದಾಳೆ ನಡಜ್ಜಿ ಯಾನು ಕಾಸು ಮಲ್ತಿಜಿ ಕಾಸು ಇಜ್ಜಿದಲ್ಲ ಜನ ಶ್ರೀಮಂತಿಕೆ ಕಂಡ ಪಾತೇರ ಓಲು ಪೋಂಡಲ್ಲ ಜನಕ್ಕೂ ಉಮನಾಥ್ ಕೋಟೆ ಪಾತೇರ 10 ನಿಮಿಷಕ್ಕೆ ಏನು ಅಂದು ಉಂಟುವೇರು ದಯಕಂಡ ನಾನು ಇತ್ತಿಲಕ್ಕನೆ ಇತ್ತಿನೇನು ಪನ್ಪೆ ನಿಕ್ಲಿಗೆ ಬೇಜಾರು ಹಾಪುಣು ನಿಕ್ಲಿಗೆ ಅವು ಹಾಪುಣು ಎಂಕದಲ್ಲಜ್ಜಿ ಯಾನು ಇತ್ತಿನೇನು ಪನ್ಪುನಿ ಎನ್ನ ಪಾತರಕ್ಕೆ ಎಂದು ಈತ ಜನ ಉಂಟು 5 ಜನ ಜೋಕುಲು ಸುಧಾರಣೆ ಆಯ್ರಡ ಯಾನು ಬತ್ತಿನ ಸಾರ್ಥಕ ಕೇಟಿ ಸುವರ್ಣ ಇರ್ಲಿತ್ತಿನ ಎನ್ನ ಇಚ್ಛೆ ಆತೆ ಎನ್ನ ಇಚ್ಛೆ ಬೇತೆದಾಲಜ್ಜಿ 5 ಜೋಕುಲಂಡಲ ಸುಧಾರಣೆ ಅದು ಪೊರ್ಲುಡಿತೇರಿಂದ ಅಂಡ ಅವು ಯಾನು ಬತ್ತಿನ ಸಾರ್ಥಕ ಅಂದ್ ಎನ್ನುನೇ ಯಾನು ಅಂಚಾದು ಯಾನೇನು ವಿದ್ಯಾರ್ಥಿಗಳಿಗೆ ಬಂದ್ಪುಣ ಒಂಜೆ ಐದೊಟ್ಟಿಗೆ ಅಪ್ಪೆಮ್ಮಗ ಆ ವಿದ್ಯಾರ್ಥಿನ ಅಪ್ಪೆಮ್ಮೆ ಬೈದೋಡು ಅಕ್ಲೆಗೆ ನಿಖಲ್ನ ಜೋಕ್ಲೇನು ಪ್ರೀತಿ ಮಲ್ಪಲೆ ಮೋಕೆ ಮಲ್ಪಲೆ ಮಾತಾ ಮಲ್ಪಲೆ ಅಂಡ ಜೋಕೆ ಮಲ್ಪಲೆ ಜೋಕ್ಲೇನು ಜೋಕೆ ಮಲ್ಪಲೆ ನಮ್ಮ ಏತ ಆಸ್ತಿ ಅಂತಸ್ತು ಪೂರ ಏರೇ ಮಲ್ಪಣಿಗೆ ಅಂಡ ಜೋಕ್ಲೆಗೆ ಆಸ್ತಿ ಅಂತಸ್ತು ಮಲ್ತಿಬೆಟ್ಟಿಗೆ ನೀ ನಮ್ಮ ತೂತ ಕಾಮತ್ ರೆಸ್ಟೋರೆಂಟ್ ಅಂತ ಕೆಂಡ ಇಡೀ ಬಹುಶಃ ನಮ್ಮ ಕರ್ನಾಟಕ ಪಿದೈಲೊಪ್ಪೆರೆ ಹೈದರಾಬಾದ್ ಆಂಧ್ರ ಒಂಜಿ ಟೈಮ್ ಕಾಮತ್ ಬಂಡ ಇತ್ತ ಕಾಮತ್ ಹೋಟೆಲ್ಗೆ ಬೋಲೆಗೆ ಮುರ್ಕೊಂದು ಬೈದಂತೆ ಯಾಕಂದ್ರೆ ಜೋಕುಲು ಸರಿ ಜೀರದನ್ನ 6-5 ಇರದನ್ನ ದನಿ ಅಪ್ಪೆಮ್ಮೆ ಮಲ್ಪೇರು ಐನು ಜೋಕುಲು ತೂವನೇರ ಪೂಜಾರ ಐನು ಪೋದು ಕ್ಯಾಶ್ ಇಟ್ಟು ಕಾಸು ಹೊತ್ತೊಂದೊತ್ತು ಮಜಾ ಮನ್ಪೇರು ಐಕ್ ಮಾಡೋದು ಆಸ್ತಿ ಮುಖ್ಯತ್ತು ಜೋಕ್ಲಿಗೆ ವಿದ್ಯೆ ಐತೊಟ್ಟಿಗೆ ವಿದ್ವತ್ತು ಬುದ್ಧಿ ಎಡ್ಡೆ ಸಾದಿರಬೋಪನ ಅಂಚಿನ ಬುದ್ಧಿನ ಜೋಕ್ಲೆ ಕಲ್ಪಲೆ ವಿದ್ಯೆ ಕೊರ್ಲೆ ಐತೊಟ್ಟಿಗೆ ಎಡ್ಡೆ ಸಾದಿರಬೋಪನ ಅಪ್ಪೆಮ್ಮನ ಪ್ರೀತಿ ಮಲ್ಪನ ಇಂಚಿನ ಸಾಕಾರಕೋನ ಸಂಘ ಸಂಸ್ಥೆನ ಪ್ರೀತಿ ಮಲ್ಪನ ಮೋಕೆ ಮಲ್ಪನ ನೆಂಪುದೀಪುನ ಆ ಕೆಲಸನ ಮಲ್ಪಲೆ ಅಪ್ಪೆಮ್ಮೆ ಜೋಕುಲ್ಲ ಬರೀ ಪೊಡಿ ಜೋಕುಲು ಮೂಲಿಯರ್ಲ ಇಜ್ಜ ಯಾನು ಪನ್ನ ಅರ್ಥ ಮಲ್ತೋ ನಂಚಿನ ಜೋಕ್ಲಿ ಉಪ್ಪುನು ನಾನು ಎನ್ನುವೆ ಅಂಚಾದು ಬಹುಶಃ ನನಾತ್ ನಮ್ಮ ಸಮಾಜ ಅಭಿವೃದ್ಧಿ ಅವಡು ನಮ್ಮ ಸಮಾಜ ಬಲಿಷ್ಠರವಡು ನಮ್ಮ ಸಮಾಜ ಪ್ರತಿ ಒಂಜೆಟ್ಲ ಇನ್ನು ದುಂಬು ಪೋಡು ಒಂದು ಮನ್ಪನ ಅಪೇಕ್ಷೆ ಯಾನ ವ್ಯಕ್ತಪಡಿಸೋ ಒಂದು ನಿಕ್ಲಿಗೆ ಮಾತಿರಗೆ ಲಡ್ಡೆವಡು ಈ ಸಂಸ್ಥೆ ನನಾತ್ ಸಮಾಜವು ಸೇವೆ ಮಲ್ಪನಂಚಿನ ಒಂಜಿ ಶಕ್ತಿನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಕೊರಡಂದು ಪರಂದು ಎನ್ನ ಪಾತೆ ನೆಟ್ಟದಲ್ಲ ತಪ್ಪಿತ್ತಿನ ದೈದೀದು ನಿಖಿಲ್ನಾಥ್ ಕಲ್ತದ್ದು ನಾನು 10ನೇ ಕ್ಲಾಸ್ ಕಲ್ದೀನಿ ನಿಖಿಲ್ನಾಥ್ ಕಲ್ತು ಮಲ್ಲ ವಿದ್ಯಾವಂತ ಅತ್ತಿಯಾನ ಎನ್ನ PUC ಡಿಸ್ಕಂಟಿನ್ಯೂ PUC ಪುನಃ ಬುಕ್ ಬತ್ತೊಂದು ಬೋದು ಸ್ವಲ್ಪ ಮಿಲಿಟ್ರಿಗೆ ಜನದ ಪೆರೆ ಬತ್ತಿருந்து ನಾನು ಕ್ಯೂಟ್ ಉಂದಿನಿ ನಾನು ಪಾಸ್ ಆಯಿನಿ ಕಾಲೇಜಿಗೆ போயிನಿ ನಾನು ಮಿಲಿಟ್ರಿಗೆ போயிನಿ ಅಂಚಾದು ಎನ್ನ ಎಜುಕೇಷನ್ ಕಟ್ಟಂಡು SVS ಕಾಲೇಜ್ ನಮ್ಮ ದಿನೇಶ್ವರನ ಊರು ನಾನು ಬಂಟ್ವಾಳ SVS ಕಾಲೇಜಿಗೆ ಹೋಗಿದ್ದೆ ಅವಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಟ್ಟಿಗೆ ಎತ್ತನಿ 76 ಇಸ್ವಿ ಅದನ್ನ ಅಂಚಾದು ಯಾನ್ಲ ಮಸ್ತ್ ಕಲ್ತದಿಜ್ಜಿ ಯಾನ್ ಎಂಜಿನ ಗಂಡ ಕಲ್ತದೆ ಮಸ್ತ್ ಕಲ್ತದೆ ಎಂಜಿನ ಗಂಡ ಬಡಪತ್ತು ಬಣ್ಣದಾದ ನಂಗೆ ಗೊತ್ತುಂಡು ಅಂಚಾದ ಹೆಂಗೆ ಕಿತ್ತೆಲ್ಲ ಅಡಾಡ್ದಿಜ್ಜಿ ನಾನು MLA ಬಂದ್ಪುರ ಮಂಡ್ಯಡೆನ್ನ ಇಜ್ಜಿ ಒಂದು ಶಾಶ್ವತ ಅತ್ತು ಹೆಂಗೆ ಈ ಒಂಜಿ ಅಡಿಡ್ದು ನೆಲರ್ದು ಬೈದಿನಿ ನಂಚದು ಪ್ರತಿ ಒಂಜಿಲ ಹೆಂಗೆ ಈತು ಚೂರು ಬಂಡನೆ ಅರ್ಥ ಹಾಕೊಂಡು ಯಾಕಂದ್ರೆ ಆತ ಅನುಭವಿಸಿ ಬೈದಿನಿ ಬೀಡಿ ಕಟ್ಟರೆ ಗೊತ್ತು ಹೆಂಗೆ ಕೂಲಿ ಬೇಲೆ ಮಲ್ದೆ ಪ್ರತಿಯೊಂಜಿಲ ಮಲ್ದೆ ಮನೆ ಅಮ್ಮಂಜೆ ಕೊಂಚ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೂ ಭಾಷಣ ಹೋಗ್ಲೆತ್ತೇರು ಅಲ್ಪ ಏನು ಪಂಡೆ ಅನ್ನ ಇದಾಗಿ ಏನು ಬೇಲೆ ಬರಂತೆ ಶಾಲೆ ದರಜೆ ಇಟ್ಟು ಗೊಬ್ಬರ ತುಂಬೆ ರೇಖನೆಗೆ ಬರೋದು ತಂದೆ ಶಾಲೆ ದರಜೆ ಇಟ್ಟು ಪಂಡೆ ಅಕ್ಲಿಗೆ ಆಶ್ಚರ್ಯ ML ಇಂಚೆ ಪರಂದು ಎಂಕ ನಾಚಿಕೆ ಆಪಜಿ ಕಂಡುದಿಚ್ಚಿ ಅನ್ನು ಬೇಲೆ ಮಲ್ದೆ ದಯ ಹೆಂಗೆ ಶಾಲೆ ಬೇರೆ ಬುಕ್ಸ್ ಲಟ್ಟಿಗೆ ತೊಂದ್ರೆ ಕಂಡ್ಯರೆ ಬಲ್ಲಿ ಮೋಸ ಮಲ್ಪೆರೆ ಬಲ್ಲಿ ದಗಲ್ ಬಾಜ್ ಮಲ್ಪೆರೆ ಬಲ್ಲಿ ಒರಿಯಾಗ ಸಾಲ ಮಲ್ತದೆ ಕೊರಂದೆ ಕುಲೆರೆ ಬಲ್ಲಿ ಅವು ಮೋಸ ಅಂಚಾದ ಇನಿ ನಿಕ್ಲಿಗೆ ನಾನು ಒಂಜೇ ಪನ್ಪುನಿ ಜೋಕ್ಲಿಗೆ ಕಲ್ಪಲೆ ವಿದ್ಯೆ ಕೊರ್ಲೆ ಐತೊಟ್ಟಿಗೆ ಬುದ್ಧಿ ಕಲ್ಪಲೆ ಎಡ್ಡೆ ರೀತಿ ಪಲ್ಲೆ ಮೋಕೆ ಮಲ್ಪುಗ ನಮ್ಮ ದಯಪಂಡ ತುಂಬದಲಕ್ಕ ಐನಾಜಿ ಏಳೆನ್ನ 10 ಜೋಕುಲು ಒಂಜಿ ತತ್ತನ್ನ ರಡ್ಡು ಮೋಕೆ ಮಲ್ಪುಗ ಅಂಡ್ ಅವು ಎಲ್ಲ ನಂಗೆ ತಿರುಗಿದು ಮುಟ್ರೆ ಬಲ್ಲಿ ಐಕ್ಬಡದು ನಮ್ಮ ಇನಿ ಆಸ್ಟ್ರೇಲಿಯಾ ಅಮೆರಿಕ ಉಡ್ತಿನಕಲ್ಲ ಅಪ್ಪೆ ಆಶ್ರಮ ಮುಡಿತಿಲಕ್ಕ ನಮ್ಮ ಆಶ್ರಮಗೂ ಪೈರ ಬಲ್ಲಿ
ಐಕೋಡದ ನಮ್ಮ ಜೋಕ್ಲೆ ಗೆಡ್ಡ ರೀತಿಯ ಸಾಧನೆ ತೊಜ್ಪವನ ಕೆಲಸವನ್ನು ಮಲ್ಪಲೆಂದು ಪನೊಂದು ಅವಕಾಶಕ್ಕೂ ತರತಕ್ಕದನ್ನ ಪಾತ್ರನಂತವೇ ಸಲ್ಮೇನ್ ಜೀವನನ ಕರೆತದ ಬದುಕಡೆ ಜಂಟಿ ಆಯ್ನಂಚಿತನ ಸುಯೋಗದ ನೆಂಪುಗಾದ ಗೌರವಣಿತ ಶಾಸಕರೇ ಶಾಲದ ಮನಾದಿಗೆದ ಪುದಿಕೆನೆ ಮಲ್ತೊಂದುಲ್ಲೇರು ನನಾತ್ ಪುರ್ಲಕಂಠದ ಬದುಕು ನಿಖಲ್ನ ಆವಡೆ ಸುಖ ಸಂಸಾರದ ಸಾದಿ ಬಂಗಾರದ ಪೂ ಮೂಜನೇ ವರ್ಷದ ಈ ಒಂದು ದತ್ತು ಸ್ವೀಕಾರ ಕಾರ್ಯಕ್ರಮಡು ಪ್ರತಿ ವರ್ಷ ಎಂಕ್ಲು SLC ಬೊಕ್ಕ PUCದ 90% ಅಬೌವ್ ಜೋಕ್ಲೆಗ್ ಒಂಜಿ ಗುರುತಿಸಿನಂಚಿನ ಒಂಜಿ ಕಾರ್ಯಕ್ರಮ ಮಂತೊಂದುಲ್ಲ ಅಂಚನೆ ಈ ವರ್ಷ ಎಂಕ್ಲಾಗಿನ ಮಂತೊಂದುಲ್ಲ ಸುರುಕೆ ಅದು SLCದ ಜೋಕ್ಲಿ ನಾನು ಲೆತ್ತೊಂದುಲ್ಲೆ ಪ್ರೀತೇಶ್ 93%, ಪ್ರೀತೇಶ್. ಸೆಕೆಂಡ್ ಆತ್ಮಿ 93%. ಆತ್ಮಿ ಸಾಕ್ಷಿತ್ ಎಂ ಸನಿಲ್. ಗೌತಮಿ ಯಜ್ಞ 94% ಯಜ್ಞ. ಅನ್ವಿ 92%. ಪ್ರತೀಕ್ಷಾ ಎಸ್ 91%. ಅಂಚನೆ ನೆಟ್ ಮಾತ್ರ ಹೆಚ್ಚೆತ್ತಿನ ಮಂಥನ್ SP 95%. ಮಂಥನ್ SP. ಸಾತ್ವಿಕ್ ಜೆ 90%. ಇಂದು SLCದ ಜೋಕುಲು ಎಂಕ್ಲೆಗೆ ಪುದರ್ ಬೈದಿನಟ್ಟು ಈತುಂಡು ಆಂಡ ನನಲ ಜೋಕ್ಲು ಹೆಚ್ಚು ಒಪ್ಪೊಡುದು ಆಂಡಲ ಎಂಕ್ಲು ಪುದರ್ ಇತ್ತಿನ ಮಾತ್ರ ಎಂಕ್ಲೆ ನೀ ಸನ್ಮಾನ ಮಂತೊಂದಿಲ್ಲ. SLCದ ಇತ 90% ಮಿತ್ತಿದಕ್ಲನ ವಿದ್ಯಾರ್ಥಿನಕ್ಲನ ಪುದರ್ ಪಂಡ ನನ್ನ ಪುದರ್ ಪಂಡಂದೆ ಉತ್ತಿನಕ್ಲ ಇರಲ್ಲ ಉಳ್ಳೇರ 90% SLCದ ಪುದರ್ ಬೈದಿನ ಇತ್ತೆ 9 ಜನ ಉಳ್ಳಿ ರಕ್ಲೆಗಿತ್ತೆ ಅಭಿನಂದನೆ ಮಂತ. ಪ್ರತಿಭೆಗೆ ಜೋರಾದ ಒಂದು ಚಪ್ಪಳದ ಮುಖಾಂತರ ಅಕ್ಲನ ಆ ಒಂದು ಶೈಕ್ಷಣಿಕ ಬದುಕು ಒಂದು ಸಾಧನೆ ಮಂತೀರಿ ಅಕ್ಲಿಗೆ ನಿಕ್ಲ ಮಾತೆಲ್ಲ ಪ್ರೋತ್ಸಾಹ ಪಡು ಅನುಗ್ರಹ ಪಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಅಕ್ಲನ ಆ ಶೈಕ್ಷಣಿಕ ಭವಿಷ್ಯ ಉಜ್ವಲವೆನಿಂಚಿನ ಭವಿಷ್ಯ ರೂಪವನ್ನು ಮನ್ಪರೆ ಅಕ್ಲೆ ಮಾತೆಗಳ ಅನುಗ್ರಹ ಮನ್ಪಡೆ ಬಂದು ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಈ ಸಂದರ್ಭ ಅಕ್ಲೆ ಶುಭ ಹಾರೈಕೆ ಮಂತಂದಿಲ್ಲ.
ಸನ್ಮಾನ ಮಂತಿನಕ್ಲೆ ಮಾತ ಕೃತಜ್ಞತೆ ಸಲ್ಲಿಸೊಂದಿಲ್ಲ. ಇತ್ತೆ ಪಿ ಯು ಸಿ ವಿಭಾಗ ದೀಕ್ಷಾ 95%, ದೀಕ್ಷಾ ಮನೀಷಾ 96.5%, ಕೌಶಲ್ ಎಲ್ ಕರ್ಕೇರ 95%, ಶ್ರೀರಕ್ಷಾ HS ಪೂಜಾರಿ 96.5%, ಲಹರಿ 94.83%, ಲಹರಿ ನಿಶಿತಾ 91.33%, ಯಶಿಕಾ 91.33%, ಯಶಿಕಾ, ಶ್ರಾವ್ಯ 97.33%, ಶ್ರಾವ್ಯ 97, ಯಶಿಕಾ ಕುಡಂಜಿ 92%, ಯಶಿಕಾ. PUCದ ಡಿಸ್ಟಿಂಕ್ಷನ್ ಸ್ವಲ್ಪ ಪರ್ಸೆಂಟ್ ಮಿತ್ ಅಂಕದ ದಿನಂಚಿನ ಜೋಕ್ಲಿಗೆ ಅಭಿನಂದನೆ ಕಾರ್ಯಕ್ರಮ ಅಂತ ಒಂದು ವಿಶೇಷವಾದ ಬಂಡ ನಮ್ಮ ಸಮಾಜದ ತನ್ವಿ ಶ್ರೀನಿವಾಸ್ ಪೂಜಾರಿ ಅಲ್ಲಿ ದ್ವಿತೀಯ PUC ನಮ್ಮ ರಾಜ್ಯಕ್ಕೆ 5ನೇ ಸ್ಥಾನ ಬೈದಲು ಅಲ್ಲಿಗೆ 99% ಮಾರ್ಕ್ಸ್ ದಿನಂಚಿನ ತನ್ವಿ ಶ್ರೀನಿವಾಸ್ ಪೂಜಾರಿ ಇನ್ನಿ ಆ ಕಾರ್ಯಕ್ರಮಗಳಿಗೆ ಒಂದು ಬೇತೆ ಕರೆಕ್ಟ್ ಪರೀಕ್ಷೆ ತಿನ್ನದ ಹತ್ರ ಬರ್ರೆ ಆತಿಜಿ ದಯಮಂತದ ಅನ್ನ ಇಲ್ಲದಕ್ಲಿತ್ತಿನಂಡ ಅಲ್ಲ ಪರವಾದ ಎಂಕ್ಲ ಕೊರ್ಪುಣಂಚಿನ ಈ ಒಂಜಿ ಅಭಿನಂದನೆಯನ್ನು ಸ್ವೀಕಾರ ಮಾಡ್ಕೊಡು. ತನ್ವಿ
ಶ್ರೀನಿವಾಸ ಪೂಜಾರಿ ಬೇತೆ ಇರ್ಲತ್ತು ನಮ್ಮ ದಿನೇಶ್ ಕತ್ತವರ ಮುಲ್ಪುಲ್ಲೇರ ಅರ್ನ ಮೆಗ್ಗನ ಮಗಲು ಅಲ್ಲಿಗೆ ಈ ಸಂದರ್ಭದ ಬ್ರಹ್ಮಶ್ರೀ ಬಿಲ್ಲವೇದಿಕೆದ ಪರವಾದ ಎಂಕ್ಲು ಗೊರ್ಪಣಂಚಿನ ಈ ಅಭಿನಂದನೆ ಅಲ್ಲ ಅಪ್ಪೆ ಹೇಮಂತ ಸ್ವೀಕಾರ ಮಾಡ್ಕೊಡು ಅಲ್ಲ ಪರವಾದ ಅಲ್ಲ ಅಮ್ಮ ಈ ಒಂಜಿ ಸನ್ಮಾನದ ಎತ್ತರೊಂದಲ್ಲಿರು ಅಂಚಿನ ಒಂಜಿ ಸಾಧನದ ಮಗಳಿಗೆ ಜನ್ಮ ಕೊರನಂಚಿನ ಅಪ್ಪೆಗಳ ಒಂಜಿ ರೀತಿ ನಮ್ಮ ಮಾತೆಲ್ಲ ಅರೆಗಳ ನಮ್ಮ ಸಹಕಾರ ಅನ್ನಲ ಈ ಮಗಲ್ನ ಒಂಜಿ ಭವಿಷ್ಯ ಉಂಡು ಅದಕ್ಕೋಸ್ಕರ ಈ ಸಂದರ್ಭದಲ್ಲ ಪರವಾದ ಆರು ದಯಮಂತದ ಎಂಕ್ಲು ಕೊರ್ಪಣಂಚಿನ ಅಭಿನಂದನೆ ಸ್ವೀಕಾರ ಮಾಡ್ಕೊಡು ಸ್ವೀಕಾರ ಮಾಡ್ಕೊಡು ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ದತ್ತು ಸ್ವೀಕಾರದ ಈ ಒಂಜಿ ಯೋಜನೆದ ಕಾರ್ಯಕ್ರಮದ ಮುಖಾಂತರನೇ ಕರ್ಣ ದತ್ತು ಸ್ವೀಕಾರದ ಫಲಾನುಭವಿ ಅಂಚಿನ ರಕ್ಷಿತ್ ಕೊಣಜೆ ಅರ ಇತ್ತೆ ವಿದ್ಯಾಭ್ಯಾಸ ಪೂರ್ಣ ಮಂತದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮಣಪುರಂ ಬ್ಯಾಂಕ್ದ ಒಂಜಿ ಉದ್ಯೋಗಿ ಆಯ್ದು ಪುಣಂಚಿನ ಬೇರೆಗೆ ನಮ್ಮ ಸ್ಮರಣಿಕೆ ನಮ್ಮ ಅಧ್ಯಕ್ಷರು ಕೊಡ್ದು ಗೌರವ ಮನ್ಪಡೊಂದು ವಿನಂತಿ ಅಂತಂದ್ರೆ ನಮ್ಮ ಆರದಿತ್ತೊಂದಿನ ಒಂಜಿ ಶೈಕ್ಷಣಿಕ ಸ್ವೀಕಾರದ ಈದಿನಂಚಿನ ಒಂಜಿ ಇಂಚಿನ ಸವಲತ್ತು ಉಂಡು ಅವೇನು ಪೂರ ನೆನಪು ದೀದು ಇನಿ ಒಂಜಿ ಉದ್ಯೋಗ ತಿಕ್ಕನಾಗ ಐಕ್ ನಮ್ಮ ಸಂಸ್ಥೆಗೆ ಒಂಜಾತ್ ಕಿರು ಕಾಣಿಕೆ ಕೊರಡು ಪಂಚಿನ ಉದ್ದೇಶಡ್ ನಮಕ್ ಇನಿ ಅನ್ನ ಒಂಜಿ ಸುರೂತ ಸಂಬಳದ ಒಂಜಿ ಕಾಸನ ಐಟ್ ನಮಕ್ ಈ ಒಂಜಿ ಸಂಸ್ಥೆ ಕೊಡ್ತೀರಿ ಜೋರಾದ ತಾಟಿ ದೊಡ್ಡ ಹಾಕ್ಲಿಕ್ಕೆ ನಮ್ಮ ಪ್ರೋತ್ಸಾಹ ಕೊರಕ ನಾ ದುಂಬುಗಳ ಈ ರೀತಿದ ಒಂಜಿ ಕೊರ್ಪುನ ಮನೋಭಾವನೆ ಇರಗ ಭಗವಂತ ಕೊರಡು ಅಂಚಿನ ಮಾತ ಜೋಕ್ಲೆಗಳ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ರಿಜಿಸ್ಟರ್ ತಕ್ಕೊಟ್ಟು ನಮ್ಮ 23ನೇ ವರ್ಷದ ಈ ದತ್ತು ಸ್ವೀಕಾರ ಸಮಾರಂಭ ಬಹುಶಃ ಬಾರಿ ಪೊರ್ಲ ಕಂಟಿನ್ಯೂ ನಡ್ತೊಂದುಂಡು ದಯಪಂಡ ಹಾಲ್ ಫುಲ್ಲು ಜಿಜಿದು ತುವೆರ್ಲ ಬಾರಿ ಸಂತೋಷ ಒಂದುಂಡು ಮಸ್ತ್ ಜನ ಗಂಟೆ ಒಂಜಾಂಡ್ಲ ಪೂರ ಕೂಲೋದುಲ್ಲೇರು ಇತ್ತೆ ಒಂಜಿ 10 ನಿಮಿಷ ನಮ್ಮ ವಿಧಾನಸಭಾದ ಸ್ಪೀಕರ್ ಆಯ್ನಂಚ ಈಟಿಗೆ ಆಧಾರ್ ಬರೋದಿಲ್ಲೇರು ಐದು ತುಂಬು ಇತ್ತ ಸಾಂಕೇತಿಕವಾದ ನಮ್ಮ ಪೂರ 45 ಜೋಕುಲೆಲ್ಲ ದತ್ತು ಜೋಕುಲೇನು ಇತ್ತೆ ವೇದಿಕೆ ಬರಮಾಡ್ಬಿಡ್ತವ ಸುರಕಾದ 10 ಜನ ಪುದರ್ ಪನ್ಪೆ 10 ಜೋಕುಲು ಬತ್ತದು ವೇದಿಕೆ ಬತ್ತು ಆಸನ ಹೊಡೆದು ವಿನಂತಿ ಪಂಚಮಿ ಡಾಟರ್ ಆಫ್ ಜನಾರ್ದನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರ್ಲಕಟ್ಟೆ ಪ್ರತೀಕ್ಷಾ ಡಾಟರ್ ಆಫ್ ಪುಷ್ಪವತಿ ಮಹೇಶ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಲ 6ನೇ ತರಗತಿ 7ನೇ ತರಗತಿ ನೇಹ ಡಾಟರ್ ಆಫ್ ಮಮತಾ ಚಂದ್ರಶೇಖರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊಂಟೆಪದವ್ ಚರಿಷ್ಮಾ ಡಾಟರ್ ಆಫ್ ಜನಾರ್ದನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರ್ಲಕಟ್ಟೆ ಪ್ರತೀಕ್ಷಾ ಡಾಟರ್ ಆಫ್ ಪ್ರವೀಣ ಬೆಲ್ಮ ಅನ್ನೆಬೆಟ್ಟು ವಿದ್ಯಾರತ್ನ ಶಾಲೆ ದೇರ್ಲಕಟ್ಟೆ ಯಶ್ ಸನ್ ಆಫ್ ಉಮೇಶ್ ಮಧುಪಾಲ್ ಸೈಟ್ ಕಿನ್ಯಾ ಸುಪ್ರೀತ್ ಎಸ್ ಸನ್ ಆಫ್ ಸುನೀತಾ ಮಾಡೂರು ಭಗವತಿ ಶಾಲೆ ಉಚ್ಚಿಲ 8ನೇ ತರಗತಿ ರಮ್ಯಾ ಡಾಟರ್ ಆಫ್ ಸುಮತಿ ಅಯ್ಯಪ್ಪ ಲಿಖಿತಾ ಡಾಟರ್ ಆಫ್ ತನುಜಾ ಕನಕಮುಗೇರ್ ಅದಿತಿ ಡಾಟರ್ ಆಫ್ ಅಮಿತಾ ಪ್ರಕಾಶ್ ಕನಕಮುಗೇರ್ ಕಿನ್ಯಾ ಒಟ್ಟಿಗೆ 10 ಜನ ಮುಗ್ಲಿಗೆ ಅಧ್ಯಕ್ಷರ ಬೊಕ್ಕ ನಮ್ಮ ವೇದಿಕೆದ ಪದಾಧಿಕಾರಿಗಳು ಮಾತೆಲ್ಲ ಬದ್ದದು ಸಾಲು ಬೊಕ್ಕ ಪುಸ್ತಕ ವಿತರಣೆ ಮಾಡ್ಬಿಡೋದು ವಿನಂತಿ ಶೈಕ್ಷಣಿಕ ದತ್ತು ಸ್ವೀಕರಣ ಜೋಕ್ಲಿಗೆ ಶಾಲಾ ಶುಲ್ಕ ಐತೊಟ್ಟಿಗೆ ಪುಸ್ತಕ ಸ್ಟೇಷನರಿ ಬ್ಯಾಗ್ ಕೊಡೆ ಇದು ಮಾತ ಐತೊಟ್ಟಿಗೆ ಶಾಲೆದ ಶುಲ್ಕ ಒಟ್ಟಿಗೆ ಕೊರಪ ಒಂದು 45 ಜೋಕ್ಲಿಗೆ ಈ ಸರ್ತಿದ 2024ನೇ ಶೈಕ್ಷಣಿಕ ದತ್ತು ಸ್ವೀಕರಣ ಫಲಾನುಭವಿ
ಪೂರೈನಂಚಿನ ಜೋಕ್ಲಿಗೆ ಇತ್ತ ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷನಂಚಿನ ನವೀನ್ ಚಂದ್ರ ಡಿ ಸುವರ್ಣರು ಅವಲೇಕನೆ ಮಲ್ಲ ಬಿನ್ನೆರಪುನಂಚಿನ ಬಿಲ್ಲವ ಡಿ ಗೋಪಾಲ ಅವಲೇಕನೆ ನಮ್ಮ ಗೌರವ ಸಲಹೆಗಾರನ ಎ ಜೆ ಶೇಖರ್ ಅವಲೇಕನೆ ದಿನೇಶ್ ಕೆ ಅತ್ತಾವರ್ ಅವಲೇಕನೆ ಅಧ್ಯಕ್ಷರಂಚಿನ ಕೆ ಟಿ ಸುವರ್ಣರು ಕಾರ್ಯಾಧ್ಯಕ್ಷರಂಚಿನ ಸತೀಶ್ ಕರ್ಕೇರ ಮಕ್ಕಳು ಮಾತೆಲ್ಲ ಒಟ್ಟು ಸೇರಿದು ಈ ಒಂಜಿ ಸಂದರ್ಭ ಜೋಕಲ್ನ ಆ ಒಂಜಿ ಸಬಲತ್ತನು ಅಕ್ಲ ಕೊರೊಂದುಲ್ಲೇರು. ಶ್ರೇಯಸ್ ಸನ್ ಆಫ್ ಜಗದೀಶ್ ನಾರ್ಲಾ, ಯಶ್ವಿನಿ ಸನ್ ಆಫ್ ರೇಖಾ ಸೇವಂತಿಗುಡ್ಡೆ, ನವ್ಯ ಡಾಟರ್ ಆಫ್ ಮೋಹನ್ ಕುತ್ತಾರ್, ಪ್ರತೀಕ್ಷಾ ಡಾಟರ್ ಆಫ್ ಮೋನಪ್ಪ ಪೂಜಾರಿ ಬೋಲಿಯಾರ್, ಪ್ರತೀಶಾ ಡಾಟರ್ ಆಫ್ ಮೋನಪ್ಪ ಪೂಜಾರಿ ಬೋಲಿಯಾರ್ ಒಟ್ಟಿಗೆ 10 ಜೋಗ್ಲಾಂಡ್. ಪ್ರತೀಶಾ ಡಾಟರ್ ಆಫ್ ಮೋನಪ್ಪ ಪೂಜಾರಿ ಬೋಲಿಯಾರ್, ನವ್ಯ ಡಾಟರ್ ಆಫ್ ಮೋಹನ್ ಕುತ್ತಾರ್, ಮನ್ವಿತ್ ಸನ್ ಆಫ್ ಮೋಹನ್ ಆರ್ ಪಿ, ನಾರ್ಯ ಬಾಲೆಪುಡಿ, ಮನೀಶ್ ಸನ್ ಆಫ್ ಅರುಣ್ ಕುಮಾರ್ ಹರೇಕಲಾ, ರಿಷಿಕಾ ಡಾಟರ್ ಆಫ್ ಜಗದೀಶ್ ಪೂಜಾರಿ ಅಂಬ್ಲಮೊಗರ್. ವೇದಿಕೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವೀಂದ್ರ ಬಂಗೇರು, ಕೊಲ್ಯ ಬಿಲ್ಲ ಸಮಾಜದ ಗುರುಕಾರಣಗಳಾಯಿನ ಈಶ್ವರ್ ಕನೀರ್ತೋಟ, ಅಂಚನೆ ಹರಿಯಪ್ಪ ಸಾಲ್ಯನ್, ಮೆಸ್ಕಾಬ್ನ ಇಂಜಿನಿಯರ್ ನಿತೇಶ್, ಕಾಂಗ್ರೆಸ್ನ ಮುಖಂಡರಾಯಿನ ದೀಪಕ್ ಪಿಲಾರ್, ಹರೀಶ್ ಪೂಜಾರಿ ಕೊನಾಜೆ, ಮಾತಾ ವೇದಿಕೆಯವರ ಬಲ್ಲೆ ದೇವಪ್ಪನ್ನೆ ಅಂಬ್ಲಮೊಗರು ದೇವಪ್ಪನ್ನೆ ಆರ್ಲ ಬರೋಡು. ಮೋಹನ್ ದಾಸರು ನಮ್ಮ ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರು ದಯಮಂತದ ವೇದಿಕೆ ಬರಡು ಜೋಕ್ಲಿಗೆ ಮೋಹನ್ ದಾಸ್ ಪ್ರಾಂಶುಪಾಲರು ಶಾರದಾ ವಿದ್ಯಾನಿಕೇತನ ತಲಪಾಡಿ.
ರಮೇಶ್ ರಾಜಗುಡ್ಡೆ, ಪ್ರಣೀಶ್ ಸನ್ ಆಫ್ ರಾಜಗುಡ್ಡೆ, ಸಿಂಚನ ಡಾಟರ್ ಆಫ್ ಚಂದ್ರಾಸ್ ಅರೇಕಲ, ಶ್ರೇಯ ಡಾಟರ್ ಆಫ್ ಸುನಿಲ್ ಪೂಜಾರಿ ಕೊನಜ್ಜೆ ಪರಂಡೆ, ನಾಗರಾಜ್ ಸನ್ ಆಫ್ ಸುರೇಶ್ ಬಾನಿಬೆಟ್ಟು, ನಿಧಿಶಾ ಸನ್ ಆಫ್ ಡಾಟರ್ ಆಫ್ ಬೇಬಿ ಆರ್ ಉಲ್ಲಾಲಬೈಲು, ತನ್ಮಯ್ ಡಾಟರ್ ಆಫ್ ದಯಾನಂದ ಕೆರಬೈಲು, ಅಭಿಜ್ಞಾ ಡಾಟರ್ ಆಫ್ ಗೋಪಾಲಕೃಷ್ಣ, ದೇವಿಕಾ 9th ಸ್ಟ್ಯಾಂಡರ್ಡ್ ಮಡ್ಯಾರ್, ಪ್ರವೀಣ್ ಬಗಂಬಿಲ ಸದಸ್ಯರು ಕೋಟೆಕಾರ್ ಪಟ್ಟಣ ಪಂಚಾಯಿತಿ ವೇದಿಕೆ ಬರಡು, ಲಕ್ಷ್ಮಣ್ SR ಫ್ಯಾನ್ಸಿ ವೇದಿಕೆ ಬರಡು, ಸಭಾಧ್ಯಕ್ಷರು ನಮ್ಮ ಬರಂದುಲ್ಲೇರು ಅಂಚಾದ ಮುನ್ನ SR ಫ್ಯಾನ್ಸ್ ಮುನ್ನ ವೇದಿಕೆ ಬರ ಪ್ರವೀಣ್ ಬಗಮಿಲ್ಲ ಮೂಲರು ಪ್ರವೀಣ್ ಪಟ ಕುಂತಿಲ್ಲ ಎದುರು ಮೂಲರು ಕಬಲೆ ಬ್ರಹ್ಮಶ್ರೀ ಮಹಿಳಾ ವೇದಿಕೆದ ನಿಲೆಟ್ಟೆ ಇನ್ನಿತ ಪುರ್ಲಕಂಠದ ಲೇಸಿಗೆ ದತ್ತು ನಿಧಿನೆ ಈ ಪುಡುಗು ಕೂಟದ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ ಗುರಿಕಾರೆ KT ಸುವರ್ಣರಿಗೆ ಹಸ್ತಾಂತರ ಮಲ್ತೊಂದುಲ್ಲೇರು ಸಂಘಟನೆಗೆ ಶಕ್ತಿಯಾದ ಅಪ್ಪೆ ಮೂಕೆಯಾದ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಕೂಟಗೆ ಬಲ ದಿಂಚಾವುಂದುಂಡು ಕೂಟಗೊಂಜಿ ಆನೆ ಬಲ ಇತ್ತಿಲಕ ಅಪ್ಪೆರ್ಲೆನ ಕೂಟ ಅವರ ಜೋರಾಯಿನ ಕೈತಾಡಿ ಅನಾಥ ಮುಕ್ಲೇರ್ದೆ ಸೇವೆ ಮಲ್ಪುನಂಚಿತನ ಯೋಗಲ ಭಾಗ್ಯಲ ಒದಗದೆ ಬರಡು ಭೂಷಣವು ನಿಕ್ಲೇರ್ದಲ ಸಮುದಾಯಗೊಂಜಿ ಸೇವೆ ಮಲ್ಪುನಂಚಿತ್ತನ ಯೋಗಲ ಭಾಗ್ಯಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಲ ಉರಿ ಬೆಮ್ಮೆರಿ ಮೂವರು ಬೇದೆರ್ಲ ಈ ಭಾಗದ ಅಧಿಕಾರನು ಪಡೆಯೊಂದು ಬತ್ತಿನಂಚಿತನ ಸೋಮನಾಥೇಶ್ವರ ದೇವೆರ್ಲ ಪೂರ್ಣ ಅನುಗ್ರಹ ನಿಕ್ಲೆಗೆ ಕೊರಡು ಪನಿಪಿನಂಚಿತನ ನಿಲೆಟ್ಟೆ ಅವಯದ ಆಶೀರ್ವಾದನು ಈ ಪೊರ್ತಗು ನಟ್ಟೊಂದುಲ್ಲ ಸ್ವೀಕಾರ ಬೊಕ್ಕ ಸನ್ಮಾನ ಸಮಾರಂಭ ಈ ಕಾರ್ಯಕ್ರಮದ ಮಹಿಳಾ ವೇದಿಕೆ ಸೇರ್ಪಡೆಯಾದ ಎಂಕುಲ್ಲ ಈ ಒಂದು ಕಾರ್ಯಕ್ರಮದ ಭಾಗಿಯಾತಿನ ಎಂಕ್ಲೆ ಮಸ್ತ್ ಸಂತೋಷ ಉಂಡು ಕರೀನ ಆಗಸ್ಟ್ ತಿಂಗಳು ಎಂಕಲ್ನ ಈ ಮಹಿಳಾ ವೇದಿಕೆಯನ್ನು ನಮ್ಮ ಅಧ್ಯಕ್ಷರಾಯನ KT ಸುವರ್ಣರ ಮುಂದಾಳ ಹೊತ್ತೋಡು ಬಹಳ ಒಂದು ಮುತುವರ್ಜಿಡಾರಿ ಈ ಒಂದು ಮಹಿಳಾ ವೇದಿಕೆಯನ್ನು ಸ್ಥಾಪನೆ ಮಲ್ಪಯ್ಯಾರ ಎಂಕಲ್ದ ಆಯ್ತಾ ಒಂದು ಅಧ್ಯಕ್ಷ ಸ್ಥಾನನು ಅನಿರೀಕ್ಷಿತವಾದ ಎಂಕ ಕೊರತು ಅವೇನು ದುಂಬು ಕೊಣಪಿನ ಅಂಚಿನ ಒಂದು ಮಲ್ಲ ಹೊಣೆಗಾರಿಕೆಯನ್ನು ಕೊಡ್ತಾರೆ ಎಂಕಲು ಈ ವರ್ಷದ ಒಂದು 2-3 ಕಾರ್ಯಕ್ರಮನು ಮಹಿಳಾ ವೇದಿಕೆದ ಪರವಾದ ಮಲ್ಕ ಆರೋಗ್ಯ ಶಿಬಿರ ಅಂಚನೆ ಕಾನೂನು ಮಾಹಿತಿ ಶಿಬಿರ ಅಂಚನೆ ಇನಿ ನಮ್ಮ ಎಂಕಲ ಮಹಿಳಾ ವೇದಿಕೆದ ಲೆಕ್ಕದ PUC ಬೊಕ್ಕ SLC ಬೊಕ್ಕ ಬಾದ ಪಂಪಿನ ಒಂಜಿ ಜೋಕುಲ್ನ ಒಂಜಿ ಜಿಜ್ಞಾಸೆಗೆ ಉತ್ತರ ಕೊಪ್ಪಿನ ಅಂಚಿನ ಒಂದು ಕಾರ್ಯಕ್ರಮ ನೀನು ಕಾಂಡೆ 10 ಗಂಟೆಗೆ ಸರಿಯಾದ ನಮ್ಮ ಶುರು ಮಲ್ತದ ಒಂಜಿ ಯೋಗ್ಯ ಸಮರ್ಥವಾಯಿನಂಚಿನ ಒಂಜಿ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿ ನಮ್ಮ ಜೊತೆ ಇತ್ತೆಲ್ಲ ಉಳ್ಳೇರು ಸಂಜಿತ್
ಅಂಚನ್ ಪಂಡದು ಅನ್ನ ಕಾರ್ಯಕ್ರಮ ನಲ್ಲ ಪೂರ್ತಿ ಆತಿಜಿ ನಮ್ಮ ಕಾರ್ಯಕ್ರಮಗೂ ಆರು ಭಾರತ ಸಹಕಾರ ಕೊಡ್ತಾರೆ ಆರು ಒಂಜಿ ಮತ್ತದ ಇನಿ ಜೋಕ್ಲಗ್ ದುಂಬು ದಾದಾ ಪನ್ಪಿನೇನು ಪಂತೇರು ನಲ್ಲ ಒಂಜಿ ಕೆಲವೇ ನಿಮಿಷ ಕೊರ್ತುಂಡಾರು ಮುಗಿಪುನಂಚಿನ ಅರ್ನ ಒಂದು ಪಾತೆರನು ಮುಗಿಪೆರೊಳ್ಳೇರು ಎಂಕ್ಲು ಈ ದತ್ತು ಸ್ವೀಕಾರ ಕಾರ್ಯಕ್ರಮಕ್ಕೆ ಮಾತ ಮಹಿಳಾ ಪದಾಧಿಕಾರಿಗಳು ಸೇರಿದು ಒಂದು ಎಲ್ಲಿ ಕಿರುಕಾಣಿಕೆಯನ್ನು ಸಮರ್ಪಣೆ ಮಾಡ್ತದ ಅವೇನು ಅಧ್ಯಕ್ಷರು ಬಹಳ ಸಂತೋಷದ ಸ್ವೀಕಾರ ಮಾಡ್ತಿದ್ದಾರೆ ನನ್ನ ದುಂಬುಗ್ಲ ಎಂಕ್ಲು ಮಹಿಳಾ ಬ್ರಹ್ಮಶ್ರೀ ಯುವ ವೇದಿಕೆದ ಒಟ್ಟಿಗೆ ಬೆಂಜನುವಾದ ಸಹಕಾರ ಕೊರ್ದು ಎಂಕ್ಲು ಪೂರ ಕಾರ್ಯಕ್ರಮ ಅಕ್ಲೆ ಸಹಕಾರ ಕೊಡ್ಪ ಪಂಡದು ಮಾತ ಮಹಿಳಾ ಪದಾಧಿಕಾರಿನ ಪರವಾದ ಆನ ಪನೊಂದುಲ್ಲೆ ಬಕ್ಕ ಈ ಒಂಜಿ ಅವಕಾಶಗಾತ ಧನ್ಯವಾದ ಪನೊಂದು ಎರಡು ಪಾತ್ರ ಮುಕ್ತೊಂದುಲ್ಲೆ ಧನ್ಯವಾದಗಳು. ಮಾತೆರ್ಲ ನಾಳೆ ಎಕ್ಕಾಲದ ಕಾತೊಂದಿತ್ತೀನಿ ಇನ್ನಿತ್ತ ಶೈಕ್ಷಣಿಕ ದತ್ತು ಸ್ವೀಕಾರದ ಯೂಟಿಕಾದರ್ರೆ ನಂಗೆ ಬಿನ್ನೆ ರತ್ತು ದಯಂದಕ್ಕೆಂಡ ನಮ್ಮ ಊರದ ಜನನಾಯಕರಿ ಜನಸೇವಕರಿ ಏರು ಕಡೆಕನ್ನಡ ಕೊಡೆದುಕ್ಕ ದೆತ್ತೊಂದು ಅರ್ನಾಡೆ ಬತ್ತುಂಡಲ ತರೆಕ್ಕೆ ಎನ್ನದಾನ ಮೇಯ್ತೋದು ಕುಂಟುದಾನ ಬಂಜಿತೋದು ಅನ್ನದಾನ ಕೊರ್ನಂಚಿತ್ತಿನ ಗೌರವಾನ್ವಿತ ಶಾಸಕರ್ಲಾಂದು ಬೇತೆ ತಿಕ್ಕಿನಂಚಿತ್ತಿನ ಅವಧಿಡು ತಂಕ್ ಸಚಿವ ಸ್ಥಾನ ತಿಕ್ಕಿನಾಗ ಐಕೆ ಸಂಪೂರ್ಣವಾಯಿನಂಚಿತ್ತಿನ ಒಂಜಿ ಗಡ್ಸಿನ ದಿಂಜಾಯನಾರು ಏರಿಂದ ಕೆಂಡ ಗೌರವಾನ್ವಿತ ಯೂಟಿಕಾದರೆ ಬಹುಶಃ ಈ ವರ್ಷ ನಮ್ಮ ತುಳುನಾಡು ಒಂಜಿ ಪೆರ್ಮೆದಾದ ಅಂದು ಕೆಂಡ ಸಭಾಪತಿ ಜಾಗೆಡುಂತದು ತುಳುವ ಮನ್ನ ಕಮ್ಮೆನನು 400 ದಾಖಲು ತಿರುಗುದು ತೂಪಿಲಾಕ ಮಲ್ತಿನಾರು ಏರಿಂದ ಕೆಂಡ ಗೌರವಾನ್ವಿತ ಎಂಕಲ ಮೋಕೆದಾರು ಗೌರವಾನ್ವಿತ ಯೂಟಿಕಾದರೆ ಇನ್ನಿತ್ತ ಒಂಜಾತ್ ಬೇತೆ ತುರ್ತದ ಕಾರ್ಯಕ್ರಮ ಇತ್ತುಂಡಲ್ಲ ಇನ್ನಿತ್ತ ಈ ಐತಾರ ಅಂದು ಪಂಡ ಪುರುಸೋತ್ತದ ಅಂತಿನ ಕಾರ್ಯಕ್ರಮ ಇತ್ತುಂಡಲ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಿತ್ತು ಮೋಕೆನದಿದು ನಿಖಲ ಮಾತೆರ್ನ ಮಿತ್ತು ಮೋಕೆನ್ನದಿದು ಇಬ್ಬರ್ತಗೂ ನಮ್ಮೊಟ್ಟಿಗೂ ಜತೆ ಆತೇರು ನಿಖಲ ಮಾತೆರ್ನಲ್ಲ ಜೋರಾಯಿನ ಕೈ ತಾಟಿದ ಮಾನಾದಿಗೆದ ಒಟ್ಟಿಗೂ ಗೌರವಾನ್ವಿತ ಯೂಟಿಕಾದರ್ ಮೇರಿನ ಬಾರಿ ಮೋಕೆಡ್ ಎದುಕೊನೊಂದಿಲ್ಲ ಬತ್ತಿ ಬಿನ್ನೆರೆಗೆ ಚಾವಡಿದ ಕಟ್ಟುಮಟ್ಟು ಪ್ರಕಾರ ಕೂಟದ ಗುರಿಕಾರೆ ಕೆಟಿ ಸುವರ್ಣೆರೆ ಶಾಲದ ಮಾನಾದಿಗೆನ ಪಾಡ್ದೆ ಬರಿ ಮೋಕೆಡೆ ಎದುಕೊಂಡು ಭಿನ್ನಾಯ ಮಲ್ದೊಂದಲ್ಲೇ ಪುಗಿಲ್ ಗೊಂಜಿ ಶಾಲು ಕೈಕೊಂಜಿ ನಿಂತ ಶೈಕ್ಷಣಿಕ ದತ್ತು ಸ್ವೀಕಾರದ ಲೇಸದ ನೆಂಪುದ ಕಾಣಿಕೆಯನ್ನು ಕೊರೆದು ಬರಿ ಮೋಕೆಡೆ ಈ ಪೊರ್ತುಗು ಎದುಕೊನೊಂದಿಲ್ಲ ಜೋಕುಲ್ಲ ದಯಮಲ್ತದೆ ಮಾತೆರ್ಲ ಸಾಲಿಗೆ ಬರ್ತದೆ ಗೌರವಾನ್ವಿತ ಯೂಟಿಕಾದರ್ರನ್ನ ಕೈಡ್ದೆ ಪನವುದ ಒಂಜಿ ಗೌರವಾರ್ಪಣೆನ ಮಾನಾದಿಗೇನೆ ಅಂಚನೆ ಬಿರಿಬಲನ ನಿಕುಲು ಪಡೆಯೋಡು ಶಾಲ್ಗೆ ಬರ್ತದೆ ಬಲತ ಮೈಟ್ ಬರಡು ಬಣದ ವಿನಂತಿ ಮಲ್ತದಲ್ಲೇ ದಯಮಲ್ತದೆ ಬಲತ ಮೈಟ್ ಬರ್ತದೆ ಗೌರವಾನ್ವಿತ ಸಭಾಪತಿಲಿನ ಕೈಡ್ದೆ ಈ ಒಂಜಿ ಶೈಕ್ಷಣಿಕ ಈ ವರ್ಷದ 2024ನೇ ಸಾಲದ ದತ್ತು ಸ್ವೀಕಾರದ ಮಾತ ವಿದ್ಯಾರ್ಥಿಲಿನ ಬಾರಿ ಮೋಕೆಡೆ ಎದುಕೊನೊಂದಿಲ್ಲ
ಊಯಲ್ದ ನಿಟ್ಟೆ ಬಾಲೆಕಂಜಿ ಬೀಲದೆರ್ತದೆ ಉಲ್ಲಾಸೋಡಿ ತಿಲಕ ತೂಕು ತೊಟ್ಟಿಳ್ಳೆ ಪುರುಬಾಲೆ ಸಂತೋಷುಡು ತಿಳಿಪುಲಕ ಅಲೆತ್ತ ಕುತ್ಪೆಡೆ ಬೊಲ್ಲೆ ದಿಗ್ಗಿದಿ ತಿಲಕ ಕೆದುರಲಿಕೆ ತಾಮರದ ಪೂ ಅರಳದು ಉತ್ತಿಲಕ ಮೈನ ಪಕ್ಕಿ ರೆಕ್ಕೆನ ಅರಳ ತಿಲಕ ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ತುರ್ಲ ಗಂಟೆಡು ಲೇಸಿನ ನಡಪಾದನೆ ಹೋಗಿದ ಮೊದಲು ಅವರ ಜೋರ ಆಯ್ನ ಕೈತಾಡಿ ನಮ್ಮ ನದಿಗೆ ಈ ಕೂಟಗೆ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಬ್ರಹ್ಮಶ್ರೀ ಮಹಿಳಾ ವೇದಿಕೆಗೆ ಸಂದಾಯ ಕೊಡು. ನನಗೆ ಅತ್ಯಂತ ಸಂತೋಷದಿಂದ ಅತ್ಯಂತ ಗೌರವದಿಂದ ನಾನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜನಸಾಮಾನ್ಯರ ಶೈಕ್ಷಣಿಕ ಸಂಬಂಧ ಕೊಟ್ಟ ತಮ್ಮ ಈ ರೀತಿಯ ಸಹಕಾರ ಕೊಡುವ ಮೂಲಕ ಬಹುಶಃ ಇವತ್ತು ಸಮಾಜದ ಏಳಿಗೆಗೆ ಮತ್ತು ಈ ದೇಶದ ಏಳಿಗೆಗೆ ತಮ್ಮದೇ ಆದ ಕೊಡುಗೆ ಅಂತ ಪರೋಕ್ಷವಾಗಿ ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಜವಾದ ದೇಶ ಪ್ರೇಮಿ ಅಂತ ಯಾವುದೇ ಅಂತ ಹೇಳಿದರೆ ನಮ್ಮ ಸಮಾಜದ ಅತ್ಯುತ್ತಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅವರು ನಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವಂಥ ಕೆಲಸವೇ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಕೆಲಸವನ್ನು ಬಿಲ್ಲಾ ವೇದಿಕೆ ಮತ್ತು ಬಿಲ್ಲಾ ಮಹಿಳಾ ವೇದಿಕೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಎಲ್ಲ ವಿದ್ಯಾರ್ಥಿನಿಯರು ಯಾರು ತಮ್ಮ ಆ ಒಂದು ಅತ್ಯಂತ ಗೌರವಪೂರ್ವಕವಾದ ಸನ್ಮಾನ ಸ್ವೀಕರಿಸಿದ್ದೀರಿ ಮಾರ್ಕ್ ಪಡೆಯುವ ಮುಖಾಂತರ. ಮುಂದಿನ ದಿನಗಳಲ್ಲಿ ಮಾರ್ಕ್ ಪಡೀಲಿಕ್ಕೆ ತಯಾರಾಗಿದ್ದುಕೊಂಡು ತಮ್ಮ ಸವಲತ್ತು ಪಡೆಯುವ ವಿದ್ಯಾರ್ಥಿನಿಯರು ಯಾರು ಇದ್ದೀರಾ ನಿಮ್ಮನ್ನು ಕೂಡ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ನೀವು ಮುಂದಿನ ವರ್ಷ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿ ಸರ್ವರ ಗುರುಕುಲ ಕೀರ್ತಿ ತರುವಂಥ ಒಂದು ಕೆಲಸ ನಿಮ್ಮ ಪ್ರತಿಯೊಬ್ಬರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನೀವು ಇವತ್ತೆಲ್ಲರೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಗೌರವ ಪಡ್ಕೊಂಡಿದ್ದೀರಿ, ಇವತ್ತು ಕೆಲವು ಸವಲತ್ತು ಪಡ್ಕೊಂಡಿದ್ದೀರಿ. ನಿಜವಾಗಿ ಇದಕ್ಕೆ ಕಾರಣಕರ್ತರು ಯಾರಂತ ಹೇಳಿದರೆ ಅದು ನಿಮ್ಮ ತಂದೆ ತಾಯಿ ಎಂದು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ತಂದೆ ತಾಯಿಯಿಂದ ಶ್ರಮವೇ ನಿಮ್ಮನ್ನು ಇಲ್ಲಿ ತನಕ ಮತ್ತು ಈ ಶಿಕ್ಷಣಕ್ಕೆ ಸಹಕಾರ ಕೊಡುವವರ ನಿಮ್ಮ ಸಂಬಂಧಿಕರ ಶ್ರಮವೇ ನಿಮ್ಮನ್ನು ಇಲ್ಲಿ ತನಕ ಬಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತಂದೆ ತಾಯಂದಿರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನನ್ನ ಮಗ ಮತ್ತು ಮಗಳ ಒಂದು ಹಂತಕ್ಕೆ ಮುಟ್ಟಬೇಕೆಂಬ ದೃಢ ತೀರ್ಮಾನವೇ ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದಾಗ ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಸಹಕಾರ ಕೊಟ್ಟಂಥ ಬಿಲ್ಲಾ ವೇದಿಕೆ ಇರಲಿ ಮಹಿಳಾ ವೇದಿಕೆ ನಿಮ್ಮ ತಂದೆ ತಾಯಂದಿರೂ ಎಂದಿಗೂ ಕೂಡ ನೀವು ಮರಿಬಾರ್ದೆಂಬ ದೊಡ್ಡ ಮಟ್ಟದ ನಿಯತ್ತು ಮತ್ತು ಪ್ರಾಮಾಣಿಕತೆ ನಿಮ್ಮ ಎಲ್ಲಕ್ಕೂ ಕೂಡ ಇರಬೇಕಂತ ಹೇಳಲಿಕ್ಕೆ ನಾನು ನಿಂತು ಬಯಸ್ತೇನೆ. ಬಹುಶಃ ತಂದೆ ತಾಯಿ ತಾವೆಲ್ಲಿದ್ದೀರಿ, ಕಷ್ಟಗಳು ನೂರಾರು ಇರ್ಬೋದು. ಕಷ್ಟ ಇಲ್ಲದ ಮನುಷ್ಯ ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಸಮಸ್ಯೆ ಇಲ್ಲದ ಊರು ಎಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಮ್ಮ ದೇವರು ನಮಗೆ ಜೀವನ ಕೊಡುವಾಗ ಕಷ್ಟವನ್ನು ಕೊಟ್ಟೇ ಇವತ್ತು ನಮಗೆ ಜೀವನ ಕೊಟ್ಟಿದ್ದಾನೆ. ನಮ್ಮ ಕಷ್ಟವನ್ನೆಲ್ಲ ಎದುರಿಸಿಕೊಂಡು ನಾವು ಹೀಗೆ ನೆಮ್ಮದಿಯ ಜೀವನ ಮಾಡ್ತೇವೆ. ಅದಕ್ಕೆ ಶೈಕ್ಷಣಿಕದ ಮುಖ್ಯ ಗುರಿ ಅಂತೇಳಿ ಶೈಕ್ಷಣಿಕ ಶಿಕ್ಷಣದ ಗುರಿಯೇ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ನಾವು ಮುಂದೆ ಹೇಗೆ ಹೋಗ್ಬೋದಂತೇಳಿ. ಸೊ ನಿಮ್ಮಲ್ಲಿರುವಂಥ ಎಲ್ಲ ಭಾಳಷ್ಟು ಪ್ರತಿಯೊಬ್ಬರ ಸಮಸ್ಯೆಗಳು ಒಂದೊಂದು ರೀತಿಯ ಸಮಸ್ಯೆ ಇರ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ, ಯಾವುದೇ ಜನಪ್ರತಿನಿಧಿ, ಯಾವುದೇ MLA, ಯಾವುದೇ MP ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಕುಟುಂಬದ ಸಾಧ್ಯವಿಲ್ಲ. ಜನಪ್ರತಿನಿಧಿಗಳಿಗೆ ಸರ್ಕಾರದ ಯೋಜನೆ ಮುಟ್ಟಿಸುವಂಥ ಕೆಲಸ ಮಾಡ್ಬೋದು. ಆದರೆ ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶೈಕ್ಷಣಿಕ ಕ್ಷೇತ್ರ ಮುಖ ಒಂದು ಹಂತಕ್ಕೆ ತನ್ನಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಕೆಲಸವನ್ನು ಬಹುಶಃ ನಿಮ್ಮ ಮಕ್ಕಳು ಅದನ್ನು ಮಾಡ್ತಾರೆ ಎಂಬ ಆತ್ಮವಿಶ್ವಾಸ ನಿಮಗೆ ಇರಬೇಕು. ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದಲ್ಲೊಂದು ದಿನ ನನ್ನ ಮಗಳನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ತೇನೆಂಬ ದೊಡ್ಡ ಮಟ್ಟದ ಆ ಒಂದು ಪ್ರಾಮಾಣಿಕತೆ, ಒಂದು ಬದ್ಧತೆ ಇರಬೇಕು. ಕಷ್ಟ ನೂರಾರು ಇರ್ಬೋದು, ಯಾವುದೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ಮುಟ್ಟಿಸದೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಕಡಿತಗೊಳ್ಳುವಂಥ ಕೆಲಸ ಎಲ್ಲಿಯೂ ಕೂಡ ಆಗಬಾರ್ದು. ಒಂದು ಹಂತಕ್ಕೆ ನೀವು ಬಹುಶಃ ಇಂಥ ಹಲವಾರು ವೇದಿಕೆ ಇವತ್ತಿದೆ, ಬಿಲ್ಲಾ ವೇದಿಕೆ ಇದೆ. ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಒಂದಲ್ಲೊಂದು ರೀತಿಯಿಂದ ಯಾರ್ದು ಮುಂದೆ ಬಂದು ನಿಮಗೆ ಸಹಾಯ ಮಾಡಿ ಹೋಗುವಂಥ ಕೆಲಸಗಳು ಖಂಡಿತವಾಗಿ ಇವತ್ತು ಆಗ್ತದೆ. ಆ ಒಂದು ದೊಡ್ಡ ಮಟ್ಟದ ಛಲ ನಿಮಗೆಲ್ಲರಿಗೂ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಡನ್ನು ನೋಡುವ ಅಗತ್ಯ ಇಲ್ಲಂತೆ. ನನ್ನ ಮನೆಗೆ ಟೆರೆಸ್ ಉಂಟಾ, ಮಾಡುಂಟಾ, ಬಾಡಿಗೆ ಮನೆಯಲ್ಲಿದ್ದೇನಾ, ಸ್ವಂತ ಮನೆಯಲ್ಲಿದ್ದೇನಾ, ನೀರು ಸೋರ್ತದ, ಕರೆಂಟ್ ಉಂಟಂತ ನೋಡುವಂಥ ಯಾವುದೇ ಅಗತ್ಯ ಇಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಇದು ಹೇಗೆ ಇರಬೇಕಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತ.
ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತದೆ. ನಿಮ್ಮ ಮನೆಯಿಂದ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅರ್ಥ ಅದು ನಿಮ್ಮ ಮನೆ ಕೂಡ ಭವಿಷ್ಯದಲ್ಲಿ ಡಿಮ್ ಆಗ್ತದೆ. ಆದಾಗ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ಬಿಡಬೇಡಿ. ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಒಂದು ರೀತಿ ಅವರನ್ನು ಆ ಲವಳಿಕೆಯಿಂದ ಇದ್ದುಕೊಂಡು ಅತ್ಯುತ್ತಮವಾದ ವ್ಯಕ್ತಿತ್ವ ಶಿಕ್ಷಣ ಜೊತೆಯಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ದೊಡ್ಡ ಮಟ್ಟದ ಸಹಕಾರ ಕೊಡೋ ಜವಾಬ್ದಾರಿ ತಂದೆ ತಾಯಂದಿರ ಸಮಾಜದ ಇವತ್ತು ಸರ್ವ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆಯವರು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ನಿಮಗೆಲ್ಲರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಶಿಕ್ಷಣ ನಾನು ಯಾವಾಗಲೂ ಮಾತು ಹೇಳುವುದಿದೆ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡೋ ಅವಕಾಶ ಇದ್ದರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಇವತ್ತು ಸಾಧ್ಯವಾಗುವ ವಿಚಾರ ಇವತ್ತು ಆಗ್ತದೆ. ಸಮಾಜದಲ್ಲಿ ಇವತ್ತು ಭಾಳಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಕಲಿತಾಗ ನಿಮ್ಗಿಂತ ಕಷ್ಟದಲ್ಲಿ ಕಲಿತವರು. ದೊಡ್ಡ ದೊಡ್ಡ IAS ಆಫೀಸರ್ KS ಆಫೀಸರ್ ಇದ್ದಾರೆ, ಕಲಿತಾಗ ನಿಮ್ಗಿಂತ ಬಹಳ ಕಷ್ಟದಲ್ಲಿ ಕಲಿತವು. ಅದು ಇವತ್ತೊಮ್ಮೆ ಶಿಕ್ಷಣದಿಂದ ಅವು ಯಾವ ಹಂತಕ್ಕೆ ಹೋಗಿ ಮುಟ್ಟಿದ ಅಂತ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆ ಒಂದು ದೊಡ್ಡ ಮಟ್ಟದ ಹುಮ್ಮಸ್ಸು ಮತ್ತು ಛಲ ಅದು ನಿಮಗೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವು ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಡಾಕ್ಟರ್ ಆಗಿ, ಪೊಲೀಸ್ ಯಾವುದೇ ಆಗಿ ಅದರಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವದ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಸಾಮಾಜಿಕವಾದ ಚಿಂತನೆಯಲ್ಲಿ ಬರುವಂಥ ವ್ಯಕ್ತಿತ್ವವನ್ನು ನೀವು ಸಣ್ಣದಿಂದಲೇ ಮೈಗೂಡಿಸಿಕೊಂಡು ಬರಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ನೀವೆಲ್ಲರೂ ಕೂಡ ಇದ್ದೀರಿ, ಎಲ್ಲರೂ ಕೂಡ ಭವಿಷ್ಯ ದಿನಗಳಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಮ್ಮಿಂದ ಏನೋ ಸಹಕಾರ ಬೇಕಾದರೆ ನಾವು ಕೂಡ ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರ ನಾನು ಇವತ್ತು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಮ್ಮ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ತಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 23 ವರ್ಷ ತಮ್ಮ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದೀರಿ. ಅದಕ್ಕಾಗಿ ಬಹುಶಃ ನಿಮ್ಮ ಈ ಸಮಾಜದವರಿಗೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದ ಸವಲತ್ತು ಮತ್ತು ನಿಮ್ಮ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ನಾನು ಕೂಡ ನಿಮ್ಮ ಸಂಸ್ಥೆಗೆ ಪ್ರತಿ ವರ್ಷ 50,000 ರೂಪಾಯಿ ದೇಣಿಗೆ ನಾನು ನಿಮಗೆ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮಗೆ ಎಷ್ಟೇ ಕೊಟ್ಟರು ಕೂಡ ಅದು ಪರೋಕ್ಷವಾಗಿ ಊರ ಮಕ್ಕಳಿಗೆ ಸಿಕ್ಕುವಂಥ ದೊಡ್ಡ ಮಟ್ಟದ ಪರೋಕ್ಷವಾಗಿ ಮಕ್ಕಳಿಗೆ ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಯಾರು ಎಲ್ಲಿದ್ದಾರ ನಿಮ್ಮೆಲ್ಲ ದೊಡ್ಡ ಮಟ್ಟದ ಸಹಕಾರವನ್ನು ಪ್ರತಿ ವರ್ಷ ಕೂಡ ನಿಮಗೆ ನೇರವಾಗಿ ಹುಡುಕಿಕೊಂಡು ಕೊಡಲಿಕ್ಕೆ ಆಗೋದಿಲ್ಲ. ಇಂಥ ಸಂಸ್ಥೆ ಕೊಟ್ಟರೆ ಯಾರು ಅರ್ಹತೆ ಇದೆ, ಯಾರು ಯೋಗ್ಯತೆ ಇದೆ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡೋದು ಅವಕಾಶ ಆಗ್ತದೆ. ಸೊ ಇಂಥ ವೇದಿಕೆಯನ್ನು ಈ ರೀತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಕೆಲಸ ವೇದಿಕೆಗೆ ಸಹಕಾರ ಕೊಟ್ಟದ ಇನ್ನಷ್ಟು ಬಲಿಷ್ಠ ಮಾಡೋ ಕೆಲಸ ಸಮಾಜದಲ್ಲಿ ಶ್ರೀಮಂತ ಮತ್ತು ಹಣಕಾಸು ಉಳ್ಳವರ ಅನುಕೂಲಸ್ಥರ ಒಂದು ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಮ್ಮ ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ನಿಮಗೆಲ್ಲ ಶುಭ ಸಲ್ಲಿಸಿಕೊಂಡು ಬಹುಶಃ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ, ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಅವರು ಭವಿಷ್ಯ ದಿನಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ತೆಕ್ಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಂಡಿರ್ತಾರೆ. ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಾಗೆ KT ಸ್ವರ್ಣಲ್ಲಿ ನಮ್ಮ ಬಹುಶಃ ನಮ್ಮ ಬಾಬಣ್ಣ ಇರುವಲ್ಲಕ್ಕೆ ಮೊನ್ನೆ ನಾವು ಚರ್ಚೆ ಇವತ್ತು ಮಾಡಿದ್ದೇವೆ. ಅವರು ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿ ಎಲ್ಲಿಯಾದ ಒಂದು ಸ್ಥಳವನ್ನು ಇವತ್ತು ಕೇಳಿದ್ದಾರೆ. ನಾನು ಕೂಡ ಒಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಅಧಿಕಾರಿ ಕರೆಸಿ ನಿಮ್ಮ ಜನ ಹೇಳಿದ್ದೇನೆ, ಸ್ವಲ್ಪ ಟೈಮ್ ಕೊಡಿ, ಅಧಿಕಾರಿ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅಂತೇಳಿ ಮುಂದೆ ನಾವು ಚರ್ಚೆ ಕೆಲಸ ನಾವು ಇವತ್ತು ಹಮ್ಮಿಕೊಳ್ತೇವೆ ಅಂತ ಕೂಡ ಹೇಳಿದ್ದೇನೆ. ಮುಂದಿನ ವಾರ ಕೋಡ್ ಆಫ್ ಕಾಂಡಕ್ಟ್ ಆದ ತಕ್ಷಣ ಅಧಿಕಾರಿಗೆ ಮೀಟಿಂಗ್ ಕರೆಸಿಕೊಂಡು ಯಾವ ರೀತಿಯ ದಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ ಅದು ನಾನು ಮುಂದೆ ನಿಂತು ಆ ಕೆಲಸ ಮಾಡಿಸಿಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಬಹುಶಃ ತಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ತಮ್ಮ ಜೀವನ ಸಾಗಿದ ವಾತಾವರಣ ಇವತ್ತು ನಿಮ್ಮಿಂದ ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಬಹುಶಃ ನಿಮ್ಮೆಲ್ಲರ ಸಹಕಾರ ಬಹುಶಃ ಸಭಾಧ್ಯಕ್ಷನಾಗುವಂಥ ಅವಕಾಶ ಕೂಡ ಆಗಿದೆ. ಆದ ಕಾರಣ ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಸೊ ಎಲ್ಲ ವಿದ್ಯಾರ್ಥಿ ತಾವಿದ್ದೀರಿ, ಆತ್ಮವಿಶ್ವಾಸದಿಂದ ಮುಂದೆ ಹೋಗುವಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ತಾವು ತಮ್ಮ ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗಬೇಕು. ಯಾರೆಲ್ಲ PUCಯಲ್ಲಿ ಪಾಸಾಗಿದ್ದಾರೆ ನೀವು ಕೂಡ ಬೇರೆ ಯಾಕಂತ ಹೇಳಿದರೆ ನೀವು ಕೊಡ್ತಾ ಇರ್ಬೋದು. ನನ್ನ ಸಲಹೆ ಮಾತ್ರ 10th ಆದವರಿಗೆ ಒಂದು ಕ್ಯಾರಿಯರ್ ಗೈಡೆನ್ಸ್ ಇವತ್ತು ಕೊಡುವಂಥ ಕೆಲಸ ನಿಮ್ಮ ಸಂಸ್ಥೆಯಿಂದ ಆಗಬೇಕು. ಕ್ಯಾರಿಯರ್ ಗೈಡೆನ್ಸ್ ಹೇಳಿದರೆ ಯಾವ ಕೋರ್ಸಿಗೆ ಯಾಕೆಂದರೆ ಫಸ್ಟ್ PUC ನಿಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಎಜುಕೇಷನ್. 10th ತನಕ ತನ್ನಿಂತಾನೆ ಅವರೇ 10th ಸ್ಟ್ಯಾಂಡರ್ಡ್ ಶಿಕ್ಷಣ ಅದು ಜನರಲ್ ಆಗಿ ಬರ್ತದೆ.
PUC ಶಿಕ್ಷಣ ಅತ್ಯಂತ ಮಹತ್ವ. ನಿಮ್ಮ ಜೀವನದಲ್ಲಿ ನಿಮ್ಮ ದಿಕ್ಕನ್ನು ಬದಲಾಯಿಸುವಂಥ ಒಂದು ತೀರ್ಮಾನ ಅದು PUCಯಲ್ಲಿ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಏನಾದರೂ ಮಾಹಿತಿಯ ಕೊರತೆ ನಿಮಗೆ ಬಹುಶಃ ವಿಚಾರದಿಂದ ಸ್ವಲ್ಪ ಮಟ್ಟಿಗೆ ನೀವು ಕೋರ್ಸ್ ತೆಗೆದಲ್ಲಿ ಹೆಚ್ಚು ಕಮ್ಮಿ ಆದರೆ ಮತ್ತೆ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಜೀವನ ಪೂರ್ತಿಯೇ ತೀರ್ಮಾನ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಸೊ 10th ಆದ ತಕ್ಷಣ ಭವಿಷ್ಯದ ನಿಮಗೆ ಯಾವುದು ಪ್ರಯೋಜನ ಆಗ್ತದೆ, ಹೇಗೆ ಅನ್ನೋದಂತ ಹೇಳಿಕೊಂಡು ಬಹುಶಃ ಅದಕ್ಕೆ ದೊಡ್ಡ ಮಟ್ಟದ ಆ ಒಂದು ಆಲೋಚನೆ ಮಾಡಿರ್ತಕ್ಕಂಥ ತೀರ್ಮಾನ ಕೂಡ ಅದು ಮಕ್ಕಳದು ಮತ್ತು ಎತ್ತವ್ರದ್ದು ಆಗಬೇಕು. ಅದಕ್ಕೆ ಬೇಕಾಗುವಂಥ ಮಾರ್ಗದರ್ಶನದ ಶಿಬಿರವನ್ನು ಕೂಡ ತಾವು ಕೊಟ್ಟಿದ್ದೀರಿ, ಅತ್ಯಂತ ಸಂತೋಷ. ಅಷ್ಟು ಮಾತ್ರ ಅಲ್ಲ, PUC ಆದ ನಂತರ ಕೂಡ ನಿಮ್ಮ ಮಕ್ಕಳು ಯಾವ ರೀತಿ ತಗೊಂಡೋಗಿ ಹೋಗಿ ಅವರು ಶಿಕ್ಷಣದ ನಂತರ ಪ್ರಯೋಜನ ಆಗಬೇಕೆಂಬ ಒಂದು ಚರ್ಚೆ ಕೂಡ ಭಾಳಷ್ಟು ಮಾಡಬೇಕು. ಈಗ ನನ್ನ ಹತ್ರ ತುಂಬ ಜನ ಬರ್ತಾರೆ, ಅವ್ರ ಪಾಪ ತಂದೆ ತಾಯಂದರಿಗೆ ಶಿಕ್ಷಣ ಇರುವುದಿಲ್ಲ, ಅವ್ರು ಕಡಿಮೆ ಇದೆ. ಅವರಿಗೆ ಒಂದು ಅವರ ಫ್ರೆಂಡ್ಸ್ ಹೇಳ್ತಾರೆ ಅಥವಾ ಗೂಗಲಲ್ಲಿ ಹೋಗಿ ನೋಡಿ, ಗೂಗಲಲ್ಲಿ ಇಲ್ಲದ ಕತೆ ಹರಿಕತೆ ಎಲ್ಲ ಬರ್ತೀವಿ, ಅದನ್ನೇ ಪಾಪ ನಂಬಿಕೊಂಡು ನಮಗೆ ಅದೇ ಕೋರ್ಸ್ ಬೇಕಂತೇಳಿ ಕೆಲವರು ಬರ್ತಾರೆ. ನಮಗೆ MIT ಬೇಕು ಅಂತ ಹೇಳಿದರೆ ನಮ್ಮ ಇಮೇಜಿಂಗ್ ಟೆಕ್ನಾಲಜಿ ಅಂತೇಳಿ ಅದಕ್ಕೆ 14 ಲಕ್ಷ ಫೀಸು ಇದೆ. ಆದರೂ ತಂದೆ ತಾಯಿ ನಾನು ಯಾರು ನನಗೆ ಹೇಳ್ತಾರೆ ಇಮೇಜಿಂಗ್ ಟೆಕ್ನಾಲಜಿ ಬೇಕಂತ ಕೇಳ್ತಾರೆ. ಇಲ್ಲ ನಮಗೆ ನಾನು ಫ್ರೆಂಡ್ಸ್ ಹೇಳಿದ್ದಾರೆ ಹಾಗೆ ಹೀಗೆ ಅಂತೇಳಿ. ನಾನು ಹೇಳಿದೆ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳಿದರೆ ಇದು ದೊಡ್ಡ ದೊಡ್ಡ PET ಸ್ಕ್ಯಾನ್ ಮತ್ತು CT ಸ್ಕ್ಯಾನ್ ಇದನ್ನೆಲ್ಲ ಕೂಡ ನಿಭಾಯಿಸುವಂಥ ಕೆಲಸ. ಇಡೀ ನಮ್ಮ ಜಿಲ್ಲೆಯಲ್ಲಿರುವುದು ಬರೀ 4 ಆಸ್ಪತ್ರೆಯಲ್ಲಿ ಮಾತ್ರ, ಇಡೀ ರಾಜ್ಯದಲ್ಲಿರುವುದು 10 ಆಸ್ಪತ್ರೆಯಲ್ಲಿ ಮಾತ್ರ. ನೀವು ವರ್ಷಕ್ಕೆ 100 ಜನ ಕಲಿತು ಹೊರಗೆ ಬಂದ ನಂತರ ನಿಮಗೆ ಕೆಲಸ ಎಲ್ಲಿ ಸಿಗ್ತದೆ ಇಲ್ಲಿ? ಮತ್ತು ದೊಡ್ಡ ಮಟ್ಟದ ಟೆಕ್ನಾಲಜಿ ಕಲಿತು ಎಕ್ಸ್ರೇ ಟೆಕ್ನಿಷಿಯನ್ ಆಗುವಂಥ ಕೆಲಸ. ಸೊ ನೀವು ಡಿಗ್ರಿ PUC ನೀವು ಕಲ್ತನ್ನು ನಿಮ್ಮ ಕೋರ್ಸ್ ಪ್ಯಾರಾಮೆಡಿಕಲ್ ಕೋರ್ಸ್ ಆದ ನಂತರ ನೀವು ಯಾವುದಲ್ಲಿ ನಿಮಗೆ ಭವಿಷ್ಯ ಇದೆ ಅದನ್ನು ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಆಲೋಚನೆ ನಾವು ವಿದ್ಯಾರ್ಥಿ ಕೊಡುವಂಥ ಕೆಲಸ. ಮತ್ತು ನಾವು ಹೇಳಿದಾಗ ಆಟೋಮೆಟಿಕ್ ಅವ್ರು ಚೇಂಜ್ ಮಾಡಿ ಬೇರೆ ಬೇರೆ ರೋಟಿಗೆ ಹೋಗ್ತಾರೆ. ಈಗ BSc ನರ್ಸಿಂಗ್, ಫಿಸಿಯೋಥೆರಪಿ, ಬಹುಶಃ ಈ ನಮ್ಮ ಸ್ಪೀಚ್ ಆ್ಯಂಡ್ ಥೆರಪಿ ಇದೆಲ್ಲ ಕೂಡ ಎಲ್ಲಿಯೂ ಕೂಡ ಡಿಮಾಂಡ್. ನೀವು ನಾಳೆ ಮದುವೆಯಾಗಿ ಯಾವ ದೇಶಕ್ಕೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಅಲ್ಲಿ ಕೂಡ ನಿಮ್ಮ ಶಿಕ್ಷಣವನ್ನು ನಿಮಗೆ ಅಲ್ಲಿ ಕೆಲಸ ಮಾಡುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ಮತ್ತು ಈ ಕೆಲವರಿಗೆ NSS ಅಂತ ಅದೊಂದು ನಾನು ಹೇಳ್ತೇನೆ, ನಿಮ್ಮ NSS ನಿಮಗೆ ಯಾರು ಕೂಡ NSS ಕೊಡಲಿಕ್ಕೆ ಬಿಡೋದಿಲ್ಲ ಪೇಷಂಟ್ಗೆ, ಅದು ಡಾಕ್ಟ್ರಿಗೆ ಕೊಡೋದು. ನೀವಲ್ಲಿ ಬರೀ ಅದು ಸಂಬಂಧ ಈ ಸಂಬಂಧ ಅಲ್ಲಿ ಒಳಗೆ ಅಟೆಂಡರ್ ಕೆಲಸ ಡಾಕ್ಟ್ರಿಗೆ ಮಾಡಬೇಕು ಹೊರತು ನಿಮಗೆ ಅಲ್ಲಿ NSS ಕೊಡಲಿಕ್ಕೆ ಯಾರು ಕೂಡ ಬಿಡೋದಿಲ್ಲ, ಅದು ಅವನೇ ಕೊಡೋದು. ಅದಕ್ಕೆ ಇದೆಲ್ಲ ಅಲ್ಲಿ ಕೂಡ ಇವತ್ತು OTಯಲ್ಲಿ ಕೆಲಸ. ಆದ ಕಾರಣ ನಾನು ಹೇಳೋದಿಷ್ಟೇ, ನೀವು ಬಹುಶಃ ನಿಮ್ಮ ಮಕ್ಕಳನ್ನು ಎಲ್ಲಿಗೆ ಹೋಗಬೇಕಂತೇಳಿ PUC ಆದ ನಂತರ ತೆಕ್ಕೊಳ್ಳುವಂಥ ತೀರ್ಮಾನ ನಿಮ್ಮ ಮಕ್ಕಳ ಭವಿಷ್ಯನ ಇವತ್ತು ತೀರ್ಮಾನ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಕೆಲಸ ಅದು ಎಲ್ಲ ಹೆತ್ತವರಿಗೆ ದೊಡ್ಡ ಮಟ್ಟದ ಜನರಿಗೆ ಮಾಡುವಂಥದ್ದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಕೂಡ ಇಚ್ಛಿಸುವಂಥದ್ದು. ಅದೇ ರೀತಿ ಬಹುಶಃ ಭಾಳಷ್ಟು ಇವತ್ತು ನಮ್ಮ ಕಾಲೇಜುಗಳು ನಮಗೆಲ್ಲ ರೀತಿಯ ಸಹಕಾರ ಕೊಟ್ಟು ನಮ್ಗೆ ಕೆಲವೊಂದು ಉಚಿತ ಸೀಟ್ ಕೊಡ್ತಾರೆ, ಕೆಲವೊಂದು ಬಹುಶಃ ನಮಗೆ 50% ಕೊಡೋದು ಕೆಲಸ ಆಗ್ತದೆ, ಕೆಲವು 30% ಸೀಟ್ ಕೊಡೋರು ಇವತ್ತಿದ್ದಾರೆ. ಆದ ಕಾರಣ ತಮ್ಮೆಲ್ಲರೂ ಕೂಡ ನಮಗೆ ಸಾಧ್ಯವಿಲ್ಲ, ನನ್ನ ಮಗನನ್ನು ಇಂಜಿನಿಯರಿಂಗ್ ಕಳಿಸಬಹುದಾ ಅಂತೇಳಿ ನೀವು ಆಲೋಚನೆ ಮಾಡೋದು ವಿಚಾರ ಏನು ಕೂಡ ಬೇಡ. ಅಥವಾ ನನ್ನ ಮಗಳನ್ನು ಫಿಸಿಯೋಥೆರಪಿ ಕಳಿಸಬಹುದಾ ಅಂದರೆ ಸಾಕ್ತದೆ, ಯಾರು ಎಷ್ಟು ದುಡ್ಡು ಆಲೋಚನೆ. ದುಡ್ಡಿದ್ದವರ ಮಕ್ಕಳು ಯಾರು ಕೂಡ ಕಲೀಲಿಲ್ಲ, ದುಡ್ಡಿಲ್ಲದವರೇ ಕಲಿತದ್ದು. ತಂದೆ ತಾಯಿ ಶ್ರಮಪಟ್ಟು ಕಲಿಸಿದ ಕಾರಣ ಅವ್ರು ಹೋಗಿ ಇವತ್ತು ಮುಟ್ಟಿದ್ದಾರೆ. ಆ ವಿಚಾರವೇ ಬೇಡ. ನೀವು ಅವರು ಉತ್ತಮವಾದ ಮಾರ್ಕ್ ಇದ್ದರೆ ಧೈರ್ಯವಾಗಿ ಚರ್ಚೆ ಮಾಡಿ ಉತ್ತಮವಾದ ಕೋರ್ಸ್ಗೆ ಸೇರಿಸಿ ನಿಮಗೆ ಒಂದಲ್ಲೊಂದು ರೀತಿಯಿಂದ ಆ ಹಣ ಕೂಡಿಕರಿಸುವಂಥ ಕೆಲಸ ಖಂಡಿತವಾಗಿಯೂ ಹಾಗೇ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾನು ದೀರ್ಘವಾಗಿ ಮಾತಾಡಿದೆ. ವೇದಿಕೆ ಎಲ್ಲ ಗಣ್ಯ ಅತಿಥಿಗಳು ನಿಮಗೆ ವಿಶೇಷವಾದ ಮಾರ್ಗದರ್ಶನ ಸೂಚನೆ ಕೊಟ್ಟಿದ್ದಾರೆ. ತಮ್ಮ ಶಿಕ್ಷಣ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವ ರೂಪಿಸುವುದು ಅತ್ಯಂತ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಶಾಲಾ ಕಾಲೇಜುಗಳಿಂದಲೇ ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೌಹಾರ್ದತೆಯಿಂದ ಎಲ್ಲರನ್ನು ಕೂಡ ಪ್ರೀತಿಸುವಂತಹ, ಇನ್ನೊಬ್ಬನಿಗೆ ಮಾರ್ಕ್ ಜಾಸ್ತಿ ಆದರೆ ಅದರ ಟೆನ್ಷನ್ ಮಾಡದೆ ಅವನ ಸಂತೋಷದಲ್ಲಿ ತಾವು ಕೂಡ ಭಾಗಿಯಾಗುವಂಥ ವ್ಯಕ್ತಿತ್ವವನ್ನು ಸಣ್ಣದಿಂದಲೇ ತಾವು ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಒಬ್ಬನ ಸಂತೋಷದಲ್ಲಿ ನೀವು ಪಾಲ್ಗೊಳ್ಳಲು ನಿಮಗೆ ಮನಸ್ಸಾಗದಿದ್ದರೆ ಒಬ್ಬನ ಕಷ್ಟದಲ್ಲಿ ನೀವು ಪಾಲ್ಗೊಳ್ಳಿಕ್ಕೇ ಸಾಧ್ಯ ಇಲ್ಲ. ಒಬ್ಬನ ಕಷ್ಟದಲ್ಲಿ ಪಾಲ್ಗೊಳ್ಳುವಂಥ ಮನಸ್ಸು ಬೇಕಾದರೆ ಒಬ್ಬ ಯಶಸ್ವಿಯಾದಾಗ ಆ ಸಂತೋಷದಲ್ಲಿ ಹಂಚುವಂಥ ಒಂದು ಮನೋಭಾವ ನಿಮಗೆಲ್ಲರಿಗೂ ಕೂಡ ಬರುವಂಥ ವಿಚಾರ ಇವತ್ತು
ಆಗಬೇಕು. ಆ ರೀತಿಯ ಪ್ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿ ನಾನು ನಿಮಗೆ ಸರ್ವರ ಪರವಾಗಿ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಕ್ಷೇತ್ರದ ಸರ್ವ ಜನರು ಮತ್ತು ನನಗೆ ಅತ್ಯಂತ ಗೌರವದಿಂದ ಈಗ ಹಮ್ಮಿಕೊಂಡು ನಿಮಗೆಲ್ಲರಿಗೂ ಕೂಡ ನನ್ನ ಸರ್ವ ಜನರ ಪರ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂಚನೆ ಸಭಾಪತಿ ಮಾನ್ಯ ಸಭಾಪತಿಯರು ನಮ್ಮ ಒಟ್ಟಿಗೆ ಓಲಾ ಭಾರಿ ಬ್ಯುಸಿ ಇತ್ತಂಡೆ ಆರ್ನ ಫ್ಯಾಮಿಲಿದ ಮದುವೆ ಆ ಒಂದು ಇತ್ತಿನ ಟೈಮಲ್ಲ ಓಲಾ ಕಾರ್ಯಕ್ರಮ ಇತ್ತಲ್ಲ ನಮ್ಮೊಟ್ಟಿಗೆ ಭಾಗವಹಿಸ್ಯಾರು. ಇನಿ ನಮ್ಮೊಟ್ಟಿಗೆ ಬರ್ತದೆ ನಮ್ಮ ಪ್ರತಿ ವರ್ಷ 50,000 ಫೀಸ್ ಕಾಸೆಲ್ಲ ಕೊರದು ಈ ಬಾಗೋಡು ಮರಣಿ ಎಂಗ್ಲು ಮನವಿ ಕೊರತಾ ಈ ಬಾಗೋಡು ಎಂಗ್ಲಿಂಜಿ ಕೋಟಿ ಚೆನ್ನೈ ಕ್ರೀಡಾಂಗಣಗೂ ಜಾಗ ಓಡು ಅಂಚನೆ ಎಂಗ್ಲಿಗೆ ಬೇತೆದಲ್ಲ ಮಂದಿರಾತ್ ಎಂಗ್ಲಿಗೆ ಈ ಜೋಕ್ಲಿಗೆ ವಿದ್ಯಾಭ್ಯಾಸ ಕೊರಿಯರೆ ಅಕ್ಲಿಗೆ ಟ್ಯೂಷನ್ ಕೊರಿಯರೆ ಅಕ್ಲಿಗೆ ಇನಿ ಬೇತೆ ಬೇತೆ ರೀತಿದ ಜೋಕ್ಲಿನ ಬತ್ತದ ಇಂಚಿನ ಪ್ರೋತ್ಸಾಹ ಕೊರಿಯರ ಮಂತನ ಒಂಜಿ ಕೇಂದ್ರ ಆ ಓಡು ಒಂಜಿ 50-60 ಸೆನ್ಸ್ ಜಾಗೇನೆ ಎಂಗ್ಲಿ ಈ ಬಾಗೋಡು ಓಲಾಂಡಲ ಜಾಗೇಡು ಎಂಗ್ಲಿಗೆ ಕೊರಡು ಪಂಡ ಕೇಂದ್ರ ಅಂಜಿ ಇನಿ ಐಕ್ ಆನ್ಸರ್ ಮಾಡ್ತೇರು ತಹಸೀಲ್ದಾರ್ ಎತ್ತದು ಎಡ್ಡೆ ಜಾಗೇನು ಒಂಜಿ ಏರಿಯನ್ನು ತೂದು ಐನ ಮಲ್ಪುಣಂಚಿನ ವ್ಯವಸ್ಥೆ ಮಲ್ಪು ಇರೋದು ಪಂಡೇರು ಅಂಚೆಗೆ ನಮ್ಮ ಮಾತನ ಪರವದಾರಿಗೆ ಧನ್ಯವಾದ ಕೊರಬ ಬಾರಿ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ. ನಮ್ಮ ಸಮಾಜಗೂ ಮಲ್ಲ ಕಟ್ಟೋಣ ಮಲ್ಲ ಯೋಜನೆಗಳನ್ನು ಪಾಡ್ನ ಬದಲು ಸಮಾಜದ ಕಟ್ಟ ಕಡೆತ ಒಂಜಿ ವ್ಯಕ್ತಿಲ ಸರಿಯಾದ ಒಂಜಿ ಶಿಕ್ಷಣ ದಿಕ್ಕುಲಕ ನಮ್ಮ ಪ್ರಯತ್ನ ಮನ್ಪುನ ಇದೊಂಜಿ ಬಾರಿ ಮಲ್ಲ ಕೆಲಸ. ಅಂಚಾದುಪ್ಪನಾಗ ಯಾನು ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ 23 ವರ್ಷೋಡ್ಲ ಬಹುಶಃ ನಿರಂತರವಾದ ಈ ಕಾರ್ಯಕ್ರಮಗಳು ಪಾಲ್ಗೊಳ್ಳುವುದು ಪನ್ನಿಯರೆ ಸಂತೋಷ ಆವೊಂದುಂಟು. ಈ ಒಂಜಿ ಎನ್ನ ಮಿತ್ರರಾದುಪ್ಪನ ಶ್ರೀತ KT ಸುವರ್ಣರ್ನ ಒಂಜಿ ಪ್ರಾಮಾಣಿಕವಾದ ಒಂಜಿ ಪ್ರಯತ್ನ ಬಾರಿ ಒಂಜಿ ಸಂತೋಷ. ಅದೇ ರೀತಿ ಯಾರನ್ನ ಪೂರ ಸಹೋದರ ಒಟ್ಟಿಗೆ ಯಾರನ್ನ ದೋಸ್ತಗಳ ಒಟ್ಟಿಗೆ ಸೇರಿಸ ಒಂದು ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದಕ್ಕೂ ಭಾರಿ ಒಂಜಿ ಉತ್ತಮ ಕಾರ್ಯಕ್ರಮಗಳು ಮಂತೊಂದುಲ್ಲೇರು ಅಂಜದುಪನಾಗಲೈತೆ ಅಧ್ಯಕ್ಷರಿಗಲ ಪದಾಧಿಕಾರಿನಕ್ಲಿಗೆ ಸದಸ್ಯರನಕ್ಲೆ ಪೂರರಿಗಲ ಏನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ್ರೆ ಇಚ್ಛೆ ಪಡೆ ಒಂದುಲ್ಲ ಸುರುತಾದ ಇನಿ ಈ ಒಂಜಿ ಪ್ರತಿಭಾವಂತ ವಿದ್ಯಾರ್ಥಿನಕ್ಲಿಗೆ ಅಭಿನಂದನೆ ಕಾರ್ಯ ಮಾಡ್ತಾರೆ. ಭಾರಿ ಒಂಜಿ ಸಂತೋಷ. ಸ್ವಲ್ಪ 9% ಇರೋದು ಹೆಚ್ಚ ಮಾರ್ಕ್ಸ್ ಜೋಕುಲು ಬಂದಾಗ ಅವು ಸಾಧಾರಣ ಸುಲಭದ ಕೆಲಸತ್ತು. ಅದೊಂಜಿ ಪ್ರಯತ್ನ ಮದ್ದು ನಿಖಲು ವೆಡ್ಡೆ ಮಾರ್ಕ್ಸ್ ದೇಯ್ದರು ದುಂಬಗಲ ನಿಖಲ್ನ ಪ್ರಯತ್ನ ನಿರಂತರವಾದೊಪ್ಪಡು ನಿಖಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಒಂಜಿ ಆಶೀರ್ವಾದ ನಿರಂತರವಾದ ಉಪ್ಪಡು ನಿಖಲ್ನ ಭವಿಷ್ಯ ಬೆಳಗಡೆ ಬನ್ನೊಂದು ಹಾರೈಸೊಂದು ಬಂದುಲ್ಲೆ ಈ ಯುವ ಜನಾಂಗ ನಮ್ಮ ಇಲ್ಲಡಿ ಹಿರಿಯರ ನಕಲು ಈ ಜವನಿಯರಿಗೆ ಸರಿಯಾದ ಈ ಜೋಕುಲಿಗೆ ಮಾರ್ಗದರ್ಶಕರ್ಮಿನ ಭಾರಿ ಅಗತ್ಯ ಉಂಟು. ದಯಪನಾಗ ದುಂಬು ಒಂಜಿ ಕೂಡು ಕುಟುಂಬ ಒಪ್ಪನಾಗ ಪೂರ ಸೇರೊಂದು ಇಲ್ಲಡ ದಾಯ್ತ ಸಂಸ್ಕಾರ ಸಂಸ್ಕೃತಿ ನೆತ್ತ ಬಗ್ಗೆ ಪೂರ ಒಂಜಿ ವಿಚಾರ ವಿನಿಮಯ ಮಂತೊಂದಿತ್ತೇರು. ಹಿರಿಯಕಲು ಕಿರಿಯಕಲ್ ನಕ್ಲಿಗೆ ಸರಿಯಾದ ಒಂಜಿ ಮಾರ್ಗದರ್ಶನ ಕೊಡ್ದು ಅಕಲೊಂದು ಜೀವನಡು ಸರಿಯಾದ ದುಂಬರ್ ಬೇಲಕ ಮಂತೊಂದಿತ್ತೇರು. ಇತ್ತೆ ಅಂಚಜ್ಜಿ ಇಂಥದ ಪರಿಸ್ಥಿತಿ ದಾದ ಬಂದಾಗ ನಮ್ಮ ಜೋಕ್ಲಿನ ಒಂಜಿ 2 ಜೋಕ್ಲು ಇಲ್ಲಡು ಕೂಡು ಕುಟುಂಬ ಒಲ್ಪಲ ತುಯರೆ ತೋಜುಜಿ ಅಂಚಾದುಪ್ಪನಾಗ ಆಗ್ಲ ಭಾರಿ ಮೋಕೇಡು ಸಾಂಕದು ಈ ಜೋಕ್ಲಿಗೆ ಸಂಸ್ಕಾರ ನಮ್ಮ ಸಂಸ್ಕೃತಿದ ಬಗ್ಗೆ ತಿರಿದುಪ್ಪುಚಿ ಇದು ಭಾರಿ ಅಗತ್ಯ ಅಂದೇನು ನಮ್ಮ ತೆರ್ಪೆಯರೆ ಪ್ರಯತ್ನ ಮನ್ಪೋಡು. ಅವೇ ರೀತಿ ಜೋಕುಲ್ಲ ಅಗಲ ಒಂಜಿ ಜೀವನದ ಒಂಜಿ ಸುರೂತ ಒಂಜಿ 25 ವರ್ಷನು ಒಂಜಿ ಗಂಭೀರವಾದ ಒಂಜಿ ಶೈಕ್ಷಣಿಕ ಖಾಲಿ ವಿಷಯಗೆ ಒಂಜಿ ಇದು ಶೈಕ್ಷಣಿಕ ವಿಷಯದ ಬಗ್ಗೆ ಹೆಚ್ಚಿನ ಒಂಜಿ ಮುತುವರ್ಜಿ ವಹಿಸೊಂದು ದುಂಬತ್ತನಾಂಡ ಬಹುಶಃ ಅಕಲ್ನ ಭವಿಷ್ಯ ಬೆಳಗುನಿಟ್ಟು ದಾಲ ಸಂಶಯನೇ ಇಜ್ಜಿ. ಇತ್ತ ತಾನೇ ಪಾತಿರ್ನ ನಮ್ಮ ಗೌರವನ ಸಭಾಪತಿಲಾದಪ್ಪನ ಶ್ರೀತ UT ಖಾದರ್ಲು ಪಂಡೇರು ನಂಗೆ ಸರಿಯಾದ ಒಂಜಿ ಈ ವಿದ್ಯಾಭ್ಯಾಸ ಕಲ್ಪರೆ ಮಾರ್ಗದರ್ಶನ ಕೊರಡು ಮನೊಂದು ಖಾಲಿ ನಿರಂತರ ಅದನ ಒಂಜಿ ಮಂತೊಂದು ಪೂಪಿನತ್ತು SLC ಆಯ್ ಕೂಡಲೇ ಅಕ್ಲೆ ಸರಿಯಾದ ಮಾರ್ಗದರ್ಶನ ದುಂಬಗದಾದ ಮನ್ಪೋಡು ಅವತ್ತ PUC ಆಯ್ ಕೂಡಲೇ ಅಕ್ಲೆ ಸರಿಯಾದ ಮಾರ್ಗದರ್ಶನ ದಾದ ಮನ್ಪೋಡು ಇದು ಭಾರಿ ಅಗತ್ಯ. ಅಂಚಾದೊಪ್ಪನಾಗ ಇಂಚಿನ ಒಂಜಿ ಮಾರ್ಗದರ್ಶನ ನಮ್ಮ ಪೂರ ಸಂಘ ಸಂಸ್ಥೆದಕಲು ಮಂತದ್ದು ಸರಿಯಾದ ಒಂಜಿ ಮಾರ್ಗದರ್ಶನ ಕೊರಡ ಬಹುಶಃ ನಮ್ಮ ಸಮಾಜಗೂ ಒಂಜಿ ಅತ್ಯಂತ ಎಡ್ಡೆ ಪ್ರಜೆಕುಲ ಮೂಡು ಬರ್ಪಿಲ ಕ್ರಮ ಆಪುಂಡು. ಈ ಸಂದರ್ಭಡು
ನಿಕ್ಲೆಗೆ ಬೋಡ್ತುಂಡ ಆಗಸ್ಟ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಆಶ್ರಯಡು ಕುದ್ರೋಳಿಡು ಆಗಸ್ಟ್ ತಿಂಗಳು ಒಂದು ದಿನ ಐತಾರದಾನಿ ಒಂದು ಮಾರ್ಗದರ್ಶನ ಶೈಕ್ಷಣಿಕ ಮಾರ್ಗದರ್ಶನ ಒಂದು ವ್ಯವಸ್ಥೆ ಮನ್ಪ ಐತ ವಿಚಾರ ನಿಕ್ಲೆ ಸಂಗೋಲೆ ತೆರಿಪೌಂಡು ದಯಮಂತದ್ದು ಆ ಒಂಜಿ ಒಂಜಿ ಉತ್ಸಾಹ ಇತ್ತಿನಕಲು ನೆಕ್ ಬಲೆ ಪಾಲ್ಗೊಳ್ಳು ಲೇಪಂದದ್ದು ಈ ಸಂದರ್ಭ ಪನೊಂದು ಅವತ್ತಂದೆ ನಮ್ಮ ಈತೆ ಬಿಲ್ಲವ ಹಾಸ್ಟೆಲ್ ನಿಕ್ಲೆ ಗೊತ್ತಿತ್ತಲಕ್ಕನೆ ಈತೆ ಉದ್ಘಾಟನೆ ಆತಂದು ಕುಂಜತ ಬಯಲಿಡು ಸುಸಜ್ಜಿತವೈನ ಐನ ಮಾಡಿದ ಬಿಲ್ಲವ ಹಾಸ್ಟೆಲ್ 100 ಜೋಕ್ಲೆ ಕುಲ್ಲರೆ ಅವಕಾಶ ಉಂಟು ಈತ ಆಗಸ್ಟ್ ಅವಲ ಬಿಲ್ಲವ ಹಾಸ್ಟೆಲ್ ಇತ್ತೆ ದಯಪನಾಗ ಶೈಕ್ಷಣಿಕ ವರ್ಷ ನಮ್ಮ ಪ್ರೊಫೆಷನಲ್ ಕಾಲೇಜಿಗೆ ಜೋಗ್ಲೆ ಕಲ್ಪನಕ್ಲೆಗೆ ಪೊಣ್ಣುಲೆಗೆ ಸರ್ವ್ ದಯಪನಾಗ ಈತೆ ಯಾನಿ ತುಯೆ ದತ್ತು ಸ್ವೀಕಾರ ಮಂತಿನ 45 ಜೋಕ್ಲೇಟ್ ಬಹುಶಃ 35 ಜೋಕುಲು ಪೊಣ್ಣುಲೆ ಖಾಲಿ 10-16 ಜೋಕುಲು ಮಾತ್ರ ಆಣುಲೇರು ನಮ್ಮ ಶೈಕ್ಷಣಿಕ ಕ್ಷೇತ್ರ ಪೊಂಡ ಪೊಣ್ಣುಲು ಜಾಸ್ತಿ ಉತ್ಸಾಹ ಕಲ್ಪನೆ ಹತ್ರ ಪೊಣ್ಣುಲೆಗೊಂಜಿ ಸರಿಯಾದ ನಮ್ಮ ಪ್ರೋತ್ಸಾಹ ಕೊರಡು ಪಂಪಿನ ದೃಷ್ಟಿಡ್ ಬಿಲ್ಲವ ಹಾಸ್ಟೆಲ್ ಕಲ್ ಮಹಿಳಾ ಹಾಸ್ಟೆಲ್ ಅದು ಈತೆ ನಿಗದಿ ಮಂತದ ಈ ಹಾಸ್ಟೆಲ್ ಆಗಸ್ಟ್ ಇತ್ತೆ ಶೈಕ್ಷಣಿಕ ವರ್ಷ ಪ್ರಾರಂಭನಾಗ ಅಡ್ಮಿಷನ್ ಆ ಒಂದು ಪೋಪುಂಡು ಇತ್ತೇನೆ ಅಡ್ಮಿಷನ್ ದ ಪ್ರೋಸೆಸ್ ಆ ಒಂದುಂಡು ದಯಮಂತ್ರ ಈತ ನಿಕ್ಕಲು ಪ್ರಯೋಜನ ಇದೆ ತೊಲ್ಲಿ ಅವತ್ತಂದೆ ಸೆಪ್ಟೆಂಬರ್ಗೆ ನಮ್ಮ ನಿಕ್ಲೆ ತಿಳಿದ ಲೆಕ್ಕನೆ ಅಖಿಲ ಭಾರತ ಬಿಲ್ಲವರಿಯಿಂದ ಮಾಜಿ ಅಧ್ಯಕ್ಷರಾದಪ್ಪನ ದಿವಂಗತ ದಾಮೋದರ ಸುವರ್ಣರ್ನ ಜನ್ಮ ಶತಾಬ್ದಿ ನಡಪೆರುಂಡು ಈ ಜನ್ಮ ಶತಾಬ್ದಿಗೆ ನಮ್ಮ ಸಮಾಜದ ಜೋಕ್ಲಿಗೆ ಅಖಿಲ ಶೈಕ್ಷಣಿಕ ನೆಕ್ ವ್ಯವಸ್ಥೆ ತೊಂದರೆ ಆಯ್ರೆ ಬಲ್ಲಿ ಪಂಪಿನ ಒಂಜಿ ವಿಷಯಡು ಕನಿಷ್ಠ 5 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಕೊರಿಯರೆ ತೀರ್ಮಾನ ಮಂತದ ಅಂಚಾದು ಒಂಜಿ 15 ನೋಡ ಐತ ಅರ್ಜಿ ಅಪ್ಲಿಕೇಶನ್ ಫಾರ್ಮ್ ತಯಾರಾಪುಂಡು ದಯಮಂತ ನಿಕ್ಲಾವಿತ ಅಪ್ಲಿಕೇಶನ್ ಫಾರ್ಮ್ ದೆತೊನ್ಲೆ ಐತಲ ಸಹಾಯ ಪಡೆಯುವನ್ಲೇ ಪಂದಪನೊಂದು ನಿಖಲ್ನ ಭವಿಷ್ಯ ಕೂಡ ಉತ್ತರೋತ್ತರ ಬೆಳಗಡು ಹಿಂಗೆ ಎಚ್ಚರ ಪಾತ್ರೆ ಹೆಂಗೆಲ್ಲ ಮನಸ್ಸಿತ್ತಲ್ಲಿ ಆಂಡ ಸಮಯದ ಅಭಾವ ಹೆಂಗೆ ಪಾತ್ರೆ ಅವಕಾಶ ಉಪ್ಪಂದಿನ ಹತ್ರ ನಿಖಲ್ ದಯಮಂತದ್ದು ಏನಾನು ಕ್ಷಮಿಸಿದ್ದು ನಿಖಲ್ನ ಭವಿಷ್ಯ ಕೂಡ ಉತ್ತರೋತ್ತರ ಬೆಳಗಡೆ ಬಂದಪನೊಂದು ಏನೆರಡು ಪಾತ್ರ ಉಂಟವೆ. ಜೈ ಹಿಂದ್. ದತ್ತು ಸ್ವೀಕಾರ 2024 ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮದ ಸಭಾವೇದಿಕೆ ಈಗ ಮುಕ್ತಾಯಗೊಳ್ತಾ ಇದೆ. ಈ ಸಭಾವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮೆಲ್ಲರ ಆದರಣೀಯರು ಗೌರವಾನ್ವಿತರಾಗಿರುವಂತಹ ಶ್ರೀಯುತ ನವೀನ್ ಚಂದ್ರ ಸುವರ್ಣ ಇವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನು ಕಾಣಿಕೆಗೆ ಕಿಂಚಿತ್ತು ಕಾಣಿಕೆಗಳಿರ್ಬೋದು ಅದು ನಿಮ್ಮ ಜೀವನದಲ್ಲಿ ಪೂರ್ತಿ ಇರಲಿ, ಅದಕ್ಕೆ ನಿಮಗೆ ಸಮಯಕ್ಕೆ ಸಂದರ್ಭ ಬಂದಾಗ ಅದನ್ನ ಮರುಕಳಿಸ್ತೇನೆ ಎನ್ನುವಂತಹ ಹಿಂತಿರುಗಿಸ್ತೇನೆ ಎನ್ನುವಂತಹ ದೃಢ ಸಂಕಲ್ಪದೊಂದಿಗೆ ಇಲ್ಲಿಗೆ ಹಿಂದಿರುಗಿ ಹಾಗೂ ಕೆಲವೇ ಕ್ಷಣಗಳಲ್ಲಿ ಆಗತಾನೆ ಡಾಕ್ಟರ್ ಸಂಜಿತ್ ಎಸ್ ಸಂಚನ್ ಇವರು ಪ್ರೌಢಶಾಲೆ ಮತ್ತು PUC ನಂತರ ವಿದ್ಯಾರ್ಥಿಗಳು ಎದುರಿಸುತ್ತಿರುವಂತಹ ಬೇರೆ ಬೇರೆ ಗೊಂದಲಗಳಿಗೆ ಪರಿಹಾರವಾಗಿ ಕೆಲವೊಂದು ಶೈಕ್ಷಣಿಕ ಮಾರ್ಗದರ್ಶನವನ್ನ ನೀಡ್ತಾ ಇದ್ರು. ಅದರ ಒಂದು ಸ್ವಲ್ಪ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳಿಂದ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಬೇಕಾಗಿದ್ದಂತಹ ಕಾರಣದಿಂದ ಅದನ್ನು ಸ್ಥಗಿತಗೊಳಿಸಲಾಗಿತ್ತು. ಒಂದು ಕಾಲು ಗಂಟೆ ಕಾರ್ಯಕ್ರಮ ಅದು ಬಾಕಿ ಇದೆ. ದಯವಿಟ್ಟು ಆ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನ ತಾವೆಲ್ಲ ಪಡ್ಕೊಳ್ಳಿ. ಆ ನಂತರ ಪುಸ್ತಕ ವಿತರಣೆ ಕಾರ್ಯಕ್ರಮ ಸಹ ನಡೆಯಲಿಕ್ಕಿದೆ. ಅದರ ಪ್ರಯೋಜನವನ್ನು ಸಹ ಆಗಮಿಸಿದಂತ ಎಲ್ಲರೂ ಪಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಎಲ್ಲ ದೃಶ್ಯ ಮಾಧ್ಯಮದವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ತನು ಮನ ಧನಗಳಿಂದ ಸಹಕರಿಸಿದಂತಹ ಸರ್ವರನ್ನ ಸಹ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯವರೆಗೆ ತಾವೆಲ್ಲರೂ ಉಪಸ್ಥಿತರಿದ್ದು ಊಟೋಪಚಾರದ ವ್ಯವಸ್ಥೆ ಸಹ ಇದೆ. ಅದರ ಪ್ರಯೋಜನವನ್ನು ಸಹ ತಾವೆಲ್ಲರೂ ಪಡ್ಕೊಳ್ಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು.